ಹಲೋ ಆತ್ಮೀಯರೇ, ಇನ್ನೇನು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನಕಾರರಾಗಿ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠ ಗುರುಪುರ, ಈ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುರೇಶ್ ಪುತ್ತರಾಯರು, ಹೃದ್ರೋಗ ತಜ್ಞರು, ಮಹಾವೀರ ಆಸ್ಪತ್ರೆ ಪುತ್ತೂರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅಭಿನಂದನಾ ಮಾತುಗಳನ್ನು ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರ್ ರವಿಸ್ತಂತ್ರಿಗಳು, ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಅಂಗಾರರು, ಮಾನ್ಯ ಸಚಿವರು ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಕರ್ನಾಟಕ ಸರ್ಕಾರ, ಹಾಗೆ ಪುತ್ತೂರು ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರವರು, ಶ್ರೀಯುತ ರಾಧಾಕೃಷ್ಣ ಅಡ್ಡಿಯಂತಹ ಪ್ರಾಂತ ಶಿಕ್ಷಣ ಪ್ರಮುಖ ಹಿಂದೂ ಜಾಗರಣ ವೇದಿ ಕರ್ನಾಟಕ, ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಪುತ್ತೂರು, ಅದೇ ರೀತಿ ಪ್ರತಾಪ್ ಸಿಂಹ ನಾಯ್ಕರು MLC ಕರ್ನಾಟಕ, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಗೌರಿ ಪೈ ಅವರು, ಶ್ರೀಯುತ ಪ್ರವೀಣ್ ಕುಮಾರ್ ಯೋಜನಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪುತ್ತೂರು ಇವರು, ಹಾಗೆ ನಮ್ಮೆಲ್ಲರ ಆತ್ಮೀಯರಾದಂಥ ಶಶಾಂಕ್ ಕೋಟೇಜ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಜಿತ್ ರೈ ಹೊಸಮನೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಷ್ಠಿತ IMA-KSB ಡಾಕ್ಟರ್ಸ್ ಡೇ ಪ್ರಶಸ್ತಿಗೆ ಭಾಜನರಾಗಿರುವ ಮುತ್ತಿನ ನಗರಿಯ ಹಿಂದೂ ಹೃದಯ ಸಾಮ್ರಾಟ್ Dr.M.K.Prasad ರವರ ಅಭಿನಂದನಾ ಕಾರ್ಯಕ್ರಮವನ್ನು ಇದೀಗ ಆರಂಭ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ದೇವತಾ ಪ್ರಾರ್ಥನೆ ಅಣ್ಣು ತಿಂಗಳಾಡಿ ಇವರಿಂದ. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದು ಸಾರ ಸೊಲ್ಮೆ ಸಂದವೇ. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದು ಸಾರ ಸೊಲ್ಮೆ ಸಂದವೇ. ತುಳುವೆರೆ ನಾಡಿಡು ಮಧುರುದ ಬೂಡುಡು, ತುಳುವೆರೆ ನಾಡಿಡು ಮಧುರುದ ಬೂಡುಡು. ಬೆಳಗುನ ಸ್ವಾಮಿ ಕಾಪುಯೇ, ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದು ಸಾರ ಸೊಲ್ಮೆ ಸಂದವೇ. ಬತ್ತಿನ ವಿಘ್ನನು ದೆತ್ತದಕ್ಕಲ, ಬರ್ಪಿನ ವಿಘ್ನನು ದೂರ ಮಲ್ಪುಲ. ಬತ್ತಿನ ವಿಘ್ನನು ದೆತ್ತದಕ್ಕಲ, ಬರ್ಪಿನ ವಿಘ್ನನು ದೂರ ಮಲ್ಪುಲ. ವಿಶ್ವಗಳಿಗೆನೆ ಮಾತೊಲ ಮಾಜಾದಿ ಕಾಪುಲ. ಅಮೃತೋ ಗಳಿಗೆನೆ ಒದಗದು ನಡಪಲ. ಶುಭ ಕಜ್ಜ ಪೂರ ಕೈ ಸೇರಲ, ಮನಸ್ಸಿಗೆ ಶಾಂತಿ ಒದಗಲ. ಸುರು ಪೂಜೆ ಮಲ್ತದು ಅಡ್ಡ ಬೂರುವೆ ಬುದ್ಧಜ್ಜ, ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದು ಸಾರ ಸೊಲ್ಮೆ ಸಂದವೇ. ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಮತ್ತು ಸಾರ್ವಜನಿಕರನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸ್ತಾರೆ. ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುವಂಥ ಸಾರ್ವಜನಿಕ ಗಣೇಶೋತ್ಸವದ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಪುತ್ತಿಲ್ರವರು.
ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿಕೊಂಡು ಬಂದಿರತಕ್ಕಂತಹ ಮಹಾಗಣಪತಿ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನವನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಇರುವಂತಹ ಹಿಂದೂ ಸಮಾಜದ ನೇತಾರರು ವಜ್ರದೇಹಿ ಮಠದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಸುರೇಶ್ ಪುತ್ತೂರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೆ, ಬಹಳ ಸಂತೋಷವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ವೃತ್ತಿ ಧರ್ಮದ ಪರಿಪಾಲನೆ, ಧರ್ಮದ ಪರಿಪಾಲನೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮುಖಾಂತರ ಇಡೀ ಸಮಾಜಕ್ಕೆ ಅನುಕರಣೀಯವಾಗಿರುವಂತಹ ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರಾಗಿರತಕ್ಕಂತಹ Dr.M.K.Prasad ಅವರ ಅಭಿವಂದನ ಮತ್ತು ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರ ರಾಜ್ಯ ಸಮಿತಿಯ ವತಿಯಿಂದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ Dr.M.K.Prasad ಅವರಿಗೆ ಈ ಪುತ್ತೂರಿನ ಮಹಾಜನತೆಯ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಹಲವಾರು ವರ್ಷಗಳಿಂದ ಒಬ್ಬ ಡಾಕ್ಟರ್ ಆಗಿ ಈ ಸಮಾಜದ ರೋಗಿಯ ಕಾಯಿಲೆಯನ್ನು ಗುಣಪಡಿಸ್ತಾ ಸಮಾಜದ ಕಾಯಿಲೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಗುಣಪಡಿಸಿ ನಾವೆಲ್ಲರೂ ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯಲ್ಲಿ ಉಳಿಯೋದಕ್ಕೆ ಕಾರಣೀಭೂತರಾಗಿರುವವರು Dr.M.K.Prasad ಭಂಡಾರಿ ಅವರು ಅಂತ ನಾನು ಭಾವಿಸಿದ್ದೇನೆ. ತನ್ನ ವೃತ್ತಿ ಧರ್ಮದ ಜೊತೆಗೆ ಸಾಮಾಜಿಕ ವ್ಯವಸ್ಥೆಯ ಜೊತೆಗೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯನ್ನು ಉಳಿಸುವಂತಹ ಪ್ರಾಮಾಣಿಕ ಕೆಲಸ ಕಾರ್ಯದ ಜೊತೆಗೆ ಹಿಂದೂ ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ಇವತ್ತು ಸಮಾಜವನ್ನು ಮುನ್ನಡೆಸ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ Dr.Prasad ಭಂಡಾರಿ ಅವರು ನಮಗೆಲ್ಲರಿಗೂ ಆದರ್ಶರು. ತನ್ನ ಸಂಸ್ಥೆಯಾಗಿರತಕ್ಕಂತಹ ಆದರ್ಶ ಹಾಸ್ಪಿಟಲ್ನ ಮುಖಾಂತರ ಕಷ್ಟದಲ್ಲಿರುವವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡಿ ರೋಗಿಯ ಕಾಯಿಲೆಯನ್ನು ಗುಣಪಡಿಸುವುದರ ಜೊತೆಗೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಡಾಕ್ಟರ್ ಆಗಿ ಕೊಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಿಗೆ ಬರುವಂಥದ್ದು ವೈಭೋಗದ ಜೀವನ. ಈ ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಪರವಾಗಿ ಕೆಲಸ ಮಾಡತಕ್ಕಂಥ ಒಂದಷ್ಟು ತೊಂದರೆಗಳು ಈ ಸಮಾಜದಲ್ಲಿ ನಡೆಯತಕ್ಕಂತಹ ಕಾಲಘಟ್ಟದಲ್ಲಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ವೃತ್ತಿ ಧರ್ಮದ ಜೊತೆಗೆ ತನ್ನ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಉಪೇಕ್ಷಿತ ಬಂಧುಗಳು ಈ ಸಮಾಜದಲ್ಲಿರ್ತಕ್ಕಂಥ ಮುಖ್ಯವಾಹಿನಿಗೆ ಬರಬೇಕು. ಉಪೇಕ್ಷಿತರು ಇಲ್ಲದಂತಹ ಸಮಾಜ, ಹಿಂದೂ ಸಮಾಜ ಸಂಘಟಿತವಾಗಲಿಕ್ಕೆ ಸಾಧ್ಯವೇ ಇಲ್ಲದತಕ್ಕಂಥ ಯೋಚನೆ ಅಡಿಯಲ್ಲಿ ವಿಶೇಷವಾಗಿ ಉಪೇಕ್ಷಿತ ಬಂಧುಗಳಿಗೆ ತನ್ನ ಜೀವಮಾನವಿಡೀ ಉಚಿತವಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿರ್ತಕ್ಕಂತಹ ಮಹಾನುಭಾವರು Dr.Prasad ಭಂಡಾರಿ ಅವರು ತನ್ನ ಸುದೀರ್ಘವಾಗಿರತಕ್ಕಂತಹ ಸೇವೆಯ ಮುಖಾಂತರ ಈ ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಯ ಬದುಕಿನ ಜೊತೆಗೆ
ನಾನು ಕೂಡ ಇದ್ದೇನೆ, ಅವನ ಕಷ್ಟ ಸುಖಗಳಲ್ಲಿ ನಾನು ಕೂಡ ಇದ್ದೇನೆ ಅನ್ನತಕ್ಕಂಥ ಯೋಚನೆಯ ನಡುವೆ ಈ ಸಮಾಜದ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ ಸಮಾಜವನ್ನ ಮೇಲೆತ್ತತಕ್ಕಂಥ ಕೆಲಸ ಕಾರ್ಯವನ್ನು ಪ್ರಸಾದ್ ಭಂಡಾರಿ ಅವರು ಮಾಡಿದರು. ಈ ಕೆಲಸ ಕಾರ್ಯದ ಜೊತೆಗೆ ಧಾರ್ಮಿಕ ವ್ಯವಸ್ಥೆಯನ್ನು ಕೂಡ ತನ್ನ ಜೀವನದಲ್ಲಿ ಜೋಡಿಸಿಕೊಂಡು ಧರ್ಮದ ಕೆಲಸ ಕಾರ್ಯಗಳಿಗೆ ವಿಶೇಷವಾಗಿ ಉತ್ತೇಜನ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದರು. ಅನೇಕ ಭಜನಾ ಮಂದಿರಗಳಿಗೆ ವೈಯಕ್ತಿಕವಾಗಿ ದೇಣಿಗೆ ಕೊಡುವುದರ ಮುಖಾಂತರ ಅನೇಕ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡುವುದರ ಮುಖಾಂತರ ಅದರ ನೇತೃತ್ವವನ್ನು ವಹಿಸಿಕೊಂಡು ಸಮಾಜದಲ್ಲಿ ಧರ್ಮವನ್ನ ಮೇಲೆತ್ತತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನ ತನ್ನ ಜೀವನದಲ್ಲಿ ಜೋಡಿಸಿಕೊಂಡವರು ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರು. ಪುತ್ತೂರಿನಲ್ಲಿ ನಡೆಯತಕ್ಕಂತಹ ಸಾರ್ವಜನಿಕ ಗಣೇಶೋತ್ಸವ ಇಡೀ ಸಮಾಜದ ಒಂದು ಶಕ್ತಿ ಕೇಂದ್ರವಾಗಬೇಕು. ಆ ಗಣೇಶೋತ್ಸವದ ಮುಖಾಂತರ ಧಾರ್ಮಿಕ ವ್ಯವಸ್ಥೆಗಳು ಈ ಸಮಾಜದಲ್ಲಿ ನಿರಂತರವಾಗಿ ಆಗಬೇಕು. ಸನಾತನವಾಗಿರತಕ್ಕಂಥ ಧರ್ಮ ಪರಂಪರೆಯನ್ನ ಉಳಿಸತಕ್ಕಂಥ ವ್ಯವಸ್ಥೆಗಳು ಮತ್ತು ಜವಾಬ್ದಾರಿಯನ್ನ ಈ ಸಮಾಜದ ಎಲ್ಲರೂ ಕೂಡ ವಹಿಸಿಕೊಳ್ಳಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಗಣೇಶೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಪ್ರಸಾದ್ ಭಂಡಾರಿ ಅವರಿಗೆ ಸರಿಸಾಟಿ ಪ್ರಸಾದ್ ಭಂಡಾರಿ ಅವರೇ ಹೊರತು ಬೇರೆ ಯಾರು ನಾವು ಸಮಾಜದಲ್ಲಿ ಕಾಣ್ತಾ ಇಲ್ಲ. ಹಿಂದೂ ಸಮಾಜಕ್ಕೆ ಅವಮಾನ ಆಗಿರತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜದ ಸಂಘಟನೆಗಳ ಮುಖಾಂತರ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತರಿಗೆ ನೋವಾದಂತಹ ಸಂದರ್ಭದಲ್ಲಿ ರಸ್ತೆಗಿಳಿದು ಹೋರಾಟ ಮಾಡತಕ್ಕಂತಹ ಅನೇಕ ವಿದ್ಯಮಾನಗಳನ್ನು ಅವರ ಜೀವನದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅದಕ್ಕೋಸ್ಕರ ಪುತ್ತೂರಿನ ಜನತೆಯ ಒಂದು ಸಂತೋಷದ ಕ್ಷಣದಲ್ಲಿ ಅವರು ಕಾಣಬೇಕಾದ ಸಂತೋಷದ ಕ್ಷಣವನ್ನ ಈ ಒಂದು ವ್ಯವಸ್ಥೆಯ ಜೊತೆಗೆ ಮುಂದಿನ ಪೀಳಿಗೆ ಕೂಡ ಡಾಕ್ಟರ್ ಅವರ ಆದರ್ಶವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿನ ಕೃತಾರ್ಥತೆಯನ್ನು ಕಾಣಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ಇವತ್ತಿನ ಈ ದಿವಸದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಡಾಕ್ಟರ್ ಸುರೇಶ್ ಪುತ್ತೂರಾಯರವರು. ಪ್ರಸಾದ್ ಭಂಡಾರಿ ಅವರು ಯಾವ ರೀತಿಯಾಗಿ ಸಮಾಜಕ್ಕೆ ಕೆಲಸವನ್ನು ಮಾಡಿದಾರ ಅದೇ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂತಹ ಜವಾಬ್ದಾರಿಯನ್ನ ಸುರೇಶ್ ಪುತ್ತೂರಾಯರ ಮುಂದಿನ ದಿವಸದಲ್ಲಿ ಮಾಡಲಿಕ್ಕಿದ್ದಾರೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಸುರೇಶ್ ಪುತ್ತೂರಾಯರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಹಿಂದೂ ಸಮಾಜಕ್ಕೆ ದೊಡ್ಡ ಶಕ್ತಿ ಆಗಿರತಕ್ಕಂಥ ವಜ್ರದೇಹಿ ಸ್ವಾಮೀಜಿಗಳು. ಕಾವಿ ಧಾರಿಣಿಯಾಗಿ ಈ ಸಮಾಜದ ಧರ್ಮ ಸಂಕಟದ ನಡುವೆ ಹಿಂದೂ ಸಮಾಜಕ್ಕೆ ಯಾವುದೇ ಅವಮಾನಗಳು, ನೋವುಗಳು, ಅಪಮಾನಗಳಾದಾಗ ಹಿಂದೂ ಸಮಾಜದ ಜೊತೆಗೆ ನಿಂತು ಈ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂಥ ವಜ್ರದೇಹಿ ಸ್ವಾಮೀಜಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನವನ್ನ ನೀಡುವವರಿದ್ದಾರೆ. ಅವರಿಗೂ ಕೂಡ ಸಮಿತಿಯ ಪರವಾಗಿ ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಹೃದಯ ಸ್ಪರ್ಶಿಯಾಗಿರತಕ್ಕಂಥ ಸ್ವಾಗತದ ಜೊತೆಗೆ ಭಕ್ತಿಪೂರ್ವಕವಾಗಿರತಕ್ಕಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಅಭಿನಂದನಾ ಭಾಷಣವನ್ನ ಮಾಡಲಿಕ್ಕಿರುವವರು ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಂತ್ರಿಗಳಾಗಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಮಾಜವನ್ನ ಮುನ್ನಡೆಸ್ತಾ ಹಿಂದೂ ಸಮಾಜಕ್ಕೋಸ್ಕರ ಸಂಘಟನೆಯ ಮುಖಾಂತರ ತ್ಯಾಗವನ್ನ ಮಾಡಿರ್ತಕ್ಕಂಥ ಮಹಾನುಭಾವರು ಶ್ರೀಯುತ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ತಂತ್ರಿಯವರು. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಬರುವವರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಸಚಿವರಾಗಿ ಮೀನುಗಾರಿಕಾ ಮತ್ತು ಬಂದರು ಒಳನಾಡು ಇಲಾಖೆಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿ ಹೇಗೆ ಇರಬೇಕು ಅನ್ನತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಶ್ರೀಯುತ ಎಸ್ ಅಂಗಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸರ್ಕಾರದಿಂದ ದೊರೆಯತಕ್ಕಂಥ ಅನುದಾನಗಳನ್ನು ಅತ್ಯಂತ ಯಶಸ್ವಿಯಾಗಿ ತಮ್ಮ ಅವಧಿಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಕೊಟ್ಟು
ಜನನಾಯಕನಾಗಿ ಮೂಡಿರತಕ್ಕಂಥ ಶ್ರೀಯುತ ಸಂಜೀವ ಮಠಂದೂರ್ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಸಂಘಟನೆಯ ಮುಖಾಂತರ ಸಮಾಜದಲ್ಲಿ ಹೇಗಿರಬೇಕು ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಮತ್ತು ಈ ಸಮಾಜದ ಎಲ್ಲ ಹಿಂದೂ ಸಮಾಜದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಜಾಗರಣ ವೇದಿಕೆಯ ಪ್ರಾಂತ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರತಕ್ಕಂಥ ರಾಧಾಕೃಷ್ಣ ಅಡ್ಯಂತಾರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಅಧ್ಯಕ್ಷರಾಗಿ ಅನೇಕ ವರ್ಷದಿಂದ ಸಾಮಾಜಿಕ ಕೆಲಸ ಕಾರ್ಯಗಳ ಜೊತೆಗೆ ಸಂಘಟನೆಯ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಹಿಂದೂ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಅನೇಕ ಶಿಕ್ಷಣ ಸಂಸ್ಥೆಗಳ ರೂವಾರಿಗಳಾಗಿರತಕ್ಕಂತಹ ಶ್ರೀಯುತ ಎಂ.ಬಿ. ಪುರಾಣಿಕ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವವರು ನಮಗೆಲ್ಲರಿಗೂ ಮಾತೃ ಸಮಾನರಾಗಿರತಕ್ಕಂಥ ಡಾಕ್ಟರ್ ಗೌರಿ ಪೈ ಅವರು ಅನೇಕ ವರ್ಷ ಡಾಕ್ಟರ್ ಆಗಿ ಸಮಾಜದಲ್ಲಿ ಅನೇಕ ಸಾಮಾಜಿಕ ಕಳಕಳೆಯ ಜೊತೆಗೆ ಕೆಲಸವನ್ನು ಮಾಡ್ತಾ ಪುತ್ತೂರಿನ ಜನಮಾನಸದಲ್ಲಿ ನಿರಂತರವಾಗಿ ಜ್ಞಾಪಕದಲ್ಲಿರುವಂತೆ ಇರುವಂತಹ ಶ್ರೀಮತಿ ಗೌರಿ ಪೈ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಈ ಸಮಾಜದಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಸುಶಿಕ್ಷಿತರಾಗಿರಬೇಕು, ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ ಈ ಸಮಾಜದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿರತಕ್ಕಂಥ ಪೂಜ್ಯ ಖಾವಂದರ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವಂತಹ ಪ್ರವೀಣ್ ಕುಮಾರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ವರ್ಷದಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಧಾರ್ಮಿಕ ವಿಚಾರಧಾರೆಗಳ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿಕೊಂಡು ಪುತ್ತೂರಿನ ಎಲ್ಲ ಜನರ ಜೊತೆಗೆ ಪ್ರೀತಿ ಪಾತ್ರರಾಗಿರುವಂತಹ ಶಶಾಂಕ ಕೋಟೇಚ ಅವರು ನಮ್ಮ ಜೊತೆಗೆ ಇವತ್ತು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಈ ದಿವಸದ ವಿಶೇಷ ಅತಿಥಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರತಾಪ್ ಸಿಂಹರವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ಪುತ್ತೂರಿನ ಮಹಾಜನತೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಈ ಸಮಿತಿಯ ಕಾರ್ಯದರ್ಶಿಯಾಗಿರತಕ್ಕಂತಹ ಶ್ರೀಯುತ ಅಜಿತ್ ರೈ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನು, ಸಂಘಟನೆಯ ಪ್ರಮುಖರನ್ನ, ಮಾಧ್ಯಮದ ಮಿತ್ರರನ್ನ ಎಲ್ಲರನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಫಲಪುಷ್ಪಗಳನ್ನು ನೀಡಿ ಗೌರವ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಪುತ್ತೂರು APMCಯ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಮೆದು ಅವರು. ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿ ಅವರಿಗೆ ಪ್ರವೀಣ್ ತಿಂಗಳಾಡಿ ಮಾಜಿ ಅಧ್ಯಕ್ಷರು ಕೆದುಂಬಾಡಿ ಪಂಚಾಯತ್. ಪ್ರವೀಣ್ ತಿಂಗಳಾಡಿ. ಸಭಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯರಿಗೆ ಪ್ರವೀಣ್ ಪಂಚಮುಖಿ ಫ್ರೆಂಡ್ಸ್ ಕೋರ್ಟ್ ರಸ್ತೆ ಪುತ್ತೂರು. ಪ್ರವೀಣ್ ಪಂಚಮುಖಿ ಕೋರ್ಟ್ ರಸ್ತೆ ಪುತ್ತೂರು. ಇಂದು ಅಭಿನಂದನೆಯನ್ನು ಸ್ವೀಕರಿಸಿರುವಂಥ ಡಾಕ್ಟರ್ ಪ್ರಸಾದ್ ರವರಿಗೆ ಚಿನ್ಮಯ ರೈ ನಮ್ಮ ಸಮಿತಿಯ ಕೋಶಾಧಿಕಾರಿಗಳು. ಮಾನ್ಯ ಸಚಿವರಾದಂಥ ಶ್ರೀಯುತ ಅಂಗಾರ್ರವರಿಗೆ
ವಿಶ್ವನಾಥಗೌಡ, ಮಾಜಿ ಉಪಾಧ್ಯಕ್ಷರು, ಪುತ್ತೂರು ನಗರಸಭೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರವರಿಗೆ ರಾಜೇಶ್ ರೈ ಪರ್ಪುಂಜ. ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿರತಕ್ಕಂಥ ಪ್ರತಾಪ್ ಸಿಂಹ ನಾಯ್ಕರವರಿಗೆ ಅಶೋಕ್ ತ್ಯಾಗರಾಜನಗರ. ಅಶೋಕ್ ತ್ಯಾಗರಾಜನಗರ. ರಾಧಾಕೃಷ್ಣ ಅಡ್ಯಂತಾರವರಿಗೆ ಸಂತೋಷ್ ರೈ ಕೈಕಾರ. ಸಂತೋಷ್ ರೈ ಕೈಕಾರ. ಡಾಕ್ಟರ್ ಎಂ.ಬಿ. ಪುರಾಣಿಕ್ ರವರಿಗೆ ಸುಬ್ರಹ್ಮಣ್ಯ ಬಂಗೇರ ಬಲ್ನಾಡು. ಸುಬ್ರಹ್ಮಣ್ಯ ಬಂಗೇರ ಬಲ್ನಾಡು. ಎಂ.ಬಿ. ಪುರಾಣಿಕ್ ರವರಿಗೆ. ಅದೇ ರೀತಿ ಡಾಕ್ಟರ್ ಶ್ರೀಮತಿ ಗೌರಿ ಪೈ ಅವರಿಗೆ ಹರಿಣಿ ಪುತ್ತೂರಾಯರು. ಪ್ರವೀಣ್ ಕುಮಾರ್ ರವರಿಗೆ ದಿನೇಶ್ ಪಂಜಿಗ. ಪ್ರವೀಣ್ ಕುಮಾರ್ ರವರಿಗೆ ದಿನೇಶ್ ಪಂಜಿಗ. ಶಶಾಂಕ ಕೋಟೆಚರ್ ಅವರಿಗೆ ಚಿನ್ಮಯ ರೈ. ಶಶಾಂಕ ಕೋಟೆಚರ್ ಅವರಿಗೆ ಚಿನ್ಮಯ ರೈ. ನಮ್ಮ ಸಮಿತಿಯ ಕಾರ್ಯದರ್ಶಿ ಅಜಿತ್ ರೈ ಅವರಿಗೆ ಮಾನಿಶ್ ಕುಲಾಲ್. ಅಜಿತ್ ರೈ ಅವರಿಗೆ ಮಾನಿಶ್ ಕುಲಾಲ್. ಸಚ್ಚಿಂತನೆ, ಸದ್ವಿಚಾರಗಳ ಪ್ರಭೆಯನ್ನು ಹರಿಸುತ್ತಾ ನಮ್ಮೆಲ್ಲರ ಮನೋಪಟಲದಲ್ಲಿ ಸದಾಕಾಲವೂ ಉನ್ನತ ಮೌಲ್ಯಗಳು ನೆಲೆ ನಿಂತು ನಾವೆಲ್ಲರೂ ಧೈರ್ಯದಿಂದ ಕಾರ್ಯೋನ್ಮುಖರಾಗಲು ಸನ್ಮಾರ್ಗದ ದಾರಿ ತೋರುತ್ತಿರುವ ಪರಮಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಸಮಾಜಕ್ಕೆ ಬದುಕನ್ನು ಅರ್ಪಿಸಿಕೊಂಡಿರುವ ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಹರಿ ಓಂ. ನತೋಸ್ಮ್ಯಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತಯೇಷ ಲೋಕಃ. ಜಯತ್ಯಜೋಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅನವಧ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಒಂದು ಒಳ್ಳೆಯ
ಸುಸಂದರ್ಭವನ್ನು ಪುತ್ತೂರಿನ ಇಡೀ ನಾಗರಿಕರು ಹಮ್ಮಿಕೊಂಡಿರುವಂಥದ್ದು. ಇದು ಪುತ್ತೂರಿಗೆ ಪುತ್ತೂರೇ ಸಂಭ್ರಮವನ್ನು ಪಡುವಂತಹ ಒಂದು ಸಂದರ್ಭ. ಯಾಕೆ ಅಂತ ಕೇಳಿದರೆ, ಆದರ್ಶ ವೈದ್ಯನಾಗಿ ಸಮಾಜಮುಖಿಯಾಗಿರತಕ್ಕಂತಹ ಧರ್ಮ ಬೋಧನೆಯನ್ನು ಮಾಡ್ತಾ ಸಂಘಟನೆಯ ಜೀವಾಳವಾಗಿ ಪುತ್ತೂರಿನ ಮುತ್ತು ಅಂತ ಕರೆಯಲ್ಪಟ್ಟಿರತಕ್ಕಂತಹ Dr.M.K. ಪ್ರಸಾದ್ರವರ ಗೌರವಯುತವಾಗಿರತಕ್ಕಂಥ ಸಮ್ಮಾನ ಇವತ್ತು. ಅಂತಹ ಸಮ್ಮಾನದಲ್ಲಿ ನಾವಿದ್ದೇವೆ. Dr.M.K. ಪ್ರಸಾದ್ ಅವರು ಕೇವಲ ಪುತ್ತೂರಿಗೆ ಮಾತ್ರವಲ್ಲ, ನಾವು ಕಂಡಂತೆ ಅವರು ಜಗತ್ತಿಗೆ ಒಬ್ಬ ವೈದ್ಯ. ಯಾಕೆ ಜಗತ್ತಿಗೆ ವೈದ್ಯ ಅಂತ ಕೇಳಿದರೆ, ಅವರಿಗೆ ವೈದ್ಯಕೀಯ ವೃತ್ತಿಯಲ್ಲಿ ಕೋಟಿಗಟ್ಟಲೆ ಆಸ್ತಿ ಮಾಡಬಹುದಿತ್ತು. ಆದರೆ ಅವರು ಆಸ್ತಿ ಮಾಡಿಲ್ಲ, ಇಡೀ ಹಿಂದೂ ಸಮಾಜವನ್ನೇ ತನ್ನ ಆಸ್ತಿ ಅಂತ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರನ್ನು ಗೌರವಿಸಬೇಕು. ಅವರು ಕಲಿತಿರುವಂತಹ ವಿದ್ಯೆ ಒಬ್ಬ ರೋಗಿಯನ್ನು ನಿರೋಗಿಯನ್ನಾಗಿಸಿ, ಅಶಕ್ತನಾಗಿರತಕ್ಕಂತಹ ಒಬ್ಬ ರೋಗಿಯನ್ನು ಸಶಕ್ತನನ್ನಾಗಿಸುವಲ್ಲಿ ಅವರ ಕಾಯಕವಿದ್ದದ್ದು. ಅದಕ್ಕೆ ಅವರು ಚುಚ್ಚುಮದ್ದನ್ನು ಕೊಡಲಿಕ್ಕೂ ಸಾಕು, ಅಥವಾ ಅವನ ಶರೀರದಲ್ಲಿರುವಂತಹ ರೋಗವನ್ನು ತಪಾಸಣೆ ಮಾಡುವಾಗ ಆ ತಪಾಸಣೆಯಲ್ಲಿ ಅವರಿಗೇನು ಕಂಡು ಬಂತೋ ಅದಕ್ಕೆ ಶುಶ್ರೂಷೆಯನ್ನು ಮಾಡುವಂತಹ ಒಬ್ಬ ವೈದ್ಯ. ಆದರೆ ಅವರು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ತನ್ನದಾದಂಥ ಚುಚ್ಚುಮದ್ದನ್ನು ಸಮೃದ್ಧಿಯ ಮುಖದಲ್ಲಿ ಸಂಘಟನಾತ್ಮಕವಾಗಿ ಆ ಚುಚ್ಚುಮದ್ದನ್ನು ಕೊಡ್ತಾನೇ ಇದ್ದಾರೆ ಎನ್ನುವುದಕ್ಕೆ ಅವರೊಬ್ಬ ಹೆಮ್ಮೆಯ ವೈದ್ಯ ಹಿಂದೂ ಸಮಾಜಕ್ಕೆ. ಅವರ ಆಸ್ಪತ್ರೆ ಹೆಸರು ನೋಡಿ, ಆದರ್ಶ. ಆ ಹೆಸರಿಗೆ ಅಪ್ಪಟವಾಗಿ ಬದುಕನ್ನು ನಡೆಸಿಕೊಳ್ಳುವವರು Dr.M.K. ಪ್ರಸಾದರು. ನಮಗೆಲ್ಲರಿಗೂ ಅವರ ಒಲವು ಮತ್ತು ಅವರು ನಡೆದುಕೊಂಡೇ ಬಂದಿರುವಂತಹ ದಾರಿ, ಇದೆಲ್ಲವೂ ಕೂಡ ಹಿಂದೂ ಸಮಾಜಕ್ಕೆ ಬಲು ದೊಡ್ಡವಾಗಿರತಕ್ಕಂಥ ಒಂದು ಮಾರ್ಗಸೂಚಿ ಅನ್ನುವುದನ್ನು ನಾವು ಭಾವಿಸಿಕೊಳ್ಳಬೇಕು. ನಮಗೆ ಪುರಾಣದಲ್ಲಿ ಭಗೀರಥನ ಕತೆ ಬರುತ್ತೆ. ಯಾಕೆ ಭಗೀರಥ ತಪಸ್ಸು ಮಾಡಿದ ಅಂತ ಕೇಳಿದರೆ, ತನ್ನ ಪೂರ್ವಜರಿಗೆ ಮೋಕ್ಷವಾಗಿಲ್ಲ ಅನ್ನುವ ಒಂದೇ ಕಾರಣಕ್ಕೆ. ಏನು ಮಾಡಿದ ಭಗೀರಥ? ಸಗರನ ಇಡೀ ಕುಟುಂಬ, ಅರ್ಥಾತ್ ತನ್ನ ಹಿರಿಯವರು ಯಾರು ಕಳ್ಕೊಂಡು ಹೋಗಿದ್ದಾರೆ ಅವರೆಲ್ಲರಿಗೂ ಪಿತೃಮೋಕ್ಷವನ್ನು ಒದಗಿಸಬೇಕು ಅಂತ ಹೇಳಿ ಭಗೀರಥ ತಪಸ್ಸು ಮಾಡ್ತಾನೆ. ಗಂಗೆಯನ್ನು ಭುವಿಗೆ ಇಳಿಸ್ತಾನೆ. ಗಂಗೆ ಇಳಿದು ಮುಂದೆ ಮುಂದೆ ಬರುವಾಗ ಜನ್ಮುನಿಗಳ ಆಶ್ರಮ ಸಿಗತ್ತೆ. ಗಂಗೆ ಜನ್ಮುನಿಗಳ ಆಶ್ರಮವನ್ನು ಕೂಡ ಕೊಚ್ಚಿಕೊಂಡ್ಳು. ಸಿಟ್ಟಿಗೆ ಒಳಗಾಗಿರ್ತಕ್ಕಂತಹ ಜನ್ನು ಮಹರ್ಷಿ ಇಡೀ ಗಂಗೆಯನ್ನೇ ಆಪೋಷಣ ತಗೊಂಡು ತನ್ನ ತಪಶ್ಚರ್ಯೆಯಲ್ಲಿ ಕುಳಿತು ಬಿಡ್ತಾರೆ. ಗೊತ್ತಾಗಿಲ್ಲ ಏನು ನಡೆದದ್ದು ಘಟನೆ ಅಂತ. ಒಮ್ಮೆ ಭಗೀರಥ ಯೋಚನೆ ಮಾಡ್ತಾನೆ, ಏನೋ ಘಟನೆ ನಡೆದಿದೆ, ಈ ಘಟನೆಯ ಒಳತಿರುವನ್ನು ಅರಿವು ಮಾಡಿಕೊಳ್ಬೇಕು ಅಂತ ಹೇಳಿ ನೋಡಿದಾಗ ಜನ್ನು ಮಹರ್ಷಿಗಳ ಸ್ವರೂಪ ಕಾಣುತ್ತೆ. ಆ ಸಂದರ್ಭದಲ್ಲಿ ಆಶ್ರಮಕ್ಕೆ ಹೋದಂತಹ ಭಗೀರಥ ಜನ್ನು ಮುನಿಗಳನ್ನು ಕಂಡು ತನ್ನ ಕಷ್ಟವನ್ನು ನಿವೇದನೆ ಮಾಡ್ತಾನೆ. ಆ ತಕ್ಷಣ ಕರಗಿದಂತಹ ಜನ್ನು ಮುನಿ ಬಾಯಿಂದ ಆಪೋಷಣ ತಗೊಂಡಿರ್ತಕ್ಕಂತಹ ಗಂಗೆಯನ್ನು ಕಿವಿಯಿಂದ ಹೊರಗೆ ಬಿಡ್ತಾನೆ. ಅಲ್ಲಿಂದ ಅವಳು ಜಾಹ್ನವಿ ಅಂತ ಕರೆಸಿಕೊಳ್ತಾಳೆ. ಹಾಗಿದ್ರೆ ಭಗೀರಥನ ತಪಸ್ಸಿದ್ದದ್ದು ಯಾವುದಕ್ಕೆ ಅಂತ ಕೇಳಿದರೆ, ತನ್ನ ಪೂರ್ವಜರಿಗೆ ಮೋಕ್ಷ ಕೊಡಬೇಕು. ಇವತ್ತು Dr.M.K. ಪ್ರಸಾದ್ ಅವರು ಮಾಡಿರುವ ಸಾಧನೆ ಇಡೀ ಪುತ್ತೂರಿನ ಹಿಂದೂ ಸಮಾಜವನ್ನು ಕಟ್ಟಿರುವುದು ಮತ್ತು ಸಂಘಟನೆಯನ್ನು ಬಲಿಷ್ಠವಾಗಿ ಅದನ್ನು ಸದೃಢವಾಗಿ ಕಟ್ಟಿರುವುದು. ಆ ಎಲ್ಲ ದಾರಿಗಳು ಒಂದೆಡೆ ಸೇರುವುದಿದ್ದರೆ Dr.M.K. ಪ್ರಸಾದ್ ಅವರ ದಾರಿಯಲ್ಲಿ ಅದು ಸೇರಬೇಕು ಅಂತ ಒಂದು ಹೆದ್ದಾರಿಯನ್ನು ಪುತ್ತೂರಿಗೆ ಅವರು ತೆರೆದಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತಸವಾಗತ್ತೆ. ಇಂತಹ ಒಬ್ಬ ವೈದ್ಯರು ಪ್ರತಿಷ್ಠಿತ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರತಿಷ್ಠಿತವಾಗಿರತಕ್ಕಂತಹ ಪ್ರಶಸ್ತಿ ಅದು. ಅಂತಹ ಪ್ರಶಸ್ತಿ Dr.M.K. ಪ್ರಸಾದ್ ಅವರನ್ನು ಅರಸಿಕೊಂಡು ಬಂದಿದೆ. ನಾವು ಹೇಳುವುದು, ಪ್ರಶಸ್ತಿಯಿಂದ ಏನು ಡಾಕ್ಟರ್ ಅವರು ಬೀಗಲಿಲ್ಲ, ಆದರೆ
ಡಾಕ್ಟರಿಂದ ಆ ಪ್ರಶಸ್ತಿಗೆ ಬಹಳ ದೊಡ್ಡ ಗೌರವ ಬಂದಿದೆ ಎನ್ನುವುದನ್ನು ನಾವು ತಿಳುವಳಿಕೆ ಮಾಡಿಕೊಳ್ಳಬೇಕು. ಅಂತಹ ಒಬ್ಬ ಅಪ್ಪಟ ಹಿಂದೂ ಧರ್ಮದ ಜ್ಞಾನಿಯಾಗಿರ್ತಕ್ಕಂತಹ ವೈದ್ಯರು ಇವತ್ತು ಪುತ್ತೂರಿನ ಇಡೀ ನಾಗರಿಕ ಸಮುದಾಯದಿಂದ ಗೌರವವನ್ನು ಪಡೆದುಕೊಳ್ಳತಕ್ಕಂಥದ್ದು ಬಹಳ ಸ್ತುತ್ಯರ್ಹ ಕಾರ್ಯ. ಇದನ್ನು ಆಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ಇದರೊಳಗಿನ ಸದಸ್ಯ ಬಂಧುಗಳಿಗೆ ಭಗವಂತನ ಪೂರ್ಣ ಅನುಗ್ರಹವಿರಲಿ. ಒಂದು ಕಡೆ ಮಹಾಲಿಂಗೇಶ್ವರನ ಸನ್ನಿಧಾನವಿದೆ, ಇನ್ನೊಂದು ಕಡೆಯಲ್ಲಿ ದಂಡನಾಯಕ ಬಲ್ನಾಡು ಉಳ್ಳಾಲ್ದಿಯ ಸಾನ್ನಿಧ್ಯವಿದೆ. ಈ ಎಲ್ಲ ಶಕ್ತಿಗಳು ನಮ್ಮ ಮಧ್ಯದಲ್ಲಿದ್ದು ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ಅಂತಹ ಅನಿರ್ವಚನೀಯ ಶಕ್ತಿಗಳು ನಮ್ಮೆಲ್ಲರನ್ನ ಪೊರೆಯಲಿ. ಆ ಮೂಲಕವಾಗಿ ನಾವು ವೈದ್ಯರಿಗೆ ಪ್ರಾರ್ಥನೆ ಮಾಡೋದು ಇಷ್ಟೇ, ಅವರಿಗೆ ಇನ್ನೂ ಆರೋಗ್ಯವಾಗಿರ್ತಕ್ಕಂತಹ ಸದೃಢವಾದ ದೇಹವನ್ನು ದೇವರವರಿಗೆ ಇನ್ನೂ ದಯಪಾಲಿಸಬೇಕು. ಕೆಲಸ ಪೂರ್ತಿಯಾಗಿಲ್ಲ ಡಾಕ್ಟ್ರೇ, ಇನ್ನೂ ಮುಂದಕ್ಕೆ ತಮ್ಮ ಕಾರ್ಯಗಳು ಪೂರ್ತಿಯಾಗಬೇಕು. ಆ ಮೂಲಕವಾಗಿ ಹಿಂದೂ ಸಮಾಜ ಇನ್ನಷ್ಟು ಸದೃಢವಾಗಿರ್ತಕ್ಕಂತಹ ಸಮಾಜವಾಗಿ ಬದಲಾವಣೆಯಾಗಬೇಕು ಅನ್ನುವಂತಹ ಕಾಳಜಿಯನ್ನು ತಾವು ನಿರಂತರ ನಿರ್ವಹಿಸಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಆದ್ಯ ಮಹನೀಯರಿಗೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ನೀವೆಲ್ಲರೂ ಡಾಕ್ಟರ್ ಪ್ರಸಾದ್ ಭಂಡಾರಿಯವರ ವಿಶೇಷತೆಯನ್ನು ಮೆಚ್ಚಿಕೊಂಡು, ಅವರು ಮಾಡಿರುವಂತಹ ಸಾಧನೆಯನ್ನು ಮೆಚ್ಚಿಕೊಂಡು ಇವತ್ತು ನೀವೆಲ್ಲ ಈ ಸಂದರ್ಭದಲ್ಲಿ ಭಾಗಿಗಳಾಗಿದ್ದೀರಿ. ಅಂತಹ ಒಂದು ಸಂದರ್ಭವನ್ನು ಎಲ್ಲರೂ ಸಂತೋಷದಿಂದ ಅನುಭವಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಖರವಾದಂತಹ ಸಮಾಜ ಕಾರ್ಯವನ್ನು, ಹಿಂದೂ ಧರ್ಮದ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಡಾಕ್ಟ್ರಿಗೆ ಅರ್ಥಾತ್ ಡಾಕ್ಟರ್ M.K.Prasad ಅವರಿಗೆ ದೀರ್ಘಾಯುಸ್ಸನ್ನು, ದೀರ್ಘ ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಕಾಮನೆಯನ್ನು ವ್ಯಕ್ತಪಡಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸ್ತಾ ಮುಂದಕ್ಕೆ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕರು, ಕರ್ನಾಟಕ ರಾಜ್ಯ ಪರಿಷತ್ತಿನ ಸದಸ್ಯರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹರಿ ಓಂ. ಪುತ್ತೂರಿನ ಆರಾಧ್ಯ ದೇವರಾದ ಶ್ರೀ ಮಹಾಲಿಂಗೇಶ್ವರನ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈಗ ತಾನೇ ನಮಗೆ ಆಶೀರ್ವಚನವನ್ನು ನೀಡಿ ನಮ್ಮನ್ನೆಲ್ಲ ಹರಸಿದ ವಜ್ರದೇಹಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಚರಣಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಸುರೇಶ್ ಪುತ್ತೂರಾಯರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ, ಇಲ್ಲಿ ನೆರೆದಿರುವ ಆತ್ಮೀಯ ಬಂಧು ಭಗಿನಿಯರೇ, ಸತ್ಯನಾರಾಯಣ ಪೂಜೆ ನಡೀತದೆ ಅಂಥೇಳಿ ಆದರೆ ಅದಕ್ಕೆ ಆಮಂತ್ರಣ ಕೊಡಬೇಕಾಗಿಲ್ಲ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅದೇ ನಮಗೆ ಪುಣ್ಯವನ್ನು ಕೊಡ್ತದೆ ಅಂತ ಹೇಳುವಂತಹ ಭಾವದ ಜೊತೆಗೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರಿಗೆ ಒಂದು ಸನ್ಮಾನ, ಅಭಿನಂದನೆ ಅಂತೇಳಿ ಹೇಳುವಾಗ ಆ ಭಾವನೆಯ ಜೊತೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲಿ ಉಪಸ್ಥಿತರಿದ್ದು ಎಲ್ಲರ ಜೊತೆಗೆ ಈ ಕಾರ್ಯಕ್ರಮವನ್ನು ಸಂಭ್ರಮಿಸಿ ಹೋಗುವ ಅಂತ ಹೇಳುವ ಬಂದಾಗ ನನಗೆ ಈ ಮಾತನಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಫ್ ಯು ಲವ್ ಸಂಬಡಿ ದೆನ್ ಶೋ ಇಟ್ ಅಂತೇಳಿ ಹೇಳ್ತಾರೆ. ಯಾರನ್ನಾದರೂ ನಾವು ಪ್ರೀತಿಸ್ತೇವೆ, ಗೌರವಿಸ್ತೇವೆ, ಅವರ ಬಗ್ಗೆ ನಮಗೆ ಅಭಿಮಾನ, ಗೌರವ ಇದೆ ಅಂಥೇಳಿ ಆದರೆ ಅದನ್ನು ನಾವು ತೋರಿಸಿಕೊಳ್ಬೇಕು. ತೋರಿಸ್ಕೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಸಂದರ್ಭ ಬೇಕು. ಡಾಕ್ಟರ ಜೀವನದಲ್ಲಿ ಹೀಗೆ ನಾವು ಹೋಗಿ ಡಾಕ್ಟರಿಗೆ ಸನ್ಮಾನ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಮೆಡಿಕಲ್ ಅಸೋಸಿಯೇಷನ್ನವರು ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟರು. ಈ ಅವಕಾಶವನ್ನು ಉಪಯೋಗಿಸಿ ನಿಮ್ಮ ಜೀವನವನ್ನು ಯಾವ ರೀತಿಯಲ್ಲಿ, ತಪಸ್ಸಿನ ರೀತಿಯಲ್ಲಿ ಸಮಾಜಕ್ಕೆ ಬೇಕಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡು
ಸಮಾಜದ ರೋಗಿಗಳ ಎಲ್ಲ ರೀತಿಯ ರೋಗಗಳಿಗೆ ಒಂದು ಮದ್ದಾಗಿ ನಮಗೆಲ್ಲ ವಿಶ್ವಾಸ ತುಂಬಿಸುವಂತಹ ರೀತಿಯಲ್ಲಿ ಬಹುಶಃ ಅವರನ್ನು ಹತ್ತಿರದಿಂದ ನನಗಿಂತ ಹೆಚ್ಚಿಗೆ ಪುತ್ತೂರಿನವರು ನೀವು ತಿಳಿದುಕೊಂಡಿದ್ದೀರಿ. ಆದರೆ ಅವರ ಒಂದು ಸಣ್ಣ ನಾನು ಕಂಡುಕೊಂಡಂತಹ ದೊಡ್ಡ ಗುಣ ಅಂತ ಹೇಳಿದರೆ ಅವರಲ್ಲಿ ಯಾವುದೇ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋಗಿ ಅದು ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಅವರು ಹೇಳೋದೇ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್, ಸಾಧ್ಯ, ಏನಿದ್ರೂ ಸಾಧ್ಯ, ನೀನು ಮುಂದೆ ಹೋಗು ಅಂಥೇಳಿ ಹುಡುಗರಿಗೆಲ್ಲ ಧೈರ್ಯ ತುಂಬಿಸಿ ಅಷ್ಟನ್ನೇ ಹೇಳೋದು ಮಾತ್ರ ಅಲ್ಲ, ಅವರು ಅದರ ಜೊತೆಗೆ ನಿಂತು ಛಲದಿಂದ ಅದರ ಜೊತೆಗೆ ಅದಕ್ಕೊಂದು ಅವರ ಪೂರ್ಣ ಪರಿಶ್ರಮವನ್ನು ಕೊಟ್ಟು ನೂರಾರು ಮಂದಿ ನನ್ನಂತಹ ಯುವಕರಿಗೆ ಸ್ಫೂರ್ತಿಯಾಗಿ ಮಾರ್ಗದರ್ಶಕರಾಗಿ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಕೆಲಸ ಮಾಡು ಅಂತ ಹೇಳುವಂತಹ ರೀತಿಯಲ್ಲಿ ನಮಗೆಲ್ಲ ಪ್ರೇರಣೆ ಕೊಟ್ಟಂತಹ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ನಮ್ಮ ನಾಯಕರು ಅಂತ ಹೇಳುವಂತಹ ಹೆಮ್ಮೆಯಲ್ಲಿ ಅಂಥವರ ಕಾರಣಕ್ಕೆ ಇವತ್ತು ನಾವು ಯಾವೆಲ್ಲ ವೈಚಾರಿಕವಾಗಿ ಯಾವೊಂದು ಕನಸನ್ನು ಕಂಡಿದ್ದೆವು ಆ ಕನಸು ಪೂರ್ಣ ರೂಪಕ್ಕೆ ಬರುವಂತಹ ಅಥವಾ ಸಾರ್ಥಕ ರೂಪ ಪಡುವಂತಹ ರೀತಿಯಲ್ಲಿ ಪುತ್ತೂರಿನ ಭಾಗದಲ್ಲಿ ನನ್ನಂಥವರು, ಸಂಜೀವ್ ಮಠಂದವರಂಥವರು, ನೂರಾರು ಮಂದಿ ಇವತ್ತು ಸಮಾಜದಲ್ಲಿ ಒಂದು ರೀತಿಯಲ್ಲಿ ಎದ್ದು ನಿಂತು ಮಾತನಾಡುವಂತಹ ಸ್ಥಾನಮಾನಕ್ಕೆ ಹೋಗಿದ್ದರೆ ಅದರಲ್ಲಿ ಪ್ರಸಾದ್ ಭಂಡಾರಿಯವರ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳುವಂಥದ್ದನ್ನು ಸ್ಮರಿಸಿಕೊಳ್ಳುತ್ತಾ ಸದಾ ಅವರ ಏನು ಸ್ಫೂರ್ತಿ, ಅವರ ಕೆಲಸ, ನಮಗೆ ಮಾರ್ಗದರ್ಶನ ನಮಗೆ ಸದಾ ಬೇಕು. ಆ ಪ್ರೀತಿಯನ್ನು ತೋರ್ಪಡಿಸುವುದಕ್ಕೆ, ಆ ಗೌರವವನ್ನು, ಆ ಶ್ರದ್ಧೆಯನ್ನು, ಆ ಸಂತೋಷವನ್ನು, ಸಂಭ್ರಮವನ್ನು ತೋರ್ಪಡಿಸುವುದಕ್ಕೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದರಲ್ಲಿ ಭಾಗಿಯಾಗಿ ನನಗೂ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಭ್ಯಾಗತರಾಗಿರುವ ಪ್ರೊಫೆಸರ್ ಎಂ.ಬಿ. ಪುರಾಣಿಕ್, ಕಾರ್ಯಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರ ಅಡಿದಾವರಿಗೆ ವಂದಿಸುತ್ತಾ ಈ ಒಂದು ಸಂತಸದ ಕೂಟದಲ್ಲಿ ಮದುಮಗನಾಗಿ ಇರತಕ್ಕಂತಹ ಮದುಮಗ ಆ ರೀತಿಯಲ್ಲಿ ಶೋಭಿಸ್ತಿರ್ತಕ್ಕಂತಹ ಡಾಕ್ಟರ್ ಪ್ರಸಾದರೇ, ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರೇ, ಎಲ್ಲ ಅಭಿಮಾನಿ ಬಂಧುಗಳೇ, ಮಾತಾ ಭಗಿನಿಯರೇ, ನಾನು ದೀರ್ಘವಾಗಿ ಮಾತಾಡುವುದಿಲ್ಲ, ಯಾಕೆಂದರೆ ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ನಮ್ಮ ನರಸಿಂಹ ನಾಯಕರು ಭಾಳ ಚುಟುಕಾಗಿ ಅವರ ಮಾತನ್ನು ಮುಗಿಸಿದ್ರು. ಇನ್ನು ತುಂಬ ಜನ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಹಲವಾರು ಶತಮಾನಗಳಿಂದ ದಾಸ್ಯದ ಶೃಂಖಲೆಯಲ್ಲಿ ತಾಯಿ ಭಾರತಿ ತೊಂದರೆಗೆ ಒಳಗಾಗಿಟ್ಟು ನಮ್ಮ ರಾಷ್ಟ್ರಕ್ಕೆ ಪರಕೀಯರ ಒಂದು ಆಳ್ವಿಕೆ ಸಂಪೂರ್ಣವಾಗಿ ನಮ್ಮತನವನ್ನು ತೋರಿಸಲಿಕ್ಕೆ ಈ ದೇಶದಲ್ಲಿ ಅವಕಾಶ ಇರಲಿಲ್ಲ. ಒಂದು ಕಡೆ ಸ್ವಾತಂತ್ರ್ಯದ ಆಂದೋಲನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಸಮಾಜವನ್ನು, ಈ ರಾಷ್ಟ್ರವನ್ನು ಒಗ್ಗೂಡಿಸಬೇಕು, ಭಾರತೀಯರಲ್ಲಿ ರಾಷ್ಟ್ರೀಯತೆ ಚಿಂತನೆ ಮೂಡಬೇಕೆನ್ನುವ ದೃಷ್ಟಿಯಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಟ್ಟಿ ಶಾಖೆಗಳ ಮೂಲಕ ಈ ರಾಷ್ಟ್ರೀಯತೆಯ ಚಿಂತನೆಯನ್ನು ತಂದುಕೊಟ್ಟವರು ಡಾಕ್ಟರ್ ಹೆಡ್ಗೇವಾರ್. ಅನಂತರ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರ ಮಹಾರಾಷ್ಟ್ರದಲ್ಲಿ ಒಂದು ಆಂದೋಲನ ಆರಂಭ ಆಯಿತು. ಅದು ಮಹಾರಾಷ್ಟ್ರೀಯರಿಗೆ ಎನ್ನುವಂಥದ್ದು. ಆರಂಭದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋದವರಿಗೆ ತೊಂದರೆ ಆಯಿತು. ಹೋಟೆಲ್ ಉದ್ಯಮದಲ್ಲಿದ್ದಂಥ ಹಲವಾರು ನಮ್ಮ ಬಂಧುಗಳಿಗೆ ಈ ಶಿವಸೇನೆಯ ಈ ಆಂದೋಲನ ಅದು ಭಾಳ ಠಾಕ್ರೆಯವರಿಂದಾಗಿ ಆರಂಭದಲ್ಲಿ ತೊಂದರೆ ಅನುಭವಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಆ ಆಂದೋಲನ ಮಹಾರಾಷ್ಟ್ರಕ್ಕೆ ಮಾತ್ರ, ಮಹಾರಾಷ್ಟ್ರೀಯರಿಗೆ ಮಾತ್ರ ಎನ್ನುವಂಥ ನಿಲುವನ್ನು ಬದಲಾಯಿಸಿ
ಹಿಂದುತ್ವಕ್ಕೆ ಮಾರ್ಪಾಡಾಯಿತು. ಹಿಂದೂ ತತ್ವ, ಹಿಂದೂ ಸಮಾಜ, ಧರ್ಮಕ್ಕೆ ತೊಡಗಾಗಿರುವಂಥ ವ್ಯಕ್ತಿಗಳನ್ನು ವಿರೋಧಿಸುವಂಥ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ಆಂದೋಲನವಾಯಿತು. ನಾನು ಕಂಡುಕೊಂಡ ಹಾಗೆ Dr.M.K.Prasad Bhandary ಅವರು ಮನಸ್ಸು ಮಾಡ್ತಾ ಇದ್ದರೆ ಒಂದು ಎಂಟ್ರೆನ್ಸ್ ಪರೀಕ್ಷೆಯನ್ನು ಮಾಡಿ ಅಮೇರಿಕದಲ್ಲಿ ಹೋಗಿ ನೆಲೆಸುವುದಿತ್ತು, ಎಲ್ಲ ಅವಕಾಶ ಇತ್ತು, ಪರೀಕ್ಷೆ ಕೂಡ ಬರೆದಿದ್ದರು. ಅವರ ತಂದೆಯವರ ಒಂದು ಸೂಚನೆ ಹಾಗೆ, ಅವರ ಆಶಯದಂತೆ, ಮಗ ನೀನು ಅಲ್ಲಿ ಹೋಗಬೇಡ, ದುಡ್ಡು ಮಾಡೋದು ಮಾತ್ರ ನಿನ್ನೆ ಧ್ಯೇಯ ಅಲ್ಲ, ಅದರ ಜೊತೆ ಈ ದೇಶಕ್ಕೆ ನಿನ್ನ ಅಗತ್ಯ ಇದೆ, ವೈದ್ಯರ ಅಗತ್ಯ ಇದೆ, ಇಲ್ಲೇ ಉಳ್ಕೊಳ್ಳು ಎನ್ನುವಂಥ ಸೂಚನೆಯ ಮೇರೆಗೆ Bhandary ಅವರು ಇಲ್ಲಿ ತನ್ನ ವೈದ್ಯಕೀಯ ಸೇವೆಯನ್ನು ಸರಕಾರಿ ಆಸ್ಪತ್ರೆಗಳೆಲ್ಲ ಹೋಗಿ ಅಲ್ಲಿ ವ್ಯವಸ್ಥೆಯಲ್ಲಿ ಕುಂದುಕೊರತೆಯನ್ನು ಕಂಡುಕೊಂಡ ನಂತರ ತನಗೆ ಸಮರ್ಪಕವಾದಂತಹ ಒಂದು ವೈದ್ಯಕೀಯ ಸೇವೆಯನ್ನು ಮಾಡಲಿಕ್ಕೆ ಹಲವಾರು ಎಡರುತೊಡರುಗಳು ಇವೆ ಎನ್ನುವುದನ್ನು ಕಂಡುಕೊಂಡು ಅದನ್ನು ಬಿಟ್ಟು ಸ್ವತಂತ್ರವಾಗಿ ವೈದ್ಯಕೀಯ ಸೇವೆಗೆ ಆರಂಭ ಮಾಡಿದರು ಅಂತ ನಾವು ಕೇಳಿದ್ದೇವೆ. ಬಂಧುಗಳೇ, ನಾನು ಭಾಳ ಠಾಕರೆಯವರ ವಿಷಯವನ್ನು ಹೇಳಿದೆ. ಪುತ್ತೂರಿನಲ್ಲಿ ಹಿಂದುತ್ವಕ್ಕೆ, ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಆಗ್ತಾ ಇತ್ತು. ಹೇಗೆ ಇಲ್ಲಿ ವಿವೇಕಾನಂದ ಕಾಲೇಜು, ಫಿಲೋಮಿನಾ ಕಾಲೇಜಿಗೆ ಒಂದು ಪ್ರತಿಸ್ಪಂದನ ಕೊಡಬೇಕೆನ್ನುವ ರೀತಿಯಲ್ಲಿ ಆರಂಭ ಆಯಿತು ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಹಿಂದೂ ಧರ್ಮಕ್ಕೆ ಆಧಾರವಾಗಿ ನಾನು ನಿಲ್ಲಬೇಕು, ಸಮಾಜಕ್ಕೆ ಧೈರ್ಯ ಕೊಡಬೇಕೆನ್ನುವ ದೃಷ್ಟಿಯಿಂದ Bhandary ಅವರು ಒಬ್ಬ ಸರ್ಜನಾಗಿ ಮಾತ್ರ ಅಲ್ಲ, ಸಮಾಜಕ್ಕೆ ಅಂಟಿದಂಥ ಕೆಲವು ರೋಗಗಳನ್ನು ಸರ್ಜರಿ ಮಾಡಲಿಕ್ಕೆ ಮುಂದಾದರು. 100ಕ್ಕೆ 100 ಈ ಮಾತು ನಾನು ತಿಳ್ಕೊಂಡ ಹಾಗೆ ಸತ್ಯ. ಅನಂತರದ ದಿನಗಳಲ್ಲಿ ಯಾರಿಗಾದರೂ ತೊಂದರೆ ಆದಾಗ ತಾನು ಎದುರು ನಿಂತು ಅಂಥವರಿಗೆ ರಕ್ಷಣೆ, ಅದು ಜಾಗರಣ ವೇದಿಕೆ ಇರಲಿ, ವಿಶ್ವ ಹಿಂದೂ ಪರಿಷತ್ತರ ಬಜರಂಗ ದಳ ಇರಲಿ, ಯಾವುದೇ ಹಿಂದೂ ಸಂಘಟನೆಯಿಂದ ಅನ್ಯರಿಂದ ತೊಂದರೆ ಆದಾಗೆ ಅತ್ಯಂತ ಧೈರ್ಯದಿಂದ ಎದೆಕಾರಿಕೆಯಲ್ಲಿ ನಿಂತಂಥ ಏಕಮಾತ್ರ ವ್ಯಕ್ತಿ Bhandary ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಅನ್ಪಾಪ್ಯುಲರ್ ಆಗೋದು ಇಷ್ಟೇ ಇರೋದಿಲ್ಲ. ಎಲ್ಲ ಸಮಾಜದವರು ಬೇಕು, ನನಗೆ ನಾನು ಈ ಸೇವೆ ಮಾಡ್ತೇನೆ, ಸ್ವಲ್ಪ ದುಡ್ಡು ಮಾಡ್ತೇನೆ ಅನ್ನುವಂಥದ್ದು ಒಂದು ವಿಚಾರ ಇರ್ತದೆ. ನನಗೆ ಆಶ್ಚರ್ಯ, ಒಬ್ಬರು ಸರ್ಜನಾಗಿದ್ದು ಒಂದು ತತ್ವಕ್ಕೆ, ಒಂದು ಸಿದ್ಧಾಂತಕ್ಕೆ, ಒಂದು ಹಿಂದೂ ಇದಕ್ಕೆ ಅಂಟಿಕೊಂಡಿದ್ದಾರೆ ಅಂತಂದರೆ ಅವರ ಈ ಶಕ್ತಿ, ಈ ಮಾತೃಭೂಮಿಯ ಮಾತೃ ಧರ್ಮದ ಈ ಪ್ರೇಮ ಎಷ್ಟಿದೆ ಎನ್ನುವುದು ನಮಗೆ ಅರಿವಾಗ್ತದೆ. ನಾನಿನ್ನೇನನ್ನು ಹೇಳಲಿಕ್ಕೆ ಬಯಸುವುದಿಲ್ಲ. ಯಾಕೆಂತಂದರೆ ಎಷ್ಟೋ ರೋಗಿಗಳು ಗುಣಮುಖವಾಗಿ ಅವರ ಒಂದು ಆಶೀರ್ವಾದ, ಅವರ ಒಂದು ಹಾರೈಕೆ ಡಾಕ್ಟ್ರಿಗಿದೆ, ನಿಮಗೆ ಇದೆ. ಯಾರೇ ಶ್ರೀಮಂತರು ಬರಲಿ, ಬಡವರು ಬರಲಿ, ಏಕದೃಷ್ಟಿಯಿಂದ ಒಬ್ಬ ರೋಗಿಯನ್ನು ಯಾವ ರೀತಿಯಲ್ಲಿ ತಾನು ಕಾಣಬೇಕು, ಅವರಿಗೆ ಶುಶ್ರೂಷೆಯನ್ನು ಕೊಡಬೇಕು, ಅದು ಭಗವಂತ ನನಗೆ ಕೊಟ್ಟ ಅವಕಾಶ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಆ ಸೇವೆಯನ್ನು ಮಾಡುವುದರ ಜೊತೆ ಹಿಂದೂ ಧರ್ಮ, ಹಿಂದೂ ಸಮಾಜಕ್ಕೆ, ಹಿಂದೂ ಸಮಾಜದ ಹೋರಾಟಗಾರರಿಗೆ ದಕ್ಷ ಒಂದು ಮುಂದಾಳತ್ವವನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಆ ಮಹಾಲಿಂಗೇಶ್ವರನ ಪ್ರಸಾದವನ್ನು ನಮ್ಮ ಹಲವಾರು ತರುಣರಿಗೆ ಹೇಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಆ ಪ್ರಸಾದವನ್ನು ಮಲ್ಲಿಗೆಯ ಜೊತೆ ಕೊಡ್ತಾ ಇದ್ದಾರೆ. ಅದೇ ಕೂತಿದ್ದಾರೆ, ಮಲ್ಲಿಗೆಯ ಜೊತೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಒಬ್ಬ ಪುರುಷನ ಯಶಸ್ಸಿನಲ್ಲಿ ನಾವು ಅವರನ್ನು ಮಾತ್ರ ಹೊಗಳ್ತಾ ಇದ್ದೇವೆ. ನಾವು ಹೇಳ್ತೇವೆ ಒಬ್ಬ ಪುರುಷನ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ತಾಯಿ ಇದ್ದಾಳೆ, ಒಂದು ಮಾತೆ ಇದ್ದಾಳೆ ಅಂತ. ನಾನು ಕಂಡುಕೊಂಡ ಹಾಗೆ ನಮ್ಮ ಮಲ್ಲಿಕಾ Bhandary ಅವರು ಒಬ್ಬ ಸಾಮಾಜಿಕ ಸೇವಾಕರ್ತೆಯಾಗಿ, ಗಂಡನಿಗೆ ಅನುರಕ್ತ ಹೆಂಡತಿಯಾಗಿ, ಸಮಾಜಕ್ಕೆ ಆದರ್ಶ ಮಹಿಳೆಯಾಗಿ, ಒಂದು ಸಾರ್ಥಕ ಒಂದು ಹೆಂಡತಿಯ ಪತ್ನಿಯ ಒಂದು ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ನಾನು ಮಹಾಲಿಂಗೇಶ್ವರಲ್ಲಿ, ವೆಂಕಟರಮಣ ಸ್ವಾಮಿಯಲ್ಲಿ, ಇಲ್ಲಿ ಎಲ್ಲ ಇರತಕ್ಕಂಥ ದೇವರುಗಳಲ್ಲಿ ಒಂದು ಸ್ವಾರ್ಥದಿಂದ ನಾವೆಲ್ಲ ನಮ್ಮದೇ ರೀತಿಯಲ್ಲಿ ಈ ರಾಷ್ಟ್ರದ ಹಿಂದೂ ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ನೀವು ಕೇಳಿದರೆ, ನಾನು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಕಳೆದ 40-45 ವರ್ಷದಿಂದ ಇದ್ದೇನೆ. ಬೇರೆ ಯಾವುದೇ ರೀತಿಯ ವ್ಯತ್ಯಾಸವನ್ನು ಮಾಡಲಿಲ್ಲ. ಯಾಕೆ ಅಂತಂದರೆ ನನಗೆ ಈ ರಾಷ್ಟ್ರದ ಋಣ ಇದೆ,
ನನಗೆ ಈ ಧರ್ಮದ ಋಣ ಇದೆ, ಈ ಸಂಸ್ಕೃತಿಯ ಋಣ ಇದೆ, ಈ ದೇಶದ ಋಣ ಸಂದಾಯ ಮಾಡಲಿಕ್ಕೆ ನಮ್ಮಿಂದ ಆದಂತಹ ಅಲ್ಪ ಸ್ವಲ್ಪ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಕಂಡುಕೊಂಡ ಹಾಗೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ತುಂಬ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಬಹಳಷ್ಟು ಕೆಲಸವನ್ನು ಮಾಡಲಿಕ್ಕಿದೆ. ನಮ್ಮ ಸ್ವಾಮೀಜಿಯವರು ಹೇಳಿದ ಹಾಗೆ ಇನ್ನಷ್ಟು ಕೆಲಸ ಮಾಡಬೇಕಿದ್ರೆ ಅವರು ದೀರ್ಘಾಯು ಆಗಬೇಕು ಅಂತೇಳಿ ಮಾತ್ರ ನಾವು ಪ್ರಯತ್ನ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಆರೋಗ್ಯಪೂರ್ಣ ಆಯುಸ್ಸು ಬೇಕು ನಿಮಗೆ. ಆರೋಗ್ಯವಾಗಿದ್ದುಕೊಂಡು ಇನ್ನಷ್ಟು ಕಾಲ ಈ ಒಂದು ಆರೋಗ್ಯ ಇದರಲ್ಲಿ ದುಡಿಬೇಕು, ಸಮಾಜದಲ್ಲಿ ದುಡಿಬೇಕು. ಅದರ ಜೊತೆ ಹಿಂದೂ ಸಮಾಜಕ್ಕೆ ಮತ್ತಷ್ಟು ಗಟ್ಟಿಯ ಶಕ್ತಿಯಾಗಿ ನೀವು ಸೇವೆ ಸಲ್ಲುವ ಅಧಿಕ ಅವಕಾಶವನ್ನು ಆ ಮಹಾಲಿಂಗೇಶ್ವರ ಸ್ವಾಮಿ ತಮಗೆ ಕೊಡಲಿ ಅಂತ ಹೇಳ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ನಮ್ಮೆಲ್ಲರ ನೆಚ್ಚಿನ Dr.M.K. ಪ್ರಸಾದ್ ಇವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಅಭ್ಯಾಗತರಾಗಿರುವ ಶ್ರೀ ರಾಧಾಕೃಷ್ಣ ಅಡ್ಯಂತಾಯ ಪ್ರಾಂತ ಪ್ರಶಿಕ್ಷಣ ಪ್ರಮುಖ್ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಇವರು ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. Dr.M.K. ಪ್ರಸಾದ್ ಅಭಿನಂದನಾ ವೇದಿಕೆ ಪುತ್ತೂರು ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತಿನ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ಇವತ್ತು ನಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿ ಸನ್ಮಾನಗೊಳ್ಳುತ್ತಿರುವಂಥ Dr.M.K. ಪ್ರಸಾದ್ ಭಂಡಾರಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಅಭಿನಂದನಾ ಭಾಷಣ ಮಾಡಲಿಕ್ಕಿದ್ದಾರೆ. ಆದ ಕಾರಣ ಒಂದೆರಡು ಮೂರು ನಿಮಿಷಗಳಲ್ಲಿ ನನಗೆ ಹೇಳಬೇಕಾದ್ದನ್ನು ಚುಟುಕಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಸಾಧನೆಗೆ ಮತ್ತೊಂದು ಹೆಸರು ಪ್ರಸಾದ್, M.K. ಪ್ರಸಾದ್ ಅವರು. ಸಾಧನೆ ಮಾಡದ ಬದುಕಿಗೆ ಅಪಮಾನ ಅಂತ ಹೇಳ್ತಾರೆ. ಅದಕ್ಕಾಗಿ ಸಮಾಜಕ್ಕೆ ಸಾಧನೆ ಮಾಡುವ ಪ್ರೇರಣೆ ಕೊಟ್ಟಂಥ ಒಂದು ಶಕ್ತಿ ಅದು ಗೌರವಾನ್ವಿತ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು. ಮಂಡೋದರಿ ರಾವಣನಲ್ಲಿ ಸಂಭಾಷಣೆ ಮಾಡ್ತಾ ಇರಬೇಕಾದ್ರೆ ಹೇಳ್ತಾಳೆ, ನಾವೆಲ್ಲ ಏನು ಹೇಳಿದ್ದೇವೆ ಅಂತ ಹೇಳಿದರೆ ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಅಂತ. ಪೂಜ್ಯ ಡಾಕ್ಟರ್ ಅಜ್ಜಿಯವರ ಬಗ್ಗೆ ನಮ್ಮ ಹಾಡು ಆಗಿರುವುದು. ಇಲ್ಲಿ ಮಂಡೋದರಿ ಹೇಳ್ತಾಳೆ, ನಡೆವಂತೆ ನುಡಿಯಬೇಕು ಅಂತ. ನಾವೆಲ್ಲ ಹೇಳೋದು ನುಡಿದಂತೆ ನಡೆಯಬೇಕು, ನಡೆವಂತೆ ನುಡಿಯಬೇಕು. ನಾನು ಹೇಗೆ ನಡೆಯುತ್ತೇನೆ ಎನ್ನುವುದನ್ನು ನನ್ನ ಮಾತಿನ ಮೂಲಕ ಪ್ರಚುರಪಡಿಸಬೇಕು ಅಂತ ಅವಳು ಉಲ್ಲೇಖ ಮಾಡ್ತಾಳೆ. ಹೀಗೆ ತಾನು ಹೇಗೆ ನಡೆಯುತ್ತೇನೆ ಹಾಗೆ ನುಡಿಯುವಂಥ ಒಂದು ವ್ಯಕ್ತಿ ಸಮಾಜದ ಮಧ್ಯೆ ಇದ್ದಾರಂತಂದರೆ ಸನ್ಮಾನ್ಯ ಪ್ರಸಾದ್ ಭಂಡಾರಿಯವರು. ಸಾಧನೆಯ ಹಾದಿಯಲ್ಲಿ ನಮಗೆಲ್ಲರಿಗೂ ಆದರ್ಶವಾಗಿರತಕ್ಕಂಥ ಬದುಕನ್ನು ನಮ್ಮ ಮುಂದೆ ತೆರೆದಿಟ್ಟತಕ್ಕಂಥವರು ಸನ್ಮಾನ್ಯ ಡಾಕ್ಟರ್ ಪ್ರಸಾದ್ ಭಂಡಾರಿಯವರು. ವೈಯಕ್ತಿಕ ಬದುಕನ್ನು ಪರಿಶುದ್ಧಗೊಳಿಸಿಕೊಂಡು, ಸಾಂಸಾರಿಕ ಬದುಕಿನಲ್ಲಿ ಆನಂದವನ್ನು ಅನುಭವಿಸಿಕೊಂಡು, ಕೌಟುಂಬಿಕವಾದಂಥ ಬದುಕಿನಲ್ಲಿಯೂ ಸುಖವನ್ನು ಪಡ್ಕೊಂಡು, ಸಮಾಜದ ಬದುಕಿನಲ್ಲಿ ಸಮಾಜದೊಂದಿಗೆ ಸೇರಿಕೊಂಡು ಸಮಾಜಕ್ಕೆ ಹೊಸ ಶಕ್ತಿ ನೀಡಿದವರು ಸನ್ಮಾನ್ಯ ಪ್ರಸಾದ್ ಭಂಡಾರಿಯವರು. ಅನೇಕ ಕಡೆಗಳಲ್ಲಿ ಪ್ರಶಸ್ತಿಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ನಾವು. ಪ್ರಶಸ್ತಿ ಸಿಗಬೇಕು ಅಂತೇಳಿ ಅನೇಕ ರಾಜಕಾರಣಿಗಳ ಬೆನ್ನು ಹತ್ತುತ್ತೇವೆ. ಅನೇಕ ಬಾರಿ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅಂದರೆ ಪ್ರಶಸ್ತಿಗಳನ್ನು ಬೆನ್ನಟ್ಟಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸನ್ಮಾನ್ಯ ಪ್ರಸಾದ್ ಭಂಡಾರಿಯವರನ್ನು ಹುಡುಕಿಕೊಂಡು ಪ್ರಶಸ್ತಿ ಬಂದಿದೆ. ನಿಜವಾದಂತಹ ಪ್ರಶಸ್ತಿ ಅದು ಸನ್ಮಾನ್ಯ ಭಂಡಾರಿಯವರಿಗೆ ಸಲ್ಲಿಕೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಪ್ರಶಸ್ತಿ ಯಾರಿಗೆ ಸಿಗಬೇಕೋ ಅವರಿಗೆ ಸಂದಾಯವಾಗಿದೆ. ಇದು ನೈಜ ಪ್ರಶಸ್ತಿ. ಇದು ಅದರೊಟ್ಟಿಗೆ ಈ ಸಮಾಜ ಅವರನ್ನು ಗೌರವಿಸುವುದು ಯಾವುದೋ ಸ್ವಾರ್ಥಕ್ಕಾಗಿ ಅಲ್ಲ. ಅವರು ಮಾಡಿದಂತಹ ಸಮಾಜ ಸೇವೆ, ಅವರ ಬದುಕು, ಹಿಂದುತ್ವಕ್ಕಾಗಿ ಅವರ ಭಾವನೆಗಳು ಏನಂತ ಹೇಳಿದ್ರೆ, ಒಬ್ಬ ಕವಿ ಹೇಳ್ತಾನೆ, ಆರಂಕುಶ ವಿಟ್ಟೊಡಂ ನೆನೆಯುವುದೆನ್ನಮನಂ ಬನವಾಸಿ ದೇಶಮಂ ಅಂತೇಳಿ. ಯಾರು ಏನೇ ಮಾಡಲಿ ಬನವಾಸಿ ದೇಶವನ್ನು ನನಗೆ ನೆನಪಿಗೆ ಬರ್ತದೆ ಅಂತೇಳಿ. ಡಾಕ್ಟರ್ ಪ್ರಸಾದ್ ಭಂಡಾರಿಯವರಿಗೆ ಕನಸಿನಲ್ಲಿಯೂ ಬರುವುದು ಹಿಂದುತ್ವ ಅಂತ ನಾನು ಭಾವಿಸ್ತೇನೆ. ಹಿಂದುತ್ವಕ್ಕಾಗಿ, ಹಿಂದೂ ಸಮಾಜಕ್ಕಾಗಿ, ಹಿಂದೂ ಸಮಾಜದ ಎಲ್ಲ ಸವಾಲುಗಳಿಗೆ ಉತ್ತರ ಕೊಡುವ ದೃಷ್ಟಿಯಿಂದ ಸಮಾಜವನ್ನು ಸಜ್ಜುಗೊಳಿಸುವಲ್ಲಿ ಸನ್ಮಾನ್ಯ ಪ್ರಸಾದ್ ಭಂಡಾರಿಯವರು ಮಾಡಿದಂಥ ಕಾರ್ಯ ಅದು ಶ್ಲಾಘನೀಯ ಮತ್ತು ಅನುಕರಣೆಗೆ ಯೋಗ್ಯವಾಗಿರುವಂಥದ್ದು. ಒಬ್ಬ ನಿಜವಾದ ಆದರ್ಶ ಆಸ್ಪತ್ರೆ, ಆದರ್ಶ ವೈದ್ಯ, ಈ ರೀತಿಯಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕನಾಗಿರತಕ್ಕಂಥ
ಸನ್ಮಾನ್ಯ ಪ್ರಸಾದ್ ಭಂಡಾರಿಯವರು ನಮ್ಮ ಹಿಂದೂ ಜಾಗರಣ ವೇದಿಕೆಯ ಗೌರವಾಧ್ಯಕ್ಷರು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಆನಂದ ಆಗ್ತಾ ಇದೆ. ಅವರ ಪ್ರಶಸ್ತಿ ಪ್ರದಾನದ ಅವರಿಗೆ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾನೂ ಒಬ್ಬ ಅತಿಥಿಯಾಗಿ ವೇದಿಕೆಯಲ್ಲಿ ಇರುವುದಕ್ಕೆ ನನಗೆ ಭಾಗ್ಯ ಸಿಕ್ಕಿದೆ. ಅದು ತುಳುವಿನಲ್ಲಿ ಹೇಳ್ತೇವೆ ಪೊಂಗಾರೆ, ಬಚ್ಚೆರೆದೊಟ್ಟಿಗೆ ಪೊಂಗಾರೆಗೆ ಅಂತ, ಮಲ್ಲಿಗೆದೊಟ್ಟಿಗೆ ಬಾರದ ಬಲ್ಲಿಗೆ ಅಂತ. ಹಾಗೆ ಅಂತಹ ಮಲ್ಲಿಗೆ ಒಟ್ಟಿಗೆ ನನಗೆ ಇರಲಿಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಂಥ ಈ ಸನ್ಮಾನವನ್ನು ಏರ್ಪಡಿಸಿದಂಥ ಎಲ್ಲ ಬಂಧುಗಳಿಗೆ, ಇಲ್ಲಿರುವಂಥ ಸಮಸ್ತ ಹಿರಿಯರಿಗೆ ಮತ್ತು ಕಿರಿಯರಿಗೆ ವಿನಮ್ರವಾಗಿ ತಲೆಬಾಗ್ತಾ, ಪ್ರಸಾದ್ ಭಂಡಾರಿಯವರ ಬದುಕು ಅದು ನಮಗೆಲ್ಲ ಆದರ್ಶವಾಗಲಿ. ಅವರು ಇಟ್ಟಂಥ ಹೆಜ್ಜೆಗಳಲ್ಲಿ ಒಂದು ಹೆಜ್ಜೆಯನ್ನಾದರೂ ಇಡುವ ಪ್ರಯತ್ನ ನಾವು ಮಾಡಿದರೆ ನಿಜವಾಗಿಯೂ ನಾವು ಆ ಪ್ರಸಾದ್ ಭಂಡಾರಿಯವರನ್ನು ಅಭಿನಂದನೆಗೊಳಿಸಿದ ಹಾಗೆ ಆ ಕಾರ್ಯವನ್ನು ನಾವೆಲ್ಲ ಮಾಡೋಣ. ಹಿಂದುತ್ವದ ಜಾಗೃತಿ, ಹಿಂದುತ್ವದ ಸಂಘಟನೆ, ಹಿಂದುತ್ವದ ಸುರಕ್ಷೆ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದ ಉಸಿರಾಗಲಿ. ಅದು ಪ್ರಸಾದ್ ಭಂಡಾರಿಯವರಿಗೆ, ಸನ್ಮಾನ್ಯ ಪ್ರಸಾದ್ ಭಂಡಾರಿಯವರಿಗೆ ನಾವು ಸಲ್ಲಿಸತಕ್ಕಂಥ ಗೌರವ ಅಂತ ಭಾವಿಸ್ತೇನೆ. ಪರಮ ಪೂಜ್ಯ ಪ್ರಸಾದ್ ಭಂಡಾರಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಗ್ರಾಮೀಣ ಜನರ, ಬಡ ಜನರ, ಶೋಷಿತ ವರ್ಗದ ಜನರ ಬದುಕನ್ನು ಹಸನುಗೊಳಿಸುವ ಆಲೋಚನೆಯನ್ನೇ ಸದಾಕಾಲ ಹೊತ್ತುಕೊಂಡು ಅದನ್ನು ಕಾರ್ಯಸಾಧ್ಯಗೊಳಿಸುತ್ತಾ, ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ದೇಶಕ್ಕೆ ಸಮಾಜಕ್ಕೆ ಪ್ರಾಮಾಣಿಕ ನಿಷ್ಠೆಯಿಂದ ಸೇವೆ ಸಲ್ಲಿಸುವಂಥ ಜನರಿಗಿಂತ, ಸೈನಿಕರ ಬದುಕಿಗಿಂತ, ಅನ್ನ ನೀಡುವ ರೈತರ ಬದುಕಿಗಿಂತ, ಕರ್ಮಜೀವಿಯ ಬದುಕಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬುದನ್ನು ವಿಶೇಷವಾಗಿ ಯುವ ಜನತೆಗೆ ಸಾರಿ ಹೇಳುತ್ತಾ ಇಡೀ ಸಮಾಜವನ್ನು ತಿದ್ದಿ ತೀಡಿದವರು Dr.M.K. ಪ್ರಸಾದ್ ಅವರು. ವೈದ್ಯನಾಗಿದ್ದುಕೊಂಡು ಧರ್ಮ ಮತ್ತು ವಿಜ್ಞಾನದ ಸಂಗಮ ಸಮಾಜಕ್ಕೆ ಹೇಗೆ ಪೂರಕ ಎಂಬುದನ್ನು ತನ್ನ ಆದರ್ಶ ನಡೆಯಲ್ಲಿ, ಸೇವೆಯ ರೂಪದಲ್ಲಿ, ಕಾರ್ಯದಲ್ಲಿ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಮುಂದಕ್ಕೆ ಇವತ್ತಿನ ಕೇಂದ್ರ ಬಿಂದು ಕಾರ್ಯಕ್ರಮ ಡಾಕ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಈಗ ಡಾಕ್ಟರ್ ಅವರಿಗೆ ಅಭಿವಂದನಾ ನಾಗರಿಕ ಸನ್ಮಾನ ನೆರವೇರಲಿಕ್ಕಿದೆ. ವೇದಿಕೆಯ ಎದುರುಗಡೆ ಬಂದು ಕುಳಿತುಕೊಳ್ಬೇಕು ಡಾಕ್ಟ್ರು. ಅದೇ ರೀತಿ ಸಂಬಂಧಪಟ್ಟ ಕಾರ್ಯಕರ್ತರು ತಕ್ಷಣ ಅಲ್ಲಿ ವ್ಯವಸ್ಥೆಗೊಳ್ಬೇಕು. ಹಾಗೆ ಅವರ ಶ್ರೀಮತಿ ಮಲ್ಲಿಕ ಪ್ರಸಾದ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಲಿತರನ್ನು ಹೊರತುಪಡಿಸಿ ಹಿಂದುತ್ವ ಪೂರ್ಣವಲ್ಲ ಎನ್ನುವ ರಾಷ್ಟ್ರೀಯ ಚಿಂತನೆ ಒಂದಿಗೆ ಹೆಜ್ಜೆ ಹಾಕಿದವರು ಡಾಕ್ಟರ್ ಪ್ರಸಾದ್ ರವರು. ಅದಕ್ಕಾಗಿ ಕಾಲೋನಿಗಳ ಅಭಿವೃದ್ಧಿ, ಶ್ರದ್ಧಾ ಕೇಂದ್ರಗಳ ರೂಪೀಕರಣ ಅವೆಲ್ಲವನ್ನ ಜೊತೆ ಸೇರಿಸಿಕೊಂಡು ನಡಿಗೆ ಇದು ಸಂಘಟನೆಯ ಪಾಲಿನ ಹೆಬ್ಬಾಗ ಆಗಲಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಸನ್ಮಾನ ಸಮಾರಂಭ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ದಯವಿಟ್ಟು ಡಾಕ್ಟರ್ ಪ್ರಸಾದ್ ರವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಸನ್ಮಾನ ಪತ್ರ ವಾಚನದ ನಂತರ ಸನ್ಮಾನ ಕಾರ್ಯಕ್ರಮ ನೆರವೇರಲಿಕ್ಕೆ ಅತಿಥಿಗಳೆಲ್ಲ ದಯವಿಟ್ಟು ಕುಳಿತುಕೊಳ್ಳಿ. ಅದೇ ರೀತಿ ಮಲ್ಲಿಕ ಪ್ರಸಾದ್ ಅವರು ಕೂಡ ವೇದಿಕೆ ಬರಬೇಕು. ಇವತ್ತಿನ ಈ ಅಭಿನಂದನಾ ಪತ್ರವನ್ನು, ಈ ಸನ್ಮಾನ ಪತ್ರವನ್ನು ಬಜರಂಗ ದಳದ ಪ್ರಾಂತ ಸಹ ಸಂಚಾಲಕರಾದ ಮುರಳೀಕೃಷ್ಣ ಅಸಂತಡ್ಕ ಇವರು ವಾಚಿಸಲಿದ್ದಾರೆ. ಮುರಳೀಕೃಷ್ಣ ಅಸಂತಡ್ಕ. बोलो भारत माता की. ಡಾಕ್ಟರ್ ಎಂ.ಕೆ. ಪ್ರಸಾದ್ ಅಭಿವಂದನಾ ವೇದಿಕೆ ಪುತ್ತೂರು 2022 ಜುಲೈ 14ರಂದು ಸಂಜೆ ಪುತ್ತೂರಿನ ಕೊಟೆಚ ಸಭಾಭವನದಲ್ಲಿ ಜರುಗಿದ ಸಮಾರಂಭದಲ್ಲಿ ಗಣ್ಯರ ಹಾಗೂ ಪುತ್ತೂರಿನ ಸಮಸ್ತ ಸುಮನಸ ನಾಗರಿಕರ ಸಮ್ಮುಖದಲ್ಲಿ ಪ್ರತಿಷ್ಠಿತ IMA KST ಡಾಕ್ಟರ್ಸ್ ಡೇ ಪ್ರಶಸ್ತಿ ಪುರಸ್ಕೃತ ಮುತ್ತಿನ ನಗರಿಯ ಹಿಂದೂ ಹೃದಯ ಸಾಮ್ರಾಟ್ ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರನ್ನು ಗೌರವಿಸಿ ಪ್ರದಾನಿಸಿದ ಅಭಿವಂದನಾ ಚೆಲ್ನುಡಿ ಮಾಲೆ. ದಿವಂಗತ MS ಭಂಡಾರಿ ಮತ್ತು ದಿವಂಗತ ಪದ್ಮಾವತಿ ಇವರ ಪ್ರಥಮ ಪುತ್ರನಾಗಿ ಪ್ರತಿಷ್ಠಿತ ಮೇನಾಲ ಕುಟುಂಬದಲ್ಲಿ
1945 ಇಸ್ವಿಯಲ್ಲಿ ಜನಿಸಿದ Dr.M.K.Prasad ಅವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೇರಳದ ತಲಶ್ಶೇರಿಯಲ್ಲಿ 6ನೇ ತರಗತಿಯ ತನಕ ಮಾಡಿ, ತದನಂತರ 7ನೇ ತರಗತಿಯಿಂದ PUC ತನಕ ಸೈಂಟ್ ಎಲೋಷಿಯಸ್ ಕಾಲೇಜ್ ಮಂಗಳೂರು ಇಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿದರು. ತದನಂತರ ವೈದ್ಯ ವೃತ್ತಿಯನ್ನು ಕಲಿಯಲಿಕ್ಕೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಓದಿ, ನಂತರ 4 ವರ್ಷಗಳ ಆ ಶಿಕ್ಷಣದ ನಂತರ ಅವಿಭಜಿತ ದಕ್ಷಿಣ ಕನ್ನಡದ ಸಿದ್ದಾಪುರದ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ 1968ನೇ ಇಸ್ವಿಗೆ ತನ್ನ ವೈದ್ಯ ವೃತ್ತಿಗೆ ಮುನ್ನುಡಿಯನ್ನು ಬರೆದರು. ಅದರ ನಂತರ 1971ನೇ ಇಸ್ವಿಯಿಂದ 74ನೇ ಇಸ್ವಿಯ ತನಕ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಇಲ್ಲಿ MS ಪದವಿಯನ್ನು ಪಡೆದು 1974ನೇ ಇಸ್ವಿಯಲ್ಲಿ ಕೋಲಾರದ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಸರ್ಕಾರಿ ವೈದ್ಯನಾಗಿ ಕೆಲಸವನ್ನು ಎರಡನೇ ಬಾರಿಗೆ ಸರ್ಕಾರಿ ವೈದ್ಯನಾಗಿ ಕೆಲಸವನ್ನು ನಿರ್ವಹಿಸಿದರು. ತದನಂತರ 1979ನೇ ಇಸ್ವಿಯಲ್ಲಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕಾರ್ಯವನ್ನು ನಿರ್ವಹಿಸಿ 1979ರಿಂದ 86ನೇ ಇಸ್ವಿಯ ತನಕ ಸುಮಾರು 7-8 ವರ್ಷಗಳ ಕಾಲ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ 1986ರಿಂದ 89ನೇ ಇಸ್ವಿ ತನಕ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿ, ತದನಂತರ ವೈದ್ಯಕೀಯ ವೃತ್ತಿಗೆ ತನ್ನದೇ ಆಗಿರತಕ್ಕಂಥ ಒಂದು ಶಕೆಯನ್ನು ಬರೆದು ಆದರ್ಶ ಆಸ್ಪತ್ರೆಯಲ್ಲಿ ಇವತ್ತಿನ ತನಕ ಆ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸ್ತಾ ಬಂದಿರತಕ್ಕಂಥ Dr.M.K.Prasad ರವರು ಪುತ್ತೂರು ಮುತ್ತಿನ ಒಂದೆಸಳು, ಹಿಂದೂ ಹೃದಯಗಳನ್ನು ಮನಸ್ಸುಗಳನ್ನು ಕಟ್ಟಿದ ಸಾಹಸಿ, ಧರ್ಮದಲೆಯನ್ನು ಹಬ್ಬಿಸಿದ ಅಗ್ರಣಿ, ಸ್ವಾರ್ಥವನ್ನು ಚೆಲ್ಲಿ ತ್ಯಾಗದತ್ತ ಮುಖ ಮಾಡಿದ ನಿಸ್ಪೃಹಿ, ವೃತ್ತಿಯಲ್ಲಿ ದೇವರನ್ನು ಕಂಡ ವೈದ್ಯ, ಡಾಕ್ಟರ್ ವೃತ್ತಿಗೆ ಗೌರವ ತಂದ ಮಹನೀಯ, ಬಡವರ ಪಾಲಿನ ನಾರಾಯಣ ಸ್ವರೂಪಿ, ಸರಕಾರಿ ವೈದ್ಯನಾಗಿ ನಂತರ ಪುತ್ತೂರು ಆದರ್ಶ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕರುನಾಡಿನ ಉದ್ದಗಲಕ್ಕೂ ಪಯಣ, ರೋಗಿಗೆ ಚಿಕಿತ್ಸೆಯಲ್ಲ ರೋಗಕ್ಕೆ ಚಿಕಿತ್ಸೆ ಎನ್ನುವ ನಿಲುವು, ಶುದ್ಧ ಹಸ್ತದ ಅನವದ್ಯ ಸೇವೆ, ನೈತಿಕ ಮೌಲ್ಯಕ್ಕೆ ಗೌರವ ತಂದ ನೀತಿಜ್ಞ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬದುಕು ಸಮರ್ಪಿತ, ರಾಜಕೀಯ ಕ್ಷೇತ್ರದ ಆಳ ಅಗಲದ್ದಕ್ಕೂ ಚಾಚಿದ ಸೇವೆ, ತನ್ನ ಸಾತ್ವಿಕತೆಯಿಂದ ಕಾರ್ಯಕರ್ತರ ಮನಗೆದ್ದು ಸಂಘಟನೆ, ಕಹಿಯನ್ನು ನುಂಗಿ ಸಿಹಿಯ ಹೂನಗೆಯನ್ನು ಬೀರಿ ಎಲ್ಲರೊಂದಿಗೆ ಬೆರೆಯುವ ಗುಣ, ಯಾವತ್ತೂ ಕಾರ್ಯಕರ್ತರಿಗೆ ಬೆನ್ನಾಗುವ ಇಂಗಿತಜ್ಞ, ದಲಿತರನ್ನು ಹೊರತುಪಡಿಸಿ ಹಿಂದುತ್ವ ಪೂರ್ಣವಲ್ಲ ಎನ್ನುವ ರಾಷ್ಟ್ರೀಯ ಚಿಂತನೆಯೊಂದಿಗೆ ಹೆಜ್ಜೆ ಹಾಕಿದವರು. ಅದಕ್ಕಾಗಿ ಕಾಲೋನಿಗಳ ಅಭಿವೃದ್ಧಿ, ಶ್ರದ್ಧಾ ಕೇಂದ್ರಗಳ ರೂಪೀಕರಣ, ಅವರೆಲ್ಲರನ್ನ ಜೊತೆ ಸೇರಿಸಿಕೊಂಡೇ ನಡಿಗೆ. ಇದು ಸಂಘಟನೆಯ ಪಾಲಿನ ಹೆಬ್ಬಾಗಿಲು. ಸಾಮಾಜಿಕ ಹಾಗೂ ಬೌದ್ಧಿಕ ಜಾಗೃತಿಗಾಗಿ ಶ್ರೀ ಗಣೇಶೋತ್ಸವ ಸಮಿತಿಯ ಜವಾಬ್ದಾರಿ, ವಿವಿಧ ಯೋಚನೆಗಳ ಆಶಯದಲ್ಲಿ ಉತ್ಸವದ ಸಂಪನ್ನತೆ, ರಾಷ್ಟ್ರ ಜಾಗೃತಿಯ ಮಹಾನ್ ಸಂಕಲ್ಪ, ದೇಶಹಿತದ ದೀಕ್ಷೆ, ರಾಷ್ಟ್ರಭಕ್ತಿಯ ಅಲೆಯನ್ನು ಹಬ್ಬಿಸುವ ಸಾಂಸ್ಕೃತಿಕ ಹೂರಣಗಳು, ಭಜನಾ ಮಂದಿರಗಳ ಅಭಿವೃದ್ಧಿಗೆ ಸಾರಥ್ಯ, ಭಜನೆಯಲ್ಲಿ ವಿಭಜನೆ ಇಲ್ಲ ಎಂಬ ಸತ್ಯವನ್ನು ಕಂಡವರು. ಆ ಸತ್ಯವನ್ನು ಯುವಕರ ಮನದೊಳಗೆ ಬೀಜಾಂಕುರ ಮಾಡಿದ್ದೀರಿ. ಭಜನೆಯ ಮೂಲಕ ಮನಕ್ಕೆ ಸಂಸ್ಕಾರ ಕೊಟ್ಟು ಸಂಘಟನೆಯನ್ನು ಭದ್ರವಾಗಿ ಕಟ್ಟಿದ್ದೀರಿ. ಭಜನೆಯ ನಾದವು ಹಳ್ಳಿಯ ಉಸಿರಾಯಿತು, ಹೃದಯ ಮಂದಿರಗಳಲ್ಲಿ ಭಾರತ ಮಾತೆಯಾಗಿ ಅವತರಣವಾಯಿತು. ತಮ್ಮ ಬದುಕು ಚಿಂತನೆಗಳ ಜೇನುಗೂಡು, ಆದರ್ಶಗಳ ಆಗರ, ಪಕ್ಷಾತೀತವಾಗಿ ಅಜಾತ ಶತ್ರು, ಜಾತಿ ಮತ ಧರ್ಮವನ್ನು ಮೀರಿದ ಕೃತುಶಕ್ತಿ, ಹಿಡಿದ ಕೆಲಸವನ್ನು ಪೂರೈಸುವ ಇಚ್ಛಾಶಕ್ತಿ, ಎಲ್ಲರನ್ನ ಸಮತೋಲನಗೊಳಿಸುವ ಜ್ಞಾನಶಕ್ತಿ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವಠಾರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಭಾರತೀಯ ಮಜ್ದೂರ್ ಸಂಘ, ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಹೀಗೆ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಮರ್ಥ ಸಾರಥ್ಯ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ನಿಜ ಭಕ್ತ, ಮಹಾದೇವನ ಸ್ಮರಣೆಯೇ ನಿತ್ಯ ಮಂತ್ರ, ಅದುವೇ ನಿಮ್ಮ ಜೀವನದ ಯಶಸ್ಸಿನ ಗುಟ್ಟು. ತಮ್ಮ ಧರ್ಮಪತ್ನಿ ಮಾಜಿ ಶಾಸಕಿಯಾದ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ತಮ್ಮ ಆಶಯಗಳ ದೀಪಧಾರಿಣಿ. ಮನವರಿತು ನಡೆಯುವ ಮಕ್ಕಳು, ಕುಟುಂಬಸ್ಥರು, ಆಪ್ತರು, ಬಂಧುಗಳು
ನಿರವಧ್ಯನಾಗಿ ನಿರಂಜನನಾಗಿ ಸಮಾಜದ ಮುಂದೆ ಕಾಣಿಸಿದ ಭೂಮ ವ್ಯಕ್ತಿತ್ವ ನಿಮ್ಮದು. ತಮಗೆ ಪ್ರಾಪ್ತವಾದ ಪ್ರಶಸ್ತಿಯಿಂದ ಪುತ್ತೂರಿನ ಸಮಸ್ತ ನಾಗರಿಕರು ಖುಷಿಪಟ್ಟಿದ್ದಾರೆ. ನೀವು ನಮಗೆಲ್ಲ ಉಣಬಡಿಸಿದ ಖುಷಿಗೆ ನಿಮಗಿದೋ ಅಭಿವಂದನಾ ನಲ್ನುಡಿಗಳ ಮಾಲೆ, ಸಾವಿರ ಸಾವಿರ ಪ್ರಣತಿಗಳು. ನಿಮ್ಮ ಭವಿಷ್ಯ ಜೀವನವು ಆರೋಗ್ಯ ಭಾಗ್ಯಾದಿಗಳಿಂದ ತುಂಬಿರಲಿ, ಅಮೋದ ಪ್ರಮೋದವು ಲಭಿಸಲಿ ಎಂದು ಶ್ರೀ ಮಹಾಲಿಂಗೇಶ್ವರ ದೇವರು, ಗುರುವಾಯೂರು ಸ್ವಾಮಿ ಹಾಗೂ ಭಾರತ ಮಾತೆಯಲ್ಲಿ ಪ್ರಾರ್ಥಿಸಿ ಈ ಅಭಿನಂದನಾ ನಲ್ನುಡಿ ಮಾಲೆಯನ್ನು ಸಮರ್ಪಿಸುತ್ತಾ ಇದ್ದೇವೆ. ಅಜಿತ್ ರೈ ಹೊಸಮನೆ ಪ್ರಧಾನ ಕಾರ್ಯದರ್ಶಿಗಳು, ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ಅಧ್ಯಕ್ಷರು, ಅಭಿವಂದನಾ ಡಾಕ್ಟರ್ M.K. ಪ್ರಸಾದ್ ಅಭಿವಂದನಾ ಸಮಿತಿ ಪುತ್ತೂರು. ಧನ್ಯವಾದ. ಮುಂದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿಗಳು, ಸಚಿವರಾದಂಥ ಹಂಗಾರರು, ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರವರು, MLC ಪ್ರತಾಪ್ ಶಿವನಾಯಕರು, MB ಪುರಾಣಿಕರು, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಗೆ ನೀಡಿ ಶಲ್ಯವನ್ನು ಹೊದಿಸಿ ಹಾರವನ್ನು ಹಾಕಿ ಫಲಪುಷ್ಪಗಳನ್ನು ಸಮರ್ಪಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಒಂದು ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. बोलो भारत माता के, बोलो भारत माता के, बोलो भारत माता के. ಅದೇ ರೀತಿ ಅವರ ಧರ್ಮಪತ್ನಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ರವರನ್ನ ಸೀರೆ, ಗಾಜಿನ ಬಳೆ, ಅರಸಿನ ಕುಂಕುಮವನ್ನು ನೀಡಿ ಗೌರವಿಸ್ತಾರೆ. ಜೊತೆಗೆ ಮಲ್ಲಿಗೆ ಹೂವನ್ನು ಮುಡಿಸಿ ಗೌರವಿಸ್ತಾರೆ ಶ್ರೀಮತಿ ವಿದ್ಯಾಗೌರಿ ಹಾಗೂ ಶ್ರೀಮತಿ ಇಂದಿರಾರವರು. ಮಹಾಲಿಂಗೇಶ್ವರ ದೇವರ ಪರಮ ಭಕ್ತರಾದಂಥ ಡಾಕ್ಟರ್ ಪ್ರಸಾದ್ ರವರು ಜನಿಸಿದ್ದು ಕೂಡ ಶಿವರಾತ್ರಿಯ ದಿನದಂದು. ಬಹುಶಃ ಮಹಾಲಿಂಗೇಶ್ವರ ದೇವರ ಪ್ರಸಾದ ಪುತ್ತೂರಿಗೆ ಸಿಕ್ಕಿದೆ ಎಂಬುದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಕರ್ಮದ ಬದುಕಿಗೆ ಧಾರ್ಮಿಕ ಲೇಪನದ ಮೂಲಕವಾಗಿ ನವ ಚೈತನ್ಯ ಜಾಗೃತಿಯನ್ನು ಸಮಾಜದಲ್ಲಿ ಉದ್ದೀಪನಗೊಳಿಸಿದವರು ಡಾಕ್ಟರ್ M.K. ಪ್ರಸಾದ್ ರವರು. ಲೋಕ ಕಲ್ಯಾಣದ ಜೊತೆ ಆತ್ಮ ಕಲ್ಯಾಣ ಮಾಡಬೇಕು. ಸಮಾಜದ ದೇಶದ ಹಿತದಲ್ಲೇ ನಮ್ಮೆಲ್ಲರ ಹಿತ ಎಂಬುದನ್ನು ತನ್ನ ಕೆಲಸದಿಂದಲೇ ಸಮಾಜಕ್ಕೆ ಹೇಳುತ್ತಾ ಅನುಭವದ ಧಾರೆಯನ್ನು ಎರೆದವರು ಡಾಕ್ಟರ್ M.K. ಪ್ರಸಾದ್ ರವರು. ಡಾಕ್ಟರ್ ಎಂ ಕೆ ಪ್ರಸಾದ್ ಬhandary ಅವರು. ಡಾಕ್ಟರ್ ಎಂ ಕೆ ಪ್ರಸಾದ್ ಬhandary ಅವರು 2023 ನೇ ಸಾಲಿನ 8ನೇ ತರಗತಿಯ ವಿದ್ಯಾರ್ಥಿಗಳು. ಡಾಕ್ಟರ್ ಎಂ ಕೆ ಪ್ರಸಾದ್ ಬhandary ಅವರು 2023 ನೇ ಸಾಲಿನ 8ನೇ ತರಗತಿಯ ವಿದ್ಯಾರ್ಥಿಗಳು.
ಸನಾತನ ಧರ್ಮದ ಪ್ರಭೆಯನ್ನು ಸಾರವನ್ನು ತನ್ನ ವಾಕ್ ವೈಖರಿಯ ಮೂಲಕ ಜ್ಞಾನ ಸಂಪತ್ತನ್ನು ಸಮಾಜಕ್ಕೆ ಹರಿಸುತ್ತಾ ಸಮಾಜದ ಶ್ರೇಯಸ್ಸಿಗೆ ಕೊಡುಗೆಯನ್ನು ನೀಡುತ್ತಾ ಸಂಸ್ಕಾರಯುತ ಧರ್ಮ ಚಿಂತನೆಯ ಧರ್ಮ ಜಾಗೃತಿಯ ಬದುಕನ್ನು ಪ್ರೇರೇಪಿಸುತ್ತಾ ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡುವಂಥ ಗೌರವಾನ್ವಿತರು ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ ತಂತ್ರಿಗಳು ಅಭಿನಂದನಾ ಭಾಷಣವನ್ನು ಮಾಡಬೇಕಾಗಿ ನಿವೇದನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಆರಾಧ್ಯ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಈ ವೇದಿಕೆಯಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿರುವ ಪರಮ ಪೂಜನೀಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪರ ಇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಸುರೇಶ್ ಪುತ್ತೂರಾಯರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, Dr.M.K.Prasad ಅವರಿಗೆ 14ನೇ ತಾರೀಕಿಗೆ ಒಂದು ಅಭಿನಂದನೆ ಇದೆ. ಆ ಕಾರ್ಯಕ್ರಮದಲ್ಲಿ ತಾವು ಇರಬೇಕು ಅಂತ ಅಜಿತ್ರವರು ಕರೆಯುವಂಥ ಸಂದರ್ಭದಲ್ಲಿ ನಾನು 5 ಗಂಟೆ ಟ್ರೈನಿಗೆ ಪಾಲಕ್ಕಾಡಿಗೆ ಹೋಗಬೇಕಿತ್ತು. ಹಾಗೆ ನನಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ನೋಡುವ, ರಾತ್ರಿ ಒಂದು ಟ್ರೈನ್ ಇದೆ, ಅದಕ್ಕೆ ಟಿಕೆಟ್ ಸಿಗೋದಿದ್ರೆ ನಾನು ಖಂಡಿತ ಬರ್ತೇನೆ ಅಂತ ಹೇಳುವ ಮಾತನ್ನೇ ಹೇಳಿದೆ. ಹಾಗೆ ಭಾಗ್ಯವಶಾತ್, ಭಾಗ್ಯವೋ ದೌರ್ಭಾಗ್ಯವೋ ಅಂತ ಗೊತ್ತಿಲ್ಲ, ನನಗೆ ಟಿಕೆಟ್ ಸಿಕ್ಕಿತ್ತು. ಆದರೆ ಮೊನ್ನೆ ಆಮಂತ್ರಣ ಪತ್ರಿಕೆ ತಂದು ನನ್ನ ಕೈಗೆ ನೀಡುವ ಸಂದರ್ಭದಲ್ಲಿ ನನ್ನ ಮನಸ್ಸು ಹೇಳಿತ್ತು, ನಾನು 5 ಗಂಟೆ ಟ್ರೈನಿಗೆ ಹೋದರೆ ಒಳ್ಳೆಯದಿತ್ತು ಅಂತ. ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ದೊಡ್ಡದು. ಒಂದು ದೊಡ್ಡ ಸಿಂಹದ ಬಗ್ಗೆ ನಾನು ಅಭಿನಂದನಾ ಭಾಷಣವನ್ನು ಮಾಡಬೇಕು ಅಂತ ಹೇಳಿದರೆ ಈ ಬೆಕ್ಕಿನ ಮರಿಗೆ ಯಾವ ರೀತಿಯೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಮಹಾನುಭಾವರು Dr.M.K.Prasad. ಈಗ ಹೆಚ್ಚಿನ ಅಂಶ ಅವರಿಗೆ ಈ ವೇದಿಕೆಯಲ್ಲಿ ಎಲ್ಲರೂ ಮಾತನಾಡುವಾಗ ಸಿಟ್ಟು ಬಂದಿರಬಹುದು. ಕಾರಣ ಏನಂತ ಹೇಳಿದರೆ ಅವರಿಗೆ ಭಂಡಾರಿ ಅಂತ ಹೇಳಿದ ಕೂಡಲೇ ಸಿಟ್ಟು ಬರ್ತದೆ. ನನ್ನ ಹೆಸರನ್ನ ಎದುರು ಯಾರೂ ಕೂಡ ಭಂಡಾರಿ ಅಂತ ಹಾಕಬಾರ್ದು. ನಾನು ಭಂಡಾರಿ ಅಲ್ಲ, ನಾನೊಬ್ಬ ಹಿಂದೂ ಅಂತೇಳಿ ವಾದ ಮಾಡುವಂಥ ಅಷ್ಟೂ ಕೂಡ ಕಠೋರವಾಗಿರುವಂಥ ಹಿಂದುತ್ವವನ್ನು ಪ್ರತಿಪಾದಿಸುವಂಥ ವ್ಯಕ್ತಿಯವರು. ಸಾಮಾನ್ಯ ಮಕ್ಕಳೆಲ್ಲ ಸಣ್ಣ ಮಗುವಾಗಿರುವಂಥ ಸಂದರ್ಭದಲ್ಲಿ ತಾಯಿ ಹತ್ರ ಬೇರೆ ಬೇರೆ ರೀತಿಯ ಆಟದ ಸಾಮಾನುಗಳನ್ನು ಕೇಳ್ತಾರೆ. ಗಾಡಿ ಬೇಕು, ಅದು ಬೇಕು, ಇದು ಬೇಕು ಅಂತ. ಒಂದು ಮಗು ತಾಯಿ ಗಮನಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ತುಂಬ ಆಟಿಕೆಯ ಸಾಮಾನುಗಳಿತ್ತಂತೆ. ಆ ಆಟಿಕೆಯ ಸಾಮಾನುಗಳನ್ನು ಯಾವುದನ್ನು ಅದು ಗಮನಿಸ್ತಾ ಇಲ್ಲ. ಅಲ್ಲಿರುವಂಥ ಸಿಂಹದ ಹತ್ರ ಹೋಗಿ ಆ ಸಿಂಹದ ಬಾಯನ್ನು ಅಗಲಿಸಿ ಅದರ ಹಲ್ಲುಗಳನ್ನು ಲೆಕ್ಕ ಮಾಡ್ತಾ ಉಂಟಂತೆ. ಆ ತಾಯಿಗೆ ಆಶ್ಚರ್ಯ ಆಯಿತು, ಏನು ಈ ಮಗುವಿನ ಆಟ ಇದು? ಸಾಧಾರಣ ಸಣ್ಣ ಸಣ್ಣ ಆಟದ ಸಾಮಾನು ಕಾಣ್ತದೆ. ಆ ಸಿಂಹ ಸ್ವಲ್ಪ ಗರ್ಜಿಸುವಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲ ಓಡಬೇಕು ಅಂತಲ್ಲಿ ಹೋಗಿ ಈ ಮಗು ಆ ಸಿಂಹದ ಹಲ್ಲನ್ನು ಲೆಕ್ಕ ಮಾಡ್ತಾ ಇದೆಯಲ್ಲ ಅಂತ. ಆ ಹಲ್ಲನ್ನು ಲೆಕ್ಕ ಮಾಡಿದಂಥ ಮಗುವೆ ಭವಿಷ್ಯತ್ತಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅಭಿಮಾನದಿಂದ ಭಾರತೀಯರು ಅಂತ ಹೇಳುವುದಿದ್ರೆ ಆ ಭರತ ಚಕ್ರವರ್ತಿಯಾಗಿ ಮೆರೆದದ್ದು. ಎಲ್ಲರೂ ಕೂಡ ಕಲಿತ ನಂತರ ಯಾವುದಾದ್ರು ದೊಡ್ಡ ಸರ್ಕಾರಿ ಸೇವೆಯಲ್ಲಿ ಇರಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು, ಅಲ್ಲದಿದ್ದರೆ ಸ್ವಂತ ನರ್ಸಿಂಗ್ ಹೋಮ್ ಇಡಬೇಕು, ಅಲ್ಲಿ ಕೈ ತುಂಬ ಸಂಪಾದನೆ ಮಾಡಬೇಕು ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಳ್ತಾರೆ. ಆದರೆ ಕೆಲವರೆಲ್ಲ ಅವರನ್ನು ಹೇಳ್ತಾರೆ ಅವರಿಗೆ ಹುಚ್ಚು ಅಂತ. ಯಾಕೆಂತ ಕೇಳಿದರೆ ಈ ರೀತಿ ಹಿಂದೂ ಸಮಾಜಕ್ಕೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಒಂದನ್ನು ಕೂಡ ಗಮನಿಸದೆ
ನಿರಂತರವಾಗಿ ತನ್ನ ವೃತ್ತಿಗೆ ನ್ಯಾಯವನ್ನು ನೀಡಿ ಅವರು ಒಬ್ಬ ಹೆಸರಾಂತ ವೈದ್ಯರು ಹೌದು, ಹಿಂದೂ ಸಮಾಜದ ದೊಡ್ಡ ಸಂಪತ್ತು ಹೌದು. ಆ ರೀತಿಯ ಸಾಧನೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಪ್ರಸಾದ್ರವರು. ಇವತ್ತು ಆಗಲೇ ಹೇಳಿದರು, ನಾವೆಲ್ಲಿಯಾದರೂ ಅವರಿಗೆ ಒಂದು ಸನ್ಮಾನ ಮಾಡ್ತೇವೆ ಅಂತ ಹೇಳಿದರೆ ಹೆಚ್ಚಿನ ಅಂಶ ಅವರಿಗೆ ಸನ್ಮಾನ ಮಾಡೋದಕ್ಕಿಂತ ಮುಂಚೆ ನಮಗೆ ಸನ್ಮಾನ ಆದೀತು. ಆ ರೀತಿ ನಮ್ಮನ್ನವರು ಬೈದಾರೆ, ನನಗೆ ಅದು ಯಾವುದು ಬೇಡ ಅಂತ. ಆದರೆ ಇವತ್ತೊಂದು ನಮಗೆ ಅವಕಾಶ ಸಿಕ್ಕಿದೆ. ಪ್ರತಿಷ್ಠಿತ IMA ವತಿಯಿಂದ KSB ಡಾಕ್ಟರೇಟ್ಸ್ ಡೇ ಪ್ರಶಸ್ತಿಗೆ ಅವರ ಆಯ್ಕೆಯಾದ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಿಕ್ಕಿರುವಂಥ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಿ ನಾವು ಅವರ ಹೆಸರನ್ನು ಹಾಕುವಾಗ Dr.M.K.Prasad ಸರ್ಜನ್ ಆದರ್ಶ ಆಸ್ಪತ್ರೆ ಅಂತ ಹಾಕ್ತೇವೆ. ಆದರೆ ನನಗೆ ಕಾಣ್ತದೆ ನಾಳೆಯಿಂದ ಅದನ್ನು ಬದಲಿಸಬೇಕು, Dr.M.K.Prasad ಸರ್ಜನ್ ಹಿಂದೂ ಸಮಾಜ ಅಂತ ಹಾಕಬೇಕು. ಆ ರೀತಿಯ ಒಂದು ಹಿಂದೂ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸರ್ಜನ್ ಅವರು, ಆ ರೀತಿಯ ಒಂದು ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿ. ಆಗಲೇ ಹೇಳಿದ್ರಲ್ಲ, ರೋಗಿಗಲ್ಲ ಚಿಕಿತ್ಸೆ, ರೋಗಕ್ಕೆ ಚಿಕಿತ್ಸೆ ಅಂತ. ಹೆಚ್ಚಿನ ಅಂಶ ಹಿಂದೂ ಸಮಾಜಕ್ಕೆ ಯಾವುದೇ ರೀತಿಯ ರೋಗ ಇಲ್ಲ. ಆದರೆ ಹಿಂದೂ ಸಮಾಜದಲ್ಲಿ ಇರುವವರೆಲ್ಲರೂ ರೋಗಿಗಳಲ್ಲ. ಆದರೆ ನಮ್ಮೊಳಗಿರುವಂಥ ರೋಗ ಯಾವುದೆಂದರೆ, ಈ ಜಗತ್ತಿನಲ್ಲಿ ನಡೀತಾ ಇರುವಂಥದ್ದು ಯಾವುದು ಕೂಡ ಅರ್ಥವಾಗದೆ ನಾವು ನಮ್ಮಷ್ಟಕ್ಕೆ ಯಾವುದೋ ಲೋಕದಲ್ಲಿದ್ದೇವೆ, ಒಂದರ್ಥದಲ್ಲಿ ಮಲಗಿ ನಿದ್ರಿಸ್ತಾ ಇದ್ದೇವೆ. ಆ ಮಲಗಿ ನಿದ್ರಿಸುವಂಥ ಸಂದರ್ಭದಲ್ಲಿ ಇಡೀ ಸಮಾಜವನ್ನು ಬಡಿದೆಬ್ಬಿಸುವಂಥ ಕಾರ್ಯವನ್ನು ಡಾಕ್ಟರ್ ಮಾಡಿದರು. ಯಾವೆಲ್ಲ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ವೈದ್ಯರಾಗಿ ಅವರಿಗೆ ಆಗಲೇ ಹೇಳಿದ ರೀತಿಯಲ್ಲಿ 10 ರೂಪಾಯಿ ವೈದ್ಯರಂತಲೇ ಹೆಸರು. ಯಾರು ಕೂಡ ಇವತ್ತು 10 ರೂಪಾಯಿಗೆ ಯಾವ ರೋಗಿಯನ್ನು ಕೂಡ ತಪಾಸಣೆ ಮಾಡುವವರಿಲ್ಲ. ಕೆಲವು ಡಾಕ್ಟರ್ ಇದ್ದಾರೆ ಅಷ್ಟೇ. ಆ ರೀತಿ 10 ರೂಪಾಯಿಯ ವೈದ್ಯರು. ಆ 10 ರೂಪಾಯಿ ಮಾತ್ರ ಅಲ್ಲ, ಈಶ್ವರಮಂಗಲದಲ್ಲಿ ಕೆಲವರು ಹೇಳ್ತಾರೆ, ಆ 10 ರೂಪಾಯಿ ಜೊತೆದ ಬುಕ್ ಕೇಳ್ಪೇರೆ ಎಂಕ್ಲಟ ನಿಕ್ಕೆ ಬಸ್ಸುಗೊರ್ರೆ ದುಡ್ಡು ಉಂಡೆ ಅಂತ ಇಜ್ಜಿ ಬುಕ್ ಆರು ವಾಪಸ್ 6ನ ಕೀಸೆಡ್ತು 10 ರೂಪಾಯಿ ಸೇರಿಸೋತೆ ಎಂಕ್ಲಿಗೆ 20 ರೂಪಾಯಿ ಕೊಡ್ಪೇರೆ ಅಂತ. ಆ ರೀತಿ ಆ 10 ರೂಪಾಯಿ ತೆಗೆದರೂ ಕೂಡ ವಾಪಸ್ಸು ಕೊಡುವಂಥ ಒಂದು ದೊಡ್ಡ ಗುಣ ಅವರಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಹಗಲು ರಾತ್ರಿಯು ಅವರು ಪ್ರತಿದಿನ ಅವರ ದಿನಚರಿ ಹೇಗೆ ಪ್ರಾರಂಭ ಆಗ್ತದೆ, ಇಲ್ಲಿ ಪುತ್ತೂರಿನಲ್ಲಿ ಇರುವಂಥ ಎಲ್ಲ ದೇವರಲ್ಲಿಗೆ ಅವರು ಬರ್ತಾರೆ. ಮಹಾಲಿಂಗೇಶ್ವರ ದೇವರಲ್ಲಿಂದ ಪ್ರಾರಂಭ ಆಗ್ತದೆ. ಆಸ್ಪತ್ರೆಯಲ್ಲಿರುವಂಥ ಗಣಪತಿಯಲ್ಲಿಯೂ ಕೂಡ ಹೆಚ್ಚಿನ ಅಂಶ ಆ ಆಸ್ಪತ್ರೆಗೆ ಬರುವಂಥ ರೋಗಿ ಒಂದು ವೇಳೆ ಡಾಕ್ಟ್ರು ಆ ಗಣಪತಿಗೆ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದರೆ ಮತ್ತು ಅವರಿಗೆ ಯಾವ ರೀತಿಯ ಸರ್ಜರಿಯೂ ಕೂಡ ಬೇಡ, ಆ ರೀತಿ ಅವರು ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಆ ಆಸ್ಪತ್ರೆಯನ್ನು ಪ್ರವೇಶಿಸುವಂಥ ರೋಗಿಗೆ ಕಾಣ್ತದೆ, ಈ ಗಣಪತಿ ಅನುಗ್ರಹದಿಂದಲೇ ನನ್ನ ರೋಗ ಎಲ್ಲವೂ ಕೂಡ ಗುಣ ಆದೀತು ಅಂತ. ಅಷ್ಟು ಕೂಡ ಒಂದು ಪರಿಪೂರ್ಣವಾಗಿರುವಂಥ ಭಕ್ತಿ, ಸಮರ್ಪಣಾ ಭಾವ ಅವರಲ್ಲಿದೆ. ಆ ಭಕ್ತಿಯನ್ನು ತುಂಬಿಕೊಂಡು ಅವರು ನಿರಂತರವಾಗಿ ಸ್ತುತಿಸುವುದು ಯಾವುದನ್ನು, ಅವರ ಮನದಂತರಾಳದಲ್ಲಿ ಇರುವಂಥ ಭಾವನೆಗಳೇನು, ಯಾವತ್ತೂ ಕೂಡ ಅವರ ಚಿಂತನೆ ಏನು, ಈ ಸಮಾಜದ ಒಳಿತಿಗೋಸ್ಕರವಾಗಿ ನಾನೇನು ಮಾಡಬೇಕು. ಹಿಂದೂ ಸಮಾಜ ಅದು ಅತ್ಯಂತ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತಾದರೆ ನಾನೇನು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದಂಥ ವ್ಯಕ್ತಿ. ಆದ್ದರಿಂದ ಇಲ್ಲಿ ಆ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಇಡೀ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಪೂರಕವಾಗಿರುವಂಥ ಸಾರ್ವಜನಿಕವಾಗಿರುವಂಥ ಗಣೇಶೋತ್ಸವ ನಡೆಯುವುದಿದ್ದರೆ ಆ ಗಣೇಶೋತ್ಸವದ ಆ ಕಾರ್ಯದಲ್ಲಿ ಎದುರು ನಿಂತು ಎಲ್ಲರಿಗೂ ಕೂಡ ಚೈತನ್ಯವನ್ನು ನೀಡುವುದರ ಮುಖಾಂತರ ಆ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಿಂದುಳಿದಿರುವಂಥ ಯಾವ ಸಮಾಜ ಇದೆಯೋ, ದಲಿತರಿದ್ದಾರೋ, ಆ ದಲಿತರು ನಮ್ಮನ್ನೆಲ್ಲರೂ ಕೂಡ ದೂರ ಇಡ್ತಾರೆ ಎಂಬ ಭಾವನೆಯೊಂದಿಗೆ ಜೀವಿಸುವಂಥ ಸಂದರ್ಭದಲ್ಲಿ ತಮ್ಮನ್ನು ಯಾರೂ ಕೂಡ ದೂರ ಇಡ್ತಾ ಇಲ್ಲ ಅಂಥೇಳಿ ಅವರ ಜೊತೆಯಲ್ಲಿ ಬೆರೆತು ಅವರ ಆರಾಧನಾ ಕೇಂದ್ರಗಳನ್ನು ಕೂಡ ಜೀರ್ಣೋದ್ಧಾರ ಮಾಡುವಲ್ಲಿ ಮುತುವರ್ಜಿ ವಹಿಸಿ ಅಲ್ಲಿ ನಮಗೂ ಕೂಡ ಆದರ್ಶವಾಗುವ ರೀತಿಯಲ್ಲಿ ಅವರು ಜೀರ್ಣೋದ್ಧಾರ ಮಾಡಿರುವಂಥ ಒಂದು ಮತ್ತು ದೈವಸ್ಥಾನದ ಆ ಬ್ರಹ್ಮಕಲಶದ ಸಂದರ್ಭದಲ್ಲಿ ನನ್ನ ಹತ್ರ ಬಂದು ಗುಟ್ಟಾಗಿ ಡಾಕ್ಟರ್ ಒಂದು ಮಾತನ್ನು ಹೇಳ್ತಾರೆ, ನೀವೆಲ್ಲರೂ ಕೂಡ ಪ್ರತ್ಯೇಕವಾಗಿ ಕೂತುಕೊಳ್ಳಿ, ಯಾಕೆಂತ ಹೇಳಿದರೆ ವೈದಿಕರಿಗೆ ನಾವು ಕೊಡುವಂಥ ಗೌರವ ಇದೆ, ಆ ಗೌರವವನ್ನು ನಾವು ಕೊಡ್ತೇವೆ, ಬಾಕಿ ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಕೂತುಕೊಳ್ಬೇಕು. ಯಾಕೆಂದರೆ ಇಡೀ ಹಿಂದೂ ಸಮಾಜ ಒಂದು ಎಂಬ ಭಾವನೆಯ ಸಂದೇಶ ಈ ಕೊಲನಿಯಿಂದ ಪ್ರಾರಂಭ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆಗ ಡಾಕ್ಟರ್ ಹತ್ರ ನಾನು ಹೇಳಿದೆ, ನಾನು ಪ್ರತಿಷ್ಠೆ ಆಗುವಲ್ಲಿವರೆಗೆ ತಂತ್ರಿಗಳಾಗಿದ್ದರೆ ನಾನು ಕೂಡ ತಮ್ಮ ಹಾಗೆ ಈ ಸಮಾಜವನ್ನು ಕಟ್ಟಲಿಕ್ಕೋಸ್ಕರವಾಗಿ ನಿರಂತರ ಸಮರ್ಪಿಸಿಕೊಂಡಿರುವ ಕಾರಣ ನಮ್ಮ ಹಿರಿಯರೇ ನಮಗೆ ಬೋಧಿಸಿಕೊಟ್ಟಿದ್ದಾರೆ, ನಾವು ತಿನ್ನುವ ಆಹಾರದಲ್ಲಿ ಯಾವುದೇ ರೀತಿಯ ಮತ್ತು ನಮ್ಮ ಆ ಸಂಸ್ಕಾರಗಳಿಲ್ಲ,
ನನ್ನ ಜೀವನದಲ್ಲಿ ಇದುವರೆಗೆ ಪಾಲಿಸಿಕೊಂಡು ಬಂದಿರುವಂಥ ಸಂಸ್ಕಾರ ಯಾವುದೆಂದರೆ ಸಸ್ಯಾಹಾರ. ಆ ಸಸ್ಯಾಹಾರ ಸಿಕ್ಕಿದರೆ ಸಾಕು, ಅದನ್ನು ನಮ್ಮ ಹಿರಿಯರೇ ಬೋಧಿಸಿಕೊಟ್ರು. ಅಲ್ಲಿ ಜಾತೀಯವಾಗಿರತಕ್ಕಂಥ ಚಿಂತನೆಗಳಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕಾದ ಅಗತ್ಯ ಇಲ್ಲ ಅಂತ. ಹಾಗಿದ ಕಾರಣ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ವೈದಿಕರ ಸಾಲಿನಲ್ಲಿ ಕೂತ್ಕೊಳ್ಳಿಕ್ಕೆ ನಮ್ಮ ಕುಂಟಾರನ ಬಳಗ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಈ ರೀತಿ ಸಮಾಜವನ್ನು ಒಗ್ಗೂಡಿಸುವಂಥ ಚಿಂತನೆ ಯಾರಲ್ಲಿದೆ? ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮತ್ತೆ ಬದುಕಿಕೊಂಡು ಯಾವತ್ತೂ ಕೂಡ ಸಂಘಟನಾತ್ಮಕವಾಗಿರುವಂಥ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಋಣಾತ್ಮಕವಾಗಿ ಬೋಧಿಸ್ತಾ ಈ ಮೇಲೆ ಇರುವವ್ರನ್ನೆಲ್ಲರೂ ಕೂಡ ಅವರು ಏನು ಮಾಡ್ತಾ ಇಲ್ಲ ಅಂತ ಹೇಳುವಂಥ ಮತ್ತು ಮಾತುಗಳನ್ನು ಹೇಳಲಿಕ್ಕೆ ನಮಗೆ ಸಮಯ ಸಾಕಾಗ್ತಾ ಇಲ್ಲ. ಈಗಂತೂ ನಮಗೆ ಸೋಷಿಯಲ್ ಮೀಡಿಯಾ ಬಂದ ನಂತರ ನಾವು ಎಲ್ಲರನ್ನೂ ಕೂಡ ಟೀಕಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಯಾರನ್ನು ಕೂಡ ಟೀಕಿಸದೆ ತನಗೆ ಭಗವಂತ ಕೊಟ್ಟಿರತಕ್ಕಂಥ ಈ ಭಾಗ್ಯ ಏನಿದೆಯೋ ಈ ಭಾಗ್ಯವನ್ನು ಪುನಃ ನಾನು ಸಮಾಜಕ್ಕೆ ಸಮರ್ಪಿಸಬೇಕು ಎಂಬ ಭಾವನೆಯೊಂದಿಗೆ ಅವರು ಪರಿಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡವರು. ಈಗ ವಯಸ್ಸಾಗಿದೆ, ಹೆಚ್ಚಿನ ಅಂಶ ನಡಿಲಿಕ್ಕೂ ಕೂಡ ಕಷ್ಟ ಆಗುವಂಥ ಸಂದರ್ಭ. ನಡಿಲಿಕ್ಕೂ ಕಷ್ಟ ಆಗೋ ಸಂದರ್ಭದಲ್ಲಿ ಮೊನ್ನೆ ಅವರು ಮತ್ತೆ ಒಂದು ಮಾತನ್ನು ಹೇಳಿದರು. ನನಗೆ ಅತ್ಯಂತ ಸಂತಸ ತಂದಂಥ ಸಂದರ್ಭ ಯಾವುದೆಂದರೆ ಡಿ.ವಿ. ಸದಾನಂದ ಗೌಡರು ಇಲ್ಲಿ ಶಾಸಕರಾಗಿ ಗೆದ್ದು ಬಂದಂಥ ಸಮಯ. ಒಂದು ರೀತಿಯಲ್ಲಿ ಲಂಕೆಯಲ್ಲಿ ರಾವಣನ ಸಂಹಾರ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡಿದಷ್ಟು ಖುಷಿಯಾಗಿದೆ ನನಗೆ ಆ ದಿವಸ. ಈಗಲೂ ಕೂಡ ತಾವೆಲ್ಲ ಜೊತೆಯಲ್ಲಿದ್ದರೆ ನನಗೆ ಇನ್ನೂ ಕೂಡ ಹಿಂದೂ ಸಮಾಜಕ್ಕೆ ಬೇಕಾಗಿ ಇನ್ನಷ್ಟು ಕಾರ್ಯ ಮಾಡಬೇಕು ಅಂತ ಹೇಳುವಂಥ ಹುಮ್ಮಸ್ಸು ಅವರಲ್ಲಿದೆ ಅಂತ ಹೇಳುವ ಸಂದರ್ಭದಲ್ಲಿ ನನಗೆ 55 ವಯಸ್ಸಾಯ್ತು ಅಷ್ಟೇ. ನಾನು ಈ 55 ವಯಸ್ಸಿನಲ್ಲಿ ಈಗ ಕಾರ್ಯಕರ್ತರ ಬೈಠಕ್ಕೆ ಕರೆಯುವಂಥ ಸಂದರ್ಭದಲ್ಲಿ ಹೇಳ್ತೇನೆ ಯಾವಾಗಲೂ ಕೂಡ, ಇನ್ನು ನಮ್ಮದೆಲ್ಲ ಏನಿಲ್ಲ, ನೀವು ಶುರು ಮಾಡಿ ಅಂತ. ಇನ್ನು ನಾಳೆ ಎಲ್ಲಿಯಾದರೂ ನಾನು ಕಾಸರಗೋಡಿನಲ್ಲಿ ಹೋಗಿ ಇನ್ನು ನಮ್ಮದೆಲ್ಲ ಏನಿಲ್ಲ ನೀವು ಮಾಡಿ ಅಂತ ಹೇಳಿದ ಕೂಡಲೇ ಆ ಮುದುಕರಾಗಿರುವಂಥ ಡಾಕ್ಟರ್ ಪ್ರಸಾದ್ರವರು ಕೂಡ ವೇದಿಕೆಯಿಂದ ನಾನು ಹಿಂದೂ ಸಮಾಜಕ್ಕೋಸ್ಕರವಾಗಿ ಸೇವೆ ಮಾಡ್ತೇನೆ ಅಂತ ಹೇಳುವಾಗ ನಿಮಗೆ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ಬೋದು. ಆ ರೀತಿ ಅವರಲ್ಲಿ ಉತ್ಸಾಹ ಇದೆ, ಹುಮ್ಮಸ್ಸಿದೆ ಅಂತ ಹೇಳಿದರೆ ಅವರು ತನ್ನನ್ನು ಸಮರ್ಪಿಸಿಕೊಂಡಿರುವಂಥ ರೀತಿ ಯಾವುದು. ಆದ್ದರಿಂದಲೇ ನಾನು ಹೇಳಿದ್ದು ಅವರು ಕೇವಲ ನಮಗೆ ವೈದ್ಯಕೀಯವಾಗಿರುವಂಥ ಸರ್ಜನ್ ಅಲ್ಲ, ಒಂದು ರೀತಿಯಲ್ಲಿ ಹಿಂದೂ ಸಮಾಜಕ್ಕಿರುವಂಥ ಸರ್ಜನ್. ಹಿಂದೂ ಸಮಾಜ ಯಾವಾಗ ದಾರಿ ತಪ್ಪುತ್ತದೋ ಆ ದಾರಿ ತಪ್ಪುವಂಥ ಸಂದರ್ಭದಲ್ಲಿ ಆ ಸಮಾಜಕ್ಕೆ ಸರಿಯಾಗಿರುವಂಥ ದಾರಿ ತೋರಿಸುವುದರ ಜೊತೆಯಲ್ಲಿ ಕೊರತೆಗಳನ್ನು ಎತ್ತಿ ಹಿಡಿಯುವುದಕ್ಕೆ ಬದಲಾಗಿ ಆ ಕೊರತೆಗಳನ್ನೇ ಪಟ್ಟಿ ಮಾಡಿಕೊಂಡು ನನಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಚಿಂತನೆಗೆ ಅತೀತವಾಗಿ ಆ ಕೊರತೆಗಳನ್ನು ಮೀರಿ ತನ್ನಲ್ಲಿರುವಂಥ ಚೈತನ್ಯವನ್ನು ಸದುಪಯೋಗ ಮಾಡಿಕೊಂಡು ತನ್ಮೂಲಕವಾಗಿ ಇಡೀ ಸಮಾಜವನ್ನು ಎತ್ತುವಂಥ ಪ್ರಯತ್ನವನ್ನು ಮಾಡುವವನೇ ಯಾವತ್ತೂ ಕೂಡ ಆ ಭಾರತ ದೇಶವನ್ನು ಕಟ್ಟುವ ಶಿಲ್ಪಿ ಎಂಬ ಆ ಚಿಂತನೆಯೊಂದಿಗೆ ತನ್ನನ್ನು ಸಮರ್ಪಿಸಿಕೊಂಡದ್ದು ಮಾತ್ರ ಅಲ್ಲ, ಅಂಥ ಒಂದು ದೊಡ್ಡ ಸಂದೇಶವನ್ನು ಸಮಾಜಕ್ಕೆ ಸಾರುವಂಥ ಅಂಥ ಶ್ರೇಷ್ಠ ವ್ಯಕ್ತಿ. ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದ್ದು. ಅಭಿನಂದನಾ ಭಾಷಣ ಮಾಡಲಿಕ್ಕೆ ನನಗೆ ಖಂಡಿತ ಈಗಲೂ ಕೂಡ ಧೈರ್ಯ ಇಲ್ಲ. ನಾನು ಏನೋ ಮಾತಾಡಿದ್ದೇನೆ, ಅವರ ಬಗ್ಗೆ ಏನಾದರೂ ಮಾತನಾಡಲೇಬೇಕಷ್ಟೇ, ಆಗಿದ್ದಾಗ ನಾನು ಮಾತನಾಡಿದ್ದೇನೆ. ಆದರೆ ಎಲ್ಲ ಕಾರ್ಯಕ್ರಮವನ್ನು ಬದಿಗಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವಂಥ ಕಾರಣ ಏನು ಅಂತ ಕೇಳಿದರೆ, ಒಂದು ರೀತಿಯಲ್ಲಿ ಒಂದು ದೈವಿಕವಾಗಿರುವಂಥ ಆರಾಧನೆ ನಡೆಯುವಂಥ ಸಮಯದಲ್ಲಿ ನಾವಲ್ಲಿ ಹೋಗಿ ಭಾಗಿಗಳಾಗಿದ್ದರೆ ನಮ್ಮಲ್ಲಿರುವಂಥ ಪಾಪತ್ವ ಕ್ಷಯಿಸಿ ನಮಗೆ ಬೇಕಾಗಿರುವಂಥ ಒಳಿತುಗಳು ಪ್ರಾಪ್ತಿ ಆಗ್ತದಂತೆ. ಆ ರೀತಿ ಹಿಂದೂ ಸಮಾಜಕ್ಕೋಸ್ಕರವಾಗಿ ದೇವ ಸದೃಶವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ, ಒಂದು ಅರ್ಥದಲ್ಲಿ ಈ ಪುತ್ತೂರಿನಲ್ಲಿರುವಂಥ ಹಿಂದೂ ಸಮಾಜಕ್ಕೆ ಮಹಾಲಿಂಗೇಶ್ವರ ಅಲ್ಲಿ ಇದ್ದರೆ ಇಲ್ಲಿ ಮಾತನಾಡುವ ಮಹಾಲಿಂಗೇಶ್ವರನಾಗಿ ಡಾಕ್ಟರ್ ಪ್ರಸಾದರಿದ್ದಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅಂಥ ಮಹಾನ್ ವ್ಯಕ್ತಿಯನ್ನು ಗೌರವಿಸುವಂಥ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಇರಬೇಕಾದ್ದು ನನ್ನ ಕರ್ತವ್ಯ ಎಂಬ ಆ ಭಾವನೆಯೊಂದಿಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ನಮಗೆಲ್ಲರಿಗೂ ಕೂಡ ಒಂದು ಮಂಡೆ ಬಿಸಿ. ಸಾಧಾರಣ ನಾವು ಹೇಳ್ತೇವೆ ರಾಜಶೇಖರಾನಂದ ಭಾರತಿಯವರು ಯಾವತ್ತೂ ಕೂಡ ಹಿಂದೂ ಸಮಾಜಕ್ಕೋಸ್ಕರವಾಗಿ ಗರ್ಜಿಸ್ತಾರೆ. ಅವರು ಜೈಲಿಗೆ ಹೋಗುದಿದ್ರೂ ತೊಂದರೆ ಇಲ್ಲ, ಸಮಾಜಕ್ಕೋಸ್ಕರವಾಗಿ ಗರ್ಜಿಸ್ತಿದ್ದಾರೆ. ಅವರ ನಂತರ ಯಾರು ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಪೇಜಾವರ ಶ್ರೀಯವರ ವೃದ್ಧಾಪ್ಯ ಬರುವಂಥ ಸಂದರ್ಭದಲ್ಲಿ ಎಲ್ಲರೂ ಪ್ರಶ್ನಿಸ್ತಾ ಇದ್ದರು, ಅವರ ನಂತರ ಯಾರು ಅಂತ. ನಮಗೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಸಿಗುವುದಿಲ್ಲ. ಆದರೆ ಹೆಚ್ಚಿನ ಅಂಶ ಪುತ್ತೂರಿನ ಮಹಾಜನತೆ ತೀರ್ಮಾನಿಸಿದ್ದಾರೆ, ಹಿಂದೂ ಸಮಾಜಕ್ಕೆ ಸರಿಯಾಗಿರುವಂಥ ಚಿಕಿತ್ಸೆಗೆ ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಒಂದು ವೈದ್ಯರು ಇರಲೇಬೇಕು. ಡಾಕ್ಟರ್ ಪ್ರಸಾದರಿಗೆ ವಯಸ್ಸಾಗುವಂಥ ಸಂದರ್ಭದಲ್ಲಿ ಆ ಪ್ರಸಾದರದ್ದೇ ದಾರಿಯಲ್ಲಿ ಸಮರ್ಪಣಾ ಭಾವದಲ್ಲಿ ತೊಡಗಿಸಿಕೊಳ್ಳುವಂಥ ಒಬ್ಬ ಇನ್ನು ಮುಂದಕ್ಕೆ ಗರ್ಜಿಸಬೇಕಾದಂಥ ಒಂದು ಡಾಕ್ಟ್ರು ನಮಗೆ ಬೇಕು ಅಂತ ಹೇಳುವಂಥ ತೀರ್ಮಾನ ಇದ್ದ ಕಾರಣ ಆಗಿರಬಹುದು ಇವತ್ತು ಡಾಕ್ಟರ್ ಅಭಿನಂದನಾ ಸಮಾರಂಭದ ಈ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸುರೇಶ್ ಪುತ್ತೂರಾಯರು ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಭವಿಷ್ಯತ್ತಿನಲ್ಲಿ ಇಂಥ ಹಲವು ವೈದ್ಯರು ನಮಗೆ ಬೇಕು. ಒಂದು ನಮ್ಮ ಶಾರೀರಿಕವಾಗಿರುವಂಥ ರೋಗ ಗುಣ ಆಗಬೇಕು, ಮತ್ತೊಂದು ಹಿಂದೂ ಸಮಾಜದಲ್ಲಿ ಯಾವತ್ತೂ ಕೂಡ ಕೊರತೆಗಳ ಪಟ್ಟಿಯನ್ನು ಮಾಡಿ ಯಾವತ್ತು ನೇತಾರರನ್ನು ಬೈಯುವಂಥ ಆ ದುರ್ಗುಣ ದೂರ ಆಗಬೇಕು. ಬದಲಾಗಿ ತನಗೆ ಸಿಕ್ಕಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತನ್ನ ಸಮಾಜವನ್ನು
ಪರಿಪೂರ್ಣವಾಗಿ ಮುನ್ನಡೆಸಲಿಕ್ಕೆ ತಾನೇನು ಮಾಡಬೇಕೆಂಬ ಚಿಂತನೆಯೊಂದಿಗೆ ಪ್ರತಿಯೊಬ್ಬರೂ ಕೂಡ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣವಾದರೆ ಸ್ವಾಮಿ ವಿವೇಕಾನಂದರು ಇನ್ನೊಬ್ಬೆ ಹುಟ್ಟಿ ಬರಬೇಕಾದ ಅಗತ್ಯ ಇಲ್ಲ. ನಾವೆಲ್ಲರೂ ಕೂಡ ವಿವೇಕಾನಂದರಾಗಿ ಆ ಭವಿಷ್ಯತ್ತಿನ ನಮ್ಮ ಹಿರಿಯರ ಸಂಕಲ್ಪದ ಭವ್ಯ ಭಾರತವನ್ನು ಕಟ್ಟಬಹುದು. ನಾವು ಇಂಥ ಸೌಭಾಗ್ಯಮಯವಾಗಿರುವಂಥ ಸನ್ನಿವೇಶದಲ್ಲಿದ್ದೇವೆ. ಎಲ್ಲ ರಾಜಕೀಯ ಕ್ಷೇತ್ರವನ್ನು ಎಲ್ಲರೂ ಕೂಡ ಟೀಕಿಸುವಂಥ ಸಂದರ್ಭದಲ್ಲಿ ಆ ರಾಜಕೀಯಕ್ಕೆ ಪದಾರ್ಪಣೆ ಮಾಡುವವರು, ರಾಜಕೀಯವಾಗಿರುವಂಥ ಸ್ಥಾನಮಾನಗಳಲ್ಲಿ ಇರುವವರೆಲ್ಲರೂ ಕೂಡ ಸ್ವಾರ್ಥಿಗಳು, ಅವರಿಗೆ ಯಾವುದೇ ರೀತಿಯ ಭವಿಷ್ಯತ್ತಿನ ಚಿಂತನೆ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರತಕ್ಕಂಥ ಒಂದು ಗೌರವದ ಸ್ಥಾನವನ್ನು ನಮ್ಮ ಪೂಜ್ಯ ಕಾವಂದರಾಗಿರುವಂಥ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಅವರು ಸಂತೋಷದಿಂದ ಸ್ವೀಕರಿಸಿಕೊಂಡು ಇವತ್ತು ಈ ರಾಜ್ಯಕ್ಕೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ ಸೇವೆ ಮಾಡಲಿಕ್ಕೆ ಅವರು ಮುನ್ನುಗ್ಗಿದ್ದಾರೆ. ಯಾರ್ಯಾರು ಅದರಲ್ಲಿ ರಾಜಕೀಯವನ್ನು ಬೆರೆಸಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಈ ಸಮಾಜ ಅದನ್ನು ಒಪ್ಪಿಕೊಳ್ಳದೆ ಪೂಜ್ಯ ಕಾವಂದರು ಭವಿಷ್ಯತ್ತಿನಲ್ಲಿ ಈ ದೇಶಭಕ್ತ ಜಾಗೃತ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಎಂಬ ಚಿಂತನೆಯೊಂದಿಗೆ ಎಲ್ಲ ಕಡೆಯಿಂದಲೂ ಕೂಡ ರಾಜಕೀಯ ಭೇದ ಮರೆತು ಗೌರವಾರ್ಪಣೆ ಬರುವಂಥ ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇರುವಾಗ ಇಂಥ ಹಿರಿಯರ ಆ ತ್ಯಾಗದ ಆ ಜೀವನ ಏನಿದೆಯೋ ಅವರು ತಮ್ಮನ್ನು ಸಮರ್ಪಿಸಿಕೊಂಡು ಈ ದೇಶವನ್ನು, ಈ ಸಮಾಜವನ್ನು ಬಲಿಷ್ಠಗೊಳಿಸಲಿಕ್ಕೋಸ್ಕರವಾಗಿ ನಮಗೆ ಕೊಟ್ಟಿರತಕ್ಕಂಥ ಮಾರ್ಗದರ್ಶನ ಏನಿದೆಯೋ ಆ ಮಾರ್ಗದರ್ಶನವನ್ನು ಶಿರಸ ವಹಿಸಿಕೊಂಡು ಇವತ್ತು ನಾವು ಅವರಿಗೆ ಸನ್ಮಾನವನ್ನು ಮಾಡಿದರೆ ಅದೊಂದರ್ಥದಲ್ಲಿ ಅವರಿಗೆ ಯಾವುದೇ ರೀತಿಯ ಗೌರವಾರ್ಪಣೆಯ ಸನ್ಮಾನದ ಆಕಾಂಕ್ಷೆ ಇಲ್ಲ. ಯಾರೋ ನನಗೆ ನಾಳೆ ಹಾರಾರ್ಪಣೆ ಮಾಡ್ಯಾರು ಎಂಬ ಭಾವನೆಯೊಂದಿಗೆ ಅವರು ತೊಡಗಿಸಿಕೊಳ್ಳಿಲ್ಲ. ಆದರೆ ಬದಲಾಗಿ ನಾವು ತಾಯಿ ಭಾರತಿಗೆ ಮಾಡಿರುವಂಥ ಹಾರಾರ್ಪಣೆ, ಆ ತಾಯಿ ಭಾರತೀಯ ಸನ್ನಿಧಿಗೆ ಸಮರ್ಪಿಸಿರುವಂಥ ಗೌರವಾರ್ಪಣೆ, ಜೊತೆಯಲ್ಲಿ ಭವಿಷ್ಯತ್ತಿನಲ್ಲಿ ನಾವೆಲ್ಲರೂ ಆ ಜೊತೆಯಲ್ಲಿ ನಿಂತು ಅವರಿಗೆ ಹಾರಾರ್ಪಣೆಯನ್ನು ಮಾಡಿದರೆ ತಾವು ಮನದಂತರಾಳದಲ್ಲಿ ಇರಿಸಿಕೊಂಡಿರುವಂಥ ಸಂಕಲ್ಪ ಏನಿದೆಯೋ ಆ ಸಂಕಲ್ಪದ ಸಾಧನೆಗೋಸ್ಕರವಾಗಿ ನಮ್ಮ ಇಡೀ ಜೀವನವನ್ನು ನಾವು ಸಮರ್ಪಿಸಿಕೊಳ್ತೇವೆ ಅಂತ ಇಲ್ಲಿ ಸೇರಿರುವವರೆಲ್ಲರೂ ಕೂಡ ಒಂದು ದೃಢವಾಗಿರುವಂಥ ಪ್ರತಿಜ್ಞೆಯನ್ನು ಮಾಡಲಿಕ್ಕಿರುವಂಥ ಒಂದು ಸದವಕಾಶ. ಆ ಪ್ರತಿಜ್ಞೆಯೊಂದಿಗೆ ನಾವು ಮುಂದುವರಿಯೋಣ. ಡಾಕ್ಟರ್ ಪ್ರಸಾದ್ರವರ ಆ ಭವಿಷ್ಯತ್ತಿನ ಜೀವನವೂ ಕೂಡ ಒಳಿತಾಗಲಿ. ಅವರು ಯಾವ ರೀತಿ ಇವತ್ತು ಸಿಂಹದಂತೆ ಗರ್ಜಿಸ್ತಾ ಇದ್ದಾರೋ ಅದೇ ರೀತಿ ಶತಾಯುಷಿಗಳಾಗಿ ಹಿಂದೂ ಸಮಾಜದ ಜೊತೆಯಲ್ಲಿ ಗರ್ಜಿಸುವಂಥ ಭಾಗ್ಯವನ್ನು ಅವರಿಗೆ ನೀಡುವುದರ ಜೊತೆಯಲ್ಲಿ ನಮಗೆ ಅವರು ಆ ನೀಡಿರುವಂಥ ಮಾರ್ಗದರ್ಶನದಿಂದ ಇನ್ನಷ್ಟು ಸಮಾಜಕ್ಕೋಸ್ಕರವಾಗಿ ತೊಡಗಿಸಿಕೊಳ್ಳತಕ್ಕಂಥ ಶಕ್ತಿ ಪ್ರಾಪ್ತಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಮುಂದಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕರು ಶ್ರೀಯುತ ಸಂಜೀವ ಮಠಂದೂರವರಿಂದ ಮಾತು. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ Dr.M.K.Prasad ಅಭಿನಂದನಾ ಆ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರೇ, ನಮಗೆಲ್ಲ ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರೇ, ಸನ್ಮಾನ್ಯ ಸಚಿವರಾಂತ ಎಸ್ ಅಂಗಾರವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿ ವರ್ಯರೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ವೈದ್ಯೋ ನಾರಾಯಣ ಹರಿ ಅಂತೇಳಿ ವೈದ್ಯರಿಗೆ ಹೇಳ್ತಾರೆ. ಆ ವೈದ್ಯ ದೇವರಿಗೆ ಸಮಾನ ಅಂತೇಳಿ ಇವತ್ತು ಅದಕ್ಕೆ ಅನ್ವರ್ಥನಾಮ ಬಹುಶಃ ಪ್ರಸಾದ್ ಭಂಡಾರಿ ಅವರು. ಆ ದೇವರ ಕಾರ್ಯ ಅಂತೇಳಿ ಇವತ್ತು ವೈದ್ಯ ವೃತ್ತಿಯನ್ನು, ಇವತ್ತು ರೋಗಿಗಳಲ್ಲಿ ದೇವರನ್ನು ಕಾಣುವಂಥ ಒಬ್ಬ ವೈದ್ಯ ಇದ್ದರೆ ಅದು ಪ್ರಸಾದ್ ಭಂಡಾರಿ ಅವರು. ನಮ್ಮ ತಂತ್ರಿಯವರು ಹೇಳಿದರು 10 ರೂಪಾಯಿಯ ಡಾಕ್ಟ್ರು ಅಂತೇಳಿ. ಸುದ್ದಿ ಪತ್ರಿಕೆಯಲ್ಲಿ ಓದಿದ್ದೆ ಅವರ ಇಡೀ ಜೀವನ, ಅವರ ಬದುಕು ಹೇಗಿತ್ತು ಅಂತೇಳಿ ಆ 10 ರೂಪಾಯಿಯನ್ನು ಉಲ್ಲೇಖ ಮಾಡಿದರು. ಇವತ್ತಿನ ಕಾಲದಲ್ಲಿ ಈ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ಆರೋಗ್ಯವಂತನಾಗಬೇಕು, ಈ ಸಮಾಜದಲ್ಲಿ ಅವ ತಲೆ ಎತ್ತಿ ನಿಲ್ಲಬೇಕು ಎನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ವೈದ್ಯ ವೃತ್ತಿಗೆ ಯಾರಾದರೂ ನ್ಯಾಯ ಕೊಟ್ಟಿದ್ದರೆ ಅದು ಪ್ರಸಾದ್ ಭಂಡಾರಿ ಅವರು. ಕೇವಲ ರೋಗಿಗಳಲ್ಲಿ ದೇವರನ್ನು ಕಾಣುವುದು ಮಾತ್ರ ಅಲ್ಲ, ದಲಿತನಲ್ಲಿ ಕೂಡ ದೇವರನ್ನು ಕಂಡಂಥ ಒಬ್ಬ ವೈದ್ಯರಿದ್ದರೆ ಅದು ಪ್ರಸಾದ್ ಭಂಡಾರಿ ಅವರು. ದಲಿತೋದ್ಧಾರಕ. ಈ ದೇಶದಲ್ಲಿ ಬಹುಶಃ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದಾಗ
ಹರಿಜನ ಪತ್ರಿಕೆಯನ್ನು ಆರಂಭ ಮಾಡಿದರು. ಪೇಜಾವರ ಸಿಯವರು ದಲಿತ ಕಾಲನಿಗಳಿಗೆ ಹೋಗಿ ಆ ದಲಿತ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಏನೇನು ಮಾಡ್ಬೋದು ಆ ಕಾರ್ಯವನ್ನು ಮಾಡಿದರು. ಹಾಗಾದರೆ ಇವತ್ತೊಂದು ಹಿಂದೂ ಸಮಾಜ ಬಲಿಷ್ಠ ಸಮಾಜ ಆಗಬೇಕಿದ್ರೆ ಆ ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿ ಕೂಡ ಮುಖ್ಯವಾಹಿನಿಗೆ ಬರಬೇಕಿದ್ರೆ ಆ ದಲಿತೋದ್ಧಾರ ಆಗಬೇಕೆನ್ನುವಂಥ ಕಲ್ಪನೆಯ ಅಡಿಯಲ್ಲಿ ಇವತ್ತು ಆ ದಲಿತ ಸಮಾಜಕ್ಕೆ, ದಲಿತ ಕೇರಿಗಳಿಗೆ ಹೋಗಿ ಇವತ್ತು ಅಲ್ಲಿ ತನ್ನ ಸೇವೆಯನ್ನು ಮಾಡುವ ಮುಖಾಂತರ, ಅಲ್ಲಿ ಭಜನಾ ಮಂದಿರಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಇವತ್ತು ಧಾರ್ಮಿಕವಾಗಿ ಆ ದಲಿತರ ಉದ್ಧಾರವನ್ನು ಮಾಡುವ ಮುಖಾಂತರ ದೀನ ದಲಿತರ ಆ ಉದ್ಧಾರಕ್ಕಾಗಿ, ದಲಿತ ಪೀಡಿತ ಜನಾಂಗದ ಏಳಿಗೆಗಾಗಿ ಇವತ್ತು ಯಾರಾದರೂ ಒಬ್ಬ ವೈದ್ಯ ತನ್ನ ಸೇವೆಯನ್ನು, ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ರೆ ಅದು ಪ್ರಸಾದ್ ಭಂಡಾರಿ ಅವರು. ಅಂತಹ ಪ್ರಸಾದ್ ಭಂಡಾರಿ ಅವರನ್ನು ಇವತ್ತು ಇಡೀ ಸಮಾಜ ಮತ್ತೊಮ್ಮೆ ವೈದ್ಯ ವೃತ್ತಿಯ ಜೊತೆಯಲ್ಲಿ ಹಿಂದೂ ಸಮಾಜದ ಏಳಿಗೆಯನ್ನು ಹೇಗೆ ಬಯಸಬಹುದು, ಆ ಮುಖಾಂತರ ಹೇಗೆ ವೃತ್ತಿ ಧರ್ಮಕ್ಕೆ ನ್ಯಾಯವನ್ನು ಕೊಡಬಹುದು ಅಂತೇಳಿ ಸಂದೇಶ ಕೊಡುವಂಥ ಕಾರ್ಯಕ್ರಮ ಇವತ್ತು ಈ ಒಂದು ಅಭಿನಂದನಾ ನಾಗರಿಕ ಸನ್ಮಾನ ಅಂತ ಹೇಳಿಕೊಂಡು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಪ್ರಸಾದ್ ಭಂಡಾರಿ ಅವರು ತನ್ನ 40 ವರ್ಷಕ್ಕೂ ಮೇಲ್ಪಟ್ಟಂತಹ ಸಾರ್ಥಕ ಸೇವೆ, 20 ವರ್ಷ ಅವರ ಸರ್ಕಾರಿ ಸೇವೆ, ಇವತ್ತು ಪುತ್ತೂರಿನ ಜನತೆ ಮತ್ತೊಮ್ಮೆ ಇಂಥ ವೈದ್ಯರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಈ ಒಂದು ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಪುತ್ತೂರಿನಲ್ಲಿ ಇಂಥ ಹಿಂದೂ ಪ್ರತಿಪಾದಕ, ಹಿಂದುತ್ವದ ಅಚಲ ನಂಬಿಕೆಯ ರಾಷ್ಟ್ರಭಕ್ತ ಇನ್ನೊಮ್ಮೆ ಕಾಣಲಿಕ್ಕಿಲ್ಲ ಅಂತ ಎನ್ನುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆ ವೃತ್ತಿ ಧರ್ಮಕ್ಕೆ, ಆ ಸಮಾಜಕ್ಕೆ ನ್ಯಾಯ ಕೊಟ್ಟಂತ ಡಾಕ್ಟರಿಗೆ ಡಾಕ್ಟರ್ಸ್ ಡೇ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ದೊಡ್ಡ ಗೌರವವನ್ನು IMA ಕೊಟ್ಟಿದೆ. ಅದಕ್ಕೆ IMAಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸಾದ್ ಭಂಡಾರಿ ಅವರು ಪ್ರಶಸ್ತಿಯ ಹಿಂದೆ ಹೋದವರಲ್ಲ, ಯಾವುದೇ ಸನ್ಮಾನವನ್ನು ಬಯಸುವವರಲ್ಲ. ಇಡೀ ಸಮಾಜದ ಉದ್ಧಾರ, ದಲಿತರ ಏಳಿಗೆ ಬಹುಶಃ ಅವರ ಗುರಿ. ಅವರ ಆ ಒಂದು ಜೀವನದ ಅಂತಿಮ ಕ್ಷಣಗಳು ಇವತ್ತು ಪ್ರತಿಯೊಬ್ಬ ಆ ಒಂದು ದೀನ ದಲಿತರ ಏಳಿಗೆಗೆ ಹೇಗೆ ಮಿಡಿತಾ ಇದೆಯೋ ಅದೇ ರೀತಿಯಲ್ಲಿ ಹಿಂದುತ್ವಕ್ಕೂ ಮಿಡಿತಾ ಇದೆ. ನಾನು ಕಂಡುಕೊಂಡ ಹಾಗೆ ಸ್ವಾತಂತ್ರ್ಯ ಬಂದಾಗ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಆ ಕಹಳೆಯನ್ನು ಊದಿದಂಥ ಸಂದರ್ಭದಲ್ಲಿ ಇಡೀ ಸಮಾಜ ಒಂದಾಗಬೇಕು ಅಂತೇಳಿ ಗಣೇಶೋತ್ಸವವನ್ನು ಆರಂಭ ಮಾಡಿದರು. ಇವತ್ತು ಪುತ್ತೂರಿನಲ್ಲಿ ಕೂಡ ಹಿಂದೂ ಸಮಾಜವನ್ನು ಒಟ್ಟು ಮಾಡಲಿಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಕಾರಣ ಆಗ್ತದೆ ಅಂತೇಳಿ ಬಹುಶಃ ಅದನ್ನು ಸ್ಥಾಪನೆ ಮಾಡಿ ಆ ಮುಖಾಂತರ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಸಂಗತಿಯನ್ನು ಮಾಡಿದರು. ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ. ಪ್ರಸಾದ್ ಭಂಡಾರಿ ಅವರು ಆಗ ಫಕೀರ ಅಂತ ಹೇಳುವಂಥ ಒಬ್ಬ ನಮ್ಮ ದಲಿತ ನಾಯಕ ಇದ್ದರು. ಆ ದಲಿತ ನಾಯಕನ ಮುಖಾಂತರ ಹರಿಜನ ಕೇರಿಗಳು ಅಲ್ಲಿ ಅವರದು ಕ್ಯಾಂಪ್, ಮೆಡಿಕಲ್ ಕ್ಯಾಂಪ್, ಆ ಮೆಡಿಕಲ್ ಕ್ಯಾಂಪ್ ಮಾಡಬೇಕಿದ್ರೆ ಆ ಪರಿಶಿಷ್ಟ ಜಾತಿಯ ಕಾಲನಿಗಳಲ್ಲಿ ಅವರಿಗೆ ಜೀವನ ಪೂರ್ತಿ ಏನು ಮೆಡಿಸಿನ್ ಬೇಕಾದನ್ನು ಕೊಡುವಂಥ ಸಂಗತಿಯನ್ನು ಮಾಡಿದರು. ಅಲ್ಲಿರುವಂಥ ಆ ಬಡವರಿಗೆ ಏನು ಮನೆ ಕೊಡಬೇಕೋ ಆ ಮನೆ ಕೊಡುವಂಥ ಕೆಲಸವನ್ನು ಮಾಡಿದರು. ಅವನಿಗೆ ಏನು ಮೂಲಭೂತ ಸೌಲಭ್ಯ ಬೇಕೋ ಎಲ್ಲವನ್ನು ಆ ದಲಿತ ಕೇರಿಗಳಲ್ಲಿ ಬಹುಶಃ ನಾನು 30 ವರ್ಷದ ಹಿಂದೆ ಪ್ರಸಾದ್ ಭಂಡಾರಿ ಅವರು ದಲಿತ ನಾಯಕರ ಮುಖಾಂತರ ಮಾಡಿಸುವಂಥ ಕೆಲಸವನ್ನು ಮಾಡಿದರು. ಪುತ್ತೂರು ನಗರದಲ್ಲಿರುವಂಥ ಕೊಳಚೆ ಆ ಬ್ರಹ್ಮನಗರದ ಬಂಧುಗಳಿಗೆ ಧಾರ್ಮಿಕತೆಯ ಮುಖಾಂತರ ಅವರನ್ನು ಒಟ್ಟು ಮಾಡಬೇಕು ಅಂತೇಳಿ ದೈವಸ್ಥಾನದ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗೆ 10 ಧಾರ್ಮಿಕ ಕೇಂದ್ರಗಳನ್ನು ಇವತ್ತು ನಿರ್ಮಾಣ ಮಾಡಿ, ಭಜನಾ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಆ ಜನರನ್ನು ಧರ್ಮಿಷ್ಠರನ್ನಾಗಿ ಧರ್ಮ ನಿಷ್ಠೆಯ ಒಟ್ಟಿಗೆ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಸಂಗತಿಯನ್ನು ಬಹುಶಃ ಪ್ರಸಾದ್ ಭಂಡಾರಿ ಅವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಒಂದಷ್ಟು ನಾಯಕರನ್ನು ಬೆಳೆಸುವಂಥ ಸಂಗತಿ ಮಾಡಿದ್ದಾರೆ. ಯಾವತ್ತು ಪ್ರಸಾದ್ ಭಂಡಾರಿ ಕಿಂಗ್ ಆಗಲಿಲ್ಲ, ಕಿಂಗ್ ಮೇಕರ್ ಆಗಿದ್ದಾರೆ. ಇವತ್ತು DV ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿದ್ರೆ ಬಹುಶಃ ಅದರ ಹಿಂದೆ ದೊಡ್ಡ ಪಾತ್ರ
ಪ್ರಸಾದ್ ಭಂಡಾರಿ ಅವರಿದ್ದೆ. ಮಲ್ಲಿಕಾ ಪ್ರಸಾದ್ ಇವತ್ತು MLA ಆಗಬೇಕಿದ್ರೆ ಪ್ರಸಾದ್ ಭಂಡಾರಿ ಅವರ ಪಾತ್ರ ಇದೆ. ಸಂಜೀವ ಮಠಂದೂರಿಯಲ್ಲಿ ಮಾತಾಡಬೇಕಿದ್ರೆ ಆ ಗೌರವ ಸಿಕ್ಕಿದ್ರೆ ಅದು ಪ್ರಸಾದ್ ಭಂಡಾರಿ ಅವರದ್ದು. ಅಂತ ನಾಯಕರನ್ನು ಬೆಳೆಸಿದಂತ ಕೀರ್ತಿ ಬಹುಶಃ ಪ್ರಸಾದ್ ಭಂಡಾರಿ ಅವರಿಗಿದೆ. ಅಂತ ಒಬ್ಬ ನಾಯಕ ಬಹುಶಃ ಹಿಂದೂ ಸಮಾಜದ ಜೊತೆಯಲ್ಲಿ ಈ ಸಮಾಜದಲ್ಲಿ ನಾಯಕರನ್ನು ಬೆಳೆಸುವ ಮುಖಾಂತರ ಒಂದು ಧೀಮಂತ ಶಕ್ತಿಯಾಗಿ ಇವತ್ತು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಇಡೀ ಸಮಾಜ ನಿಮ್ಮ ಜೊತೆ ಇದೆ ಎನ್ನುವಂಥ ಸಂದೇಶ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತಾಗ್ತಾ ಇದೆ. ನಾನು ವಿಶೇಷವಾಗಿ 2013ರಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಿದ್ರೆ ಬಹುಶಃ ನಾನು ಚುನಾವಣೆಗೆ ನಿಲ್ತೇನೆ ಅಂತ ಗೊತ್ತಿರಲಿಲ್ಲ. ಪ್ರಸಾದ್ ಭಂಡಾರಿ ಅವರು ನನಗೆ ಧೈರ್ಯ ತುಂಬಿದ್ರು. ಚುನಾವಣೆಯಲ್ಲಿ ನಿಂತು ಮತದಾನ ಆಗಿ ಕೌಂಟ್ ಆಗುವ ಮೊದಲನೇ ದಿವಸ ನನ್ನ ಮನೆಗೆ ಮಲ್ಲಿಕಕ್ಕ ಮತ್ತು ಪ್ರಸಾದ್ ಭಂಡಾರಿ ಅವರು ಬಂದರು. ನನಗೆ ಬಹಳ ಆಶ್ಚರ್ಯ ಆಯಿತು. ನನ್ನ ತಾಯಿ ಇದ್ರು, ನನ್ನಲ್ಲಿ ಬಂದು ಮಾತಾಡಿದ್ರು. ಇಬ್ಬರು ಗಂಡ ಹೆಂಡತಿ, ಯಾರೇ ಒಬ್ಬ ನಾಯಕರು ನನ್ನ ಮನೆಗೆ ಬರಲಿಲ್ಲ ಆ ತನಕ. ಬಂದು ಮಾತಾಡಿ ನನ್ನ ತಾಯಿಯನ್ನು ಸಂತೈಸಿ ಹೋದರು. ನನಗೂ ಅರ್ಥ ಆಗಲಿಲ್ಲ ನಾನು ಸೋಲ್ತೇನೆ ಅಂತೇಳಿ. ಪ್ರಸಾದ್ ಭಂಡಾರಿ ಅವರಿಗೆ ಗೊತ್ತಿತ್ತು ನಾನು ಈ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ, ಸೋಲ್ತೇನೆ ಅಂತೇಳಿ. ಕೌಂಟ್ ಆಗಿ ಸ್ವಲ್ಪ ದಿನದ ನಂತರ ಮತ್ತೆ ನನ್ನ ಹತ್ರ ಹೇಳಿದರು, ಹೆಂಗೆ ಗೊತ್ತಿತ್ತು ಸಂಜೀವರೇ ಇವ್ರು ಗೆಲ್ಪು ಜಾರ ಬಂತ ಐಕೀರ್ನ ಇಲ್ಲಡೆ ಬತ್ತೆ ಅಂತೇಳಿ. ಎಂಥ ಒಂದು ಹೃದಯ ಶ್ರೀಮಂತಿಗೆ ಆ ಕಾರ್ಯಕರ್ತನಲ್ಲಿರುವಂಥ ಮನೋಭಾವನೆ ಅವ್ರದ್ದು ಎಂಥದ್ದು. 2ನೇ ಬಾರಿನ ಚುನಾವಣೆಯಲ್ಲಿ ಗೆದ್ದಾಗ ಹೇಳಿದರು, ಈ ನೀರಿನ ಅಪ್ಪ ಇಪ್ಪೊಡುತ್ತೇನೆ ನಾನು ತೂವಾರ ಅಂತ ಹೇಳಿದರು. ನನ್ನ ತಾಯಿಯ ಬಗ್ಗೆ ಇದ್ದಂಥ ಅವರಿಗೆ ಗೌರವ, ಬಹುಶಃ ಅವರ ಪೇಷಂಟ್ ಅವರು. ಈ ರೀತಿಯಾಗಿ ಬಹುಶಃ ನಮ್ಮಂಥವರನ್ನು ಬೆಳೆಸಿ ಈ ಸಮಾಜಕ್ಕೆ ಕೊಟ್ಟಂತ ಪ್ರಸಾದ್ ಭಂಡಾರಿ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಮಾಲಿಂಗೇಶ್ವರ ದೇವರು ಇನ್ನಷ್ಟು ಆರೋಗ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಹಿಂದೂ ಸಮಾಜದ ದೀನ ದಲಿತರ ಏಳಿಗೆಗೆ ಅವರು ಇನ್ನಷ್ಟು ಶ್ರಮಿಸುವ ಹಾಗೆ ಅನುಗ್ರಹ ಕೊಡಲಿ ಅಂತೇಳಿ ಹಾರೈಸ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಮಾನ್ಯ ಸಚಿವರು, ಮೀನುಗಾರಿಕೆ ಮತ್ತು ಬಂದರು, ಒಳನಾಡು ಕರ್ನಾಟಕ ಸರ್ಕಾರ, ಕರ್ನಾಟಕದ ಬಂಗಾರ, ಸುಳ್ಯದ ಅಂಗಾರವರಿಂದ ಈಗ ಮಾತು. ಡಾಕ್ಟರ್ M.K. ಪ್ರಸಾದ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರೂ ಕೂಡ ಆಶೀರ್ವಚನವನ್ನು ಮಾಡಿರ್ತಕ್ಕಂಥ ಪರಮ ಪೂಜನೀಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೈದ್ಯರು, ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಪುತ್ತೂರ ಅವರೇ, ವೇದಿಕೆ ಮೇಲೆ ಈಗಾಗಲೇ ಅಭಿನಂದನಾ ಭಾಷಣವನ್ನು ಮಾಡಿರ್ತಕ್ಕಂಥ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರೇ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರವರೇ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿರಿಯರೇ, ಆತ್ಮೀಯ ಬಂಧುಗಳೇ, ಪತ್ರಕರ್ತ ಸಹೋದರರೇ, ನಾವು ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜಾತಿಗೂ ಕೂಡ ಅದರದೇ ಆಗಿರತಕ್ಕಂಥ ಮಹತ್ವಗಳು ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದೇ ಆಗಿರತಕ್ಕಂಥ ಒಂದು ಪ್ರತಿಭೆ, ಶ್ರೇಷ್ಠತೆಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಇದೆ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದರೆ, ತಂತ್ರಿಯವರು ಹೇಳಿದರು, ಡಾಕ್ಟರ್ M.K.Prasad ಅಂತೇಳಿ ಅವರ ಒಂದು ಕರಪತ್ರದಲ್ಲಿ ಹಾಕಿದ್ದಾರೆ. ಜಾತಿಯನ್ನು ಉಲ್ಲೇಖ ಮಾಡಲಿಲ್ಲ. ಆದರೆ ಸಾಮಾನ್ಯ ನಾವೆಲ್ಲರೂ ಕೂಡ ಜಾತಿಗೆ ಒತ್ತನ್ನು ಕೊಡ್ತೇವೆ. ಆದರೆ ಯಾವುದೇ ಜಾತಿಗೆ ಒತ್ತನ್ನು ಕೊಟ್ಟರೂ ಕೂಡ ಅಲ್ಲಿ ನೀತಿವಂತರಾದಾಗ ಮಾತ್ರ ನಾವು ಶ್ರೇಷ್ಠರಾಗುವುದು ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆ ರೀತಿಯ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಮಗೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳು ಇದೆ. ಡಾಕ್ಟ್ರಿಗೆ ವೈದ್ಯಕೀಯ ಕ್ಷೇತ್ರ ಇದೆ. ಹಾಗಂತಲ್ಲಿ ಎಲ್ಲ ವೈದ್ಯರನ್ನು ಕೂಡ ಈ ರೀತಿಯಲ್ಲಿ ಸನ್ಮಾನ ಮಾಡುವಂಥದ್ದು, ಅಭಿನಂದಿಸುವ ಕಾರ್ಯಕ್ರಮಗಳು ಆಗೋದಿಲ್ಲ.
ಕೆಲವು ವೈದ್ಯರನ್ನು ಮಾತ್ರ ಆ ರೀತಿಯಲ್ಲಿ ಸನ್ಮಾನಿಸುವಂಥ ಕೆಲಸವನ್ನು ಸಾರ್ವಜನಿಕರು ಒಟ್ಟಾಗಿ ಸೇರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಮಾಡಬೇಕಾದ್ರೆ ಇವತ್ತು ಡಾಕ್ಟ್ರಲ್ಲಿರ್ತಕ್ಕಂಥ ವಿಶೇಷತೆ ಏನು? ಡಾಕ್ಟ್ರಲ್ಲಿ ಮಾಡುವಂಥ ಗುಣವೂ ಇದೆ, ಮಾಡಿಸುವಂಥ ಗುಣವೂ ಇದೆ. ಮಾಡಿಸ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಮಾಡಿಸ್ಬೇಕಾದ್ರೆ ಆ ಜನಗಳ ಪ್ರೀತಿ ಮತ್ತು ವಿಶ್ವಾಸವನ್ನು ಯಾವಾಗ ಗಳಿಸ್ತೇವೋ ಆಗ ನಮಗೆ ಎಲ್ಲ ಕೆಲಸವನ್ನು ಕೂಡ ಮಾಡುವುದರ ಜೊತೆಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಆ ರೀತಿಯ ಒಂದು ವಿಶೇಷವಾಗಿರತಕ್ಕಂಥ ಗುಣವನ್ನು ನಾನು ಡಾಕ್ಟರ್ ಪ್ರಸಾದ್ ಅವರಲ್ಲಿ ಕಂಡಿದ್ದೇನೆ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮದು ತಾಲೂಕು ಸುಳ್ಯ. ಸಾಮಾನ್ಯ ಒಬ್ಬ ಅವಿದ್ಯಾವಂತರಲ್ಲಿ ಕೂಡ ಪ್ರಸಾದ್ ಅವರ ಹೆಸರು, ಭಂಡಾರಿಯವರ ಹೆಸರು ಎಲ್ಲರಿಗೂ ಕೂಡ ಗೊತ್ತು. ಹಾಗಿದ್ರೆ ಆ ಒಂದು ವೈದ್ಯರ ಮೇಲೆ ಇರುವಂಥ ಒಂದು ಅಭಿಮಾನ ಅಂದರೆ ಅಲ್ಲಿ ಅವರ ಮಾತು ಮತ್ತು ರೋಗಿಯನ್ನು ಪರೀಕ್ಷಿಸುವ ಸಮಯದಲ್ಲಿ ಅವರು ನಡ್ಕೊಳ್ಳುವಂಥ ರೀತಿ, ಈ ಎಲ್ಲ ರೀತಿಯಿಂದ ಡಾಕ್ಟ್ರು ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಹಿಂದೂ ಸಮಾಜದ ಒಂದು ಕೆಲಸವನ್ನು ಮಾಡ್ತೇವೆ. ಆ ಹಿಂದೂ ಸಮಾಜದ ಕೆಲಸವನ್ನು ಮಾಡಬೇಕಾದ್ರೆ ಅನೇಕ ಹಿರಿಯರ ಒಂದು ಕೊಡುಗೆ ಇದೆ. ಆ ಕೊಡುಗೆಯನ್ನು ಗುರುತಿಸುವಂಥದ್ದು, ಅದರ ಮೂಲಕ ಆ ರೀತಿಯ ಕೊಡುಗೆಯನ್ನು ನಾವು ಕೂಡ ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ನಮ್ಮ ಹಿರಿಯರದಾಗಿರುವ ಸಮಯದಲ್ಲಿ ನಾವು ಕೂಡ ಆ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಅವಶ್ಯಕತೆಗಳಿದೆ. ಆ ಒಂದು ದಿಕ್ಕಿನಿಂದ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಅತ್ಯಂತ ಒಬ್ಬ ಯಶಸ್ವಿ ವೈದ್ಯರಾಗಿಕೊಂಡು ಸಂಘಟನೆಯಲ್ಲಿ ಕೂಡ ಉತ್ತಮ ರೀತಿಯ ಒಂದು ಕೆಲಸವನ್ನು ಮಾಡೋದರ ಮೂಲಕ, ಆ ರೀತಿಯ ಒಂದು ಮಾಡಿಸುವ ಗುಣವೊಂದು ಹೊಂದಿದರ ಮೂಲಕ ಎಲ್ಲ ಜನರ ಒಂದು ಪ್ರೀತಿ ಪಾತ್ರವನ್ನು ಕೂಡ ಗಳಿಸ್ತಾರೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು, ವಿಶೇಷವಾಗಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕಾದ್ರೆ ನಾವೇನು ಸಣ್ಣ ಪುಟ್ಟ ಕಾಯಿಲೆ ಆಗಬೇಕಾದ್ರೂ ಕೂಡ ಡಾಕ್ಟ್ರಿಗೆ ಫೋನ್ ಮಾಡಿ ನಾವು ಔಷಧಿಯನ್ನು ಪಡ್ಕೊಂಡು ಹೋಗ್ತಿದ್ದೆವು. ಆಗ ಅವರು ನಡ್ಕೊಳ್ಳುವಂಥ ರೀತಿ, ಆರಿಯ ಒಂದು ನಡ್ಕೊಳ್ಳುವಂಥ ರೀತಿಯಿಂದ ಇವತ್ತು ಇಡೀ ಒಂದು ಜಿಲ್ಲೆನೇ ಆ ರೀತಿಯ ಒಂದು ಅಭಿಮಾನವನ್ನು ಪಡುವಂಥ ಒಂದು ಕೆಲಸವನ್ನು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ನಮ್ಮ ಹಿರಿಯರ ಏನು ಅಪೇಕ್ಷೆ ಇದೆ ಅದನ್ನು ಈಡೇರಿಸುವ ದೃಷ್ಟಿಯಿಂದ ಅವರು ಏನು ಪ್ರಯತ್ನವನ್ನು ಮಾಡಿದರೋ ಆ ರೀತಿಯ ಒಂದು ಪ್ರಯತ್ನವನ್ನು ನಾವು ಕೂಡ ಮುಂದುವರಿಸಿಕೊಂಡು ನಮ್ಮ ವಿಚಾರ ಏನಿದೆ, ವಿಚಾರದ ಉದ್ದೇಶ ಏನಿದೆ ಅದನ್ನು ಈಡೇರಿಸುವ ದೃಷ್ಟಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಮತ್ತೊಮ್ಮೆ ಡಾಕ್ಟ್ರಿಗೆ ಆ ಪಂಚಲಿಂಗೇಶ್ವರವರು ಆ ಎಲ್ಲ ರೀತಿಯ ಆರೋಗ್ಯವನ್ನು ಅನುಗ್ರಹಿಸಲಿ ಅನ್ನತಕ್ಕಂಥ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜೊತೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿ ಕೂತಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಂದಕ್ಕೆ ಈ ದಿನ ಅಭಿವಂದನಾ ನಾಗರಿಕ ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಪ್ರಸಾದ್ ರವರಿಂದ ರಾಜೇಶ್ ನಾಯ್ಕ್ ರವರು ವೇದಿಕೆಗೆ ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳೋರ ಜೊತೆಗೆ ಮುಂದಕ್ಕೆ ಡಾಕ್ಟರ್ ಪ್ರಸಾದ್ ರವರಿಂದ ಅಭಿನಂದನಾ ಸಮಾರಂಭಕ್ಕೆ ಉತ್ತರವಾಗಿ ಮಾತು. ಗೌರಿ ಪೈ ಅವರ ಅವ್ರು ಕೇಳಿ ಸರ್, ಮಾತ್ರ ಮೌನದಲ್ಲಿ ಉತ್ತರ ಕೊಡ್ತಾನೆ ಅಂತ ಹೇಳಿದ್ದಾರೆ. ಆಗ ಶ್ರೀಮತಿ ಡಾಕ್ಟರ್ ಗೌರಿ ಪೈ ಅವರಿಂದ ಶುಭ ಹಾರೈಕೆಯ ಮಾತುಗಳು. ನಾವು ಆಗಲೇ ಅವರಲ್ಲಿ ಕೇಳಿದ್ದೆವು, ಅವ್ರು ಹೇಳಿದರು ಏನು ಬೇಡ ಅಂತ. ತೊಂದರೆ ಇಲ್ಲ ಮೇಡಮ್. ಪೂಜ್ಯ ಸ್ವಾಮೀಜಿಗಳಲ್ಲಿ ಆಶೀರ್ವಾದ ಕೇಳಿ ಸಭೆಯ ಮೇಲಿದ್ದ ಎಲ್ಲ ಗೌರವನತರಿಗೂ ವಂದಿಸಿ, ಇಲ್ಲಿ ನೆರೆದ ಎಲ್ಲ ಸಭಿಕರೇ,
ನನಗೆ ಏನು ಮಾತಾಡೋದೇನು ಗೊತ್ತಿಲ್ಲ. M.K. ಪ್ರಸಾದ್ರೆ ಅಂದರೆ M.K. ಪ್ರಸಾದ್ರೆ, ಅವರು ನನ್ನ ತಮ್ಮನ ಹಾಗೆ. ಎಷ್ಟೋ ವರ್ಷ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ, ಹಾಗೆ ಎಷ್ಟೋ ಜಗಳಾಡಿದ್ದೇವೆ, ಹಾಗೆ ತುಂಬ ಪ್ರೀತಿಯಿಂದ ಒಟ್ಟೊಟ್ಟಿಗೆ ಎಷ್ಟೋ ಕೆಲಸ ಮಾಡಿದ್ದೇವೆ. ಅವರ ಆಪರೇಷನ್ಗೆ ನಾನು ಅಸಿಸ್ಟ್ ಮಾಡಿದ್ದೇನೆ, ನನ್ನ ಆಪರೇಷನ್ಗೆ ಅವರು ಕೆಲವು ಸಲ ನನ್ನ ಕಷ್ಟ ಕಾಲದಲ್ಲಿ ಬಂದು ಗಿರಿಜಾ ಕ್ಲಿನಿಕ್ನಲ್ಲಿ ಎಷ್ಟೋ ಸಮಯ ಕೆಲಸ ಮಾಡ್ತಾಯಿದ್ರು ನನ್ನೊಟ್ಟಿಗೆ. ನನಗೆ ಇಷ್ಟು ಹೆಲ್ಪ್ ಆಗಿದೆ ಅಂದರೆ ಅದು ಬಾಯಿಂದ ಹೇಳುವಂಥದ್ದಲ್ಲ. ಆದರೂ ಕೂಡ ಅವರ ಒಂದು ಒಳ್ಳೆ ಗುಣ ನನಗೆ ಎಲ್ಲ ಒಳ್ಳೆ ಗುಣನೇ ಅವ್ರ ಹತ್ರ ಇರೋದು. ಯಾರಿಗೂ ಅವರೊಂದು ಕೆಲವರು ನನಗೆ ಹೇಳ್ತಾರೆ ನಾನು ಸ್ವಲ್ಪ ರಫ್ ಮಾತಾಡೋದು, ಹಾಗೆ ಮಾತಾಡೋದಂತೂ. ಅವರ ಮಾತು ಕೇಳುವಾಗ ಕೂಡ ಹಾಗೆ ನನಗೆ ಮೇಲಿಂದ ಮೇಲೆ ಹಾಗೆ ತೋರ್ತದೆ. ಅವರು ಹೃದಯಾಂತರದಿಂದ ಅವರು ಮಾಡೋ ಕೆಲಸ ಉಂಟಲ್ಲ, ಅದು ನಿಜವಾಗಿ ಪುತ್ತೂರಿನಲ್ಲಿ ನಾನು ಖಂಡಿತವಾಗಿ ಹೇಳ್ತೇನೆ, ಯಾರೂ ಅಷ್ಟು ಮಾಡಲಿಕ್ಕಿಲ್ಲ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ಅವರ ಸಾಲಿನಲ್ಲಿ ಹೋಗಲಿಕ್ಕೆ, ಆದರೆ ನನ್ನಿಂದ ಆಗುವುದಿಲ್ಲ ಈಗ. ಆದರೂ ನೋಡ್ತೇನೆ ಕೆಲವರನ್ನು, ಆದರೂ ಅವರ ಮಟ್ಟಿಗೆ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಂದು ನನ್ನ ಒಂದು ಭಾವನೆ. ನಾನು ಇನ್ನು ಜಾಸ್ತಿ ಹೇಳೋದಿಲ್ಲ. ಅವರಿಗೆ ನನ್ನ ಹೃದಯಪೂರ್ವಕ ಆಶೀರ್ವಾದ ಕೊಡ್ತೇನೆ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಅವರನ್ನು ಇನ್ನೂ ಬೆಳೆಸಲಿ ನಮ್ಮ ಸಮಾಜದಲ್ಲಿ ಅಂತ ಕೇಳ್ಕೊಳ್ತೇನೆ. ಮುಂದಕ್ಕೆ ರಾಜೇಶ್ ನಾಯ್ಕ್, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರಿಂದ ಶುಭ ಹಾರೈಕೆಯ ಮಾತು. ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲ ಹಿರಿಯರ ಮತ್ತು ವೇದಿಕೆ ಮುಂದಿರುವಂಥ ಎಲ್ಲ ಬಂಧುಗಳೇ, ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಿದೆ, ಬರಬೇಕು ಅಂತ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದವರು ನನ್ನನ್ನು ಕೇಳಿಕೊಂಡಾಗ ನಾನು ಬಹಳಷ್ಟು ಸಂತೋಷದಿಂದ, ಹಲವಾರು ಕಾರ್ಯಕ್ರಮಗಳು ಇತ್ತು, ನಾನು ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ, ಯಾಕೆಂದರೆ ಡಾಕ್ಟರ್ ಮತ್ತು ನನ್ನ ಸಂಬಂಧ ಅದು ವಿಶೇಷವಾದ ಸಂಬಂಧ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನಾನು ರಾಜಕೀಯ ಪ್ರವೇಶ ಮಾಡೋ ಮೊದಲೇ ಭಾಳಷ್ಟು ಹತ್ತಿರದಿಂದ ಬಲ್ಲವರು ಡಾಕ್ಟ್ರೆ. ಹೆಚ್ಚಾಗಿ ನನ್ನ ಇಲೆಕ್ಷನ್ ಟೈಮಲ್ಲಿ ಇಡೀ ನನ್ನ ಬಂಟ್ವಾಳ ಕ್ಷೇತ್ರದಲ್ಲಿ ಬಂದು ಹಳ್ಳಿಗೆ ಗ್ರಾಮದಲ್ಲಿ ಬಂದು ನನ್ನ ಇಲೆಕ್ಷನಲ್ಲಿ ಕೆಲಸ ಕೂಡ ಮಾಡಿದ್ದಾರೆ ಡಾಕ್ಟ್ರೆ. ನಾನು ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಕಡೆಗಳಲ್ಲಿ, ಹೆಚ್ಚಾಗಿ ಅನಂತಾಡಿ ಹಿಂದಿನ ಈ ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವು ಕ್ಷೇತ್ರಗಳಲ್ಲಿ ಡಾಕ್ಟರ್ ಪ್ರಭಾವ ಭಾರಿಯಷ್ಟು ಹೆಚ್ಚಿದೆ. ಆ ಏರಿಯಾದಲ್ಲಿ ಬಂದು ಡಾಕ್ಟ್ರ್ ನಿರಂತರ ನನ್ನ ಗೆಲುವಿಗಾಗಿ ಅವರು ಬಹಳಷ್ಟು ದೊಡ್ಡ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಅದರಿಂದ ಡಾಕ್ಟ್ರೆ ಇನ್ನಷ್ಟು ಕಾಲ ಆರೋಗ್ಯವಂತರಾಗಿ ಬಾಳಲಿ, ಹಿಂದುತ್ವಕ್ಕೆ ಶಕ್ತಿಯಾಗಿರುವಂಥ ಡಾಕ್ಟ್ರ್ ಖಂಡಿತವಾಗಲೂ ಇನ್ನಷ್ಟು ಅವರ ಶಕ್ತಿ ನಮ್ಮ ಸಮಾಜಕ್ಕೆ ಸಿಗಲಿ ಅಂತ ಹಾರೈಸುತ್ತಾ ಅವರಿಗೆ ಇನ್ನೊಮ್ಮೆ ಶುಭ ಹಾರೈಸಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮೆಲ್ಲರ ಪ್ರೀತಿಯ ಅಭಿವಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಪ್ರಸಾದ್ ರವರಿಂದ ಮಾತು. ಓಂ ಗಣೇಶಾಯ ನಮಃ. ಇವತ್ತು ನಮ್ಮಲ್ಲಿಗೆ ಮಂಗಳೂರಿನಿಂದ ದೂರದಿಂದ ಬಂದ ನಮ್ಮ ಅತ್ಯಂತ ಪ್ರೀತಿಯ ಯಜುವರಿಯರಾದಂತಹ, ನಾನು ಅವರನ್ನು ಯಾವಾಗಲೂ ಸ್ಟ್ರಾಂಗೆಸ್ಟ್ ಜನ ಅವರು. ಅವರ ವರ್ಡ್ಸ್ ಆರ್ ವೆರಿ ಕಟ್. ಅವರು ಯಾರಿಗೆ ಹೆದರುವುದಿಲ್ಲ, ಸತ್ಯಕ್ಕೆ ಮಾತ್ರ ತಲೆ ಬಗ್ಗುವುದು. ಇಂಥ ಒಂದು ನೀವು ವಜ್ರದೇಹಿ ಸ್ವಾಮಿಯವರಿಗೆ ನಮಸ್ಕಾರ ಕೊಟ್ಟು, ಹಾಗೆ ನಮ್ಮ ರವೀಶ್ ತಂತ್ರಿಯವರು, ನಮ್ಮ ಊರಿನ ಮತ್ತು ಪುತ್ತೂರಿನ ನಮ್ಮ ದೇವಸ್ಥಾನದೆಲ್ಲ ತಂತ್ರಿಗಳು, ಅವರು ಹಾಗೆ ಓಪನ್ ಮೈಂಡೆಡ್, ಬಿಡುವುದಿಲ್ಲ, ಯಾರನ್ನು ತಪ್ಪು ಮಾಡಿದರೆ ಬಾಯ್ದು ಬಿಡ್ತಾರೆ. ಅಂಥ ಒಳ್ಳೆಯ ಒಂದು ಸ್ವಾಮಿಗಳೇ. ಹಾಗೂ
ವಿಶ್ವ ಹಿಂದೂ ಪರಿಷತ್ ಅನ್ನು ಇಷ್ಟು ಸಮಯ ಗಾಡಿ ಹಳತಾದರೂ ಅದನ್ನು ನಡೆಸ್ಕೊಂಡು ಹೋದಂಥ MB ಪುರಾಣಿಕರೇ ನಮಸ್ಕಾರ. ಹಾಗೆ ಸುರೇಶ್ ಪುತ್ತರಾಯರು, ನಾನು ಮುದುಕಾಗಿದ್ದೇನೆ, ನನ್ನ ಬದಲಿಗಿನ್ನ ಅವರು ಒಂದು ದಿನ ಬೆಳಿಗ್ಗೆ ನಾನು ಆಸ್ಪತ್ರೆ ಬರುವಾಗ ನಿಂತುಕೊಂಡಿದ್ದಾರೆ ಹೀಗೆ. ಆಗ ಸ್ವಲ್ಪ ಹಿಂದೂಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಆಗ ಹೇಳಿದರು, ನಾನು ಡಾಕ್ಟ್ರ್ ಕೆಲಸ ಬಿಡ್ತೇನೆ, ನಾನು ಇಳಿತೇನೆ ಅಂತ ಹೇಳಿದರು. ಈಗ ಇಳಿಬೇಡಿ, ಸ್ವಲ್ಪ ಕಿಸೆ ತುಂಬಿಸ್ಕೊಳ್ಳಿ, ಈಗ ಇಳಿದ್ರೆ ಕಿಸೆ ಖಾಲಿ ಆದರೆ ಮತ್ತೆ ಯಾರು ಕೇಳೋರಿಲ್ಲ. ಆದ ಕಾರಣ ಇರಿ, ನಾನು ಹೇಳ್ತೇನೆ, ನಾನು ಹೇಳುವಾಗ ಇಳೀರಿ ಅಂತ ಹೇಳಿದ್ದೆ. ಈಗ ಒಳ್ಳೆ ಟೈಮು, ಈಗ ಇಳೀರಿ. ನಾನು ನನ್ನ ಬದಲಿಗೆ ಸಮರ್ಥವಾದ ಒಬ್ಬ ಡಾಕ್ಟ್ರನ್ನು ಕೊಟ್ಟಿದ್ದೇನೆ. ಅವರು ನನ್ನಾಗೆ ಭಾರಿ ಸ್ಟ್ರಾಂಗ್ ಮ್ಯಾನ್. ಈಗ ಅಲ್ಲಿ ಸಂಪ್ಯದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ನಮ್ಮ ಹಿಂದುತ್ವವನ್ನು ಬೆಳಗಿಸುವ ಶಕ್ತಿ ಕೊಡಲಿ ಅಂತ ಕೇಳಿದೆ. ಗೌರಕ್ಕ ನನ್ನ ಮಾಸ್ಟ್ರು ಅವರು. ಯಾಕಂತ ಹೇಳಿದರೆ ನನಗೆ ನನ್ನ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿ ಅವರು 10-12 ವರ್ಷಗಳ ಕಾಲ ಅವರ ಗಿರಿಜಾ ಕ್ಲಿನಿಕ್ ನಾನು ಕೆಲಸ ಮಾಡಿದ್ದೇನೆ. ಅವರು ನನಗೆ ಅಕ್ಕ ಇದ್ದ ಹಾಗೆ. ಅವರು ಏನು ಹೇಳಿದರು ಅದು ನನಗೆ ಶಿರಬಾಗಿಸಿ ನಾನು ಕೇಳ್ತಾ ಇದ್ದೆ. ಅಂದರೆ ಗೌರಕ್ಕನಿಗೆ ಅಂಗಾರರು ಅವರು ನಮ್ಮ ಪರಮಾತ್ಮರು, ಶಾಂತ ಸ್ವಭಾವದವರು. ನಾನು ಯಾವಾಗಲೂ ಎಣಿಸೋದು ಅವರಾಗೆ ಆಗಬೇಕು ಅಂತ, ಆಗೋದಿಲ್ಲ. ನಾನು ಭಾರಿ ಒರಟ. ನಾನು ಯಾರಾದರೂ ಏನಾದರೂ ಸ್ವಲ್ಪ ಆಚೆ ಹೇಳಿದರೆ ಸಿಟ್ಟು ಬರ್ತದೆ. ಸಿಟ್ಟು 2 ನಿಮಿಷ ಮತ್ತೆ ಬರೋದಿಲ್ಲ. ಒಳ್ಳೆ ಅಂತ ಅವರ ಒಂದು ತಾಳ್ಮೆ ಬರಬೇಕು ಅಂತ ಅವರು ಇಷ್ಟು ನೋಡಿ 6-8 ಸಲ ಆದರೂ ಕೂಡ ಅವರಿಗೆ ಮಂತ್ರಿ ಕೊಡಿದ್ರು ಅವರು ಒಂದು ಪಿಟಿಕ್ ಅನ್ನಲಿಲ್ಲ, ದೊಡ್ಡಷ್ಟಿಗೆ. ಹಾಗೆ ನಮ್ಮ ಸಂಜೀವಣ್ಣ ಅವರು ಈಗಲ್ಲ, MLA ಆಗೋಕ್ಕಿಂತ 10 ವರ್ಷ ಮೊದಲೇ ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ 12 ಗಂಟೆಗೆ ಬರೋದು ಮನೆಗೆ. ಅಷ್ಟೂ ಕೆಲಸ ಮಾಡ್ತಾರೆ ಅವರು. ಮತ್ತು ರಾಜೇಶ್ ನಾಯಕರು ಅವರು ನನ್ನ ಭಾರಿ ಆತ್ಮೀಯರವರು. ನನಗೆ ನೀವು 3 ಬರುವ ವಿಧಾನಸಭೆಯಲ್ಲಿ ಇರಬೇಕು ಅಂತೇಳಿ ನನಗೆ ಭಾರಿ ಆಸೆ. ನೀವು 3 ಜನವೂ ಇರಬೇಕು, ನನಗೆ ಭಾರಿ ಆಸೆ. ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ನೀವು ಇರಬೇಕು. ಹಾಗೆ ನಮ್ಮ ಅಡ್ಯಂತರು ಅವರು ಸ್ಟ್ರಾಂಗ್ ಹಿಂದೂವಾದಿ. ಅವರು ಒಳ್ಳೆಯ ಒಂದು ಇದನ್ನು ಮಾತಾಡ್ತಾರೆ, ಎಷ್ಟೋ ಜನವನ್ನು ತಿರುಗಿಸುವಂತ ಮಾಡ್ತಾರೆ. ಮತ್ತು ನಮ್ಮ ಧರ್ಮಸ್ಥಳದವರು ಅವರು ಕೂಡ ಹಾಗೆ ನಮ್ಮ ಜನರಿಗೆ ತುಂಬ ಸಹಾಯ ಮಾಡ್ತಾರೆ. ಹೆಗಡೆ ಅವರಿಗೆ ಪ್ರಶಸ್ತಿ ಬಂದಿದ್ದರಿಂದ ಅವರಿಗೆ ಈಗ ಒಳ್ಳೆಯ ಒಂದು ಇದಾಗಿದೆ. ಹಾಗೆ ನಮ್ಮ ಕೋಟೆ HR ಅವರು ಶಶಾಂಕ್ ಅವರು ನನ್ನ ಒಟ್ಟಿಗೆ ಗಣೇಶೋತ್ಸವದಲ್ಲಿ ಕೆಲಸ ಮಾಡುವರು. ಅವರು ನೋಡಿ, ಅವರು ಕ್ಯಾಂಪ್ಕೋ ರೇಟಿಗೆ ಅಡಿಕೆ ತಗೊಂಡು ಆ ರೇಟಿಗೆ ಕೊಟ್ಟು ಎಲ್ಲರನ್ನು ಮಾಡ್ತಾರೆ. ಹಿಂದೂಗಳೆಲ್ಲ ಅವರ ಹತ್ರ ಬರಬೇಕು ಅಂತ ಹೇಳುವಂಥ ಮಾತಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಸ್ವಲ್ಪ ನಷ್ಟ ಆದರೂ ಪರವಾಗಿಲ್ಲ, ನಾನು ನಡೆಸ್ತೇನೆ ಅಂತ ಹೇಳುವಂಥ ಮಹಾತ್ಮ ಇವರು. ಹಾಗೆ ನಮ್ಮ ಅಜಿತ, ಅವನನ್ನ ಶಿಷ್ಯ, ಅವನನ್ನೆಂತ ಹೊಗಳುದು, ಅವ ಇರಲಿ, ಅವನನ್ನ ಶಿಷ್ಯ. ಹಾಗೆ ಎದುರುಗಡೆ ನಮ್ಮ ಸಾರಥಿಯವರಿದ್ದಾರೆ. ನನ್ನ ಹೆಂಡತಿ MLA ಆದಾಗ ನಮಗೆ ಬಹಳ ಸಹಾಯವನ್ನು ಮಾಡಿ ನಮ್ಮನ್ನು ಬದುಕಿಸಿದಂಥ ಗೋಪಾಲಕೃಷ್ಣ ಎರಳೆ ಅವರು, RK ಅವರು, ಬಪ್ಪಳಚಂದ್ರ ಸದಾ BJP ಅವರು ಸೋತರು ಗೆದ್ದರು ಯಾವಾಗಲೂ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾರೆ. ಹಾಗೆ ನಮ್ಮ ಅಧ್ಯಕ್ಷರಿದ್ದಾರೆ. ಹಾಗೆ ನಮ್ಮ ಇವರು ಶೆಟ್ರು ದೇವದಾಸ್ ಶೆಟ್ರು ಪ್ರತಾಪರು ನಾನು ಬಿಟ್ಟೆ. ದೇವದಾಸ್ ಶೆಟ್ರು ಅವರು ಇಬ್ಬರು ಕೋಟಿ ಚೆನ್ನೈಯರಿದ್ದಾಗೆ ಅವರು ಇನ್ನೂ ಹಾಗೆ ಮುಂದುವರಿದ. ನಮ್ಮ ಎಲಿಯ ಭಾರಿ ಒಳ್ಳೆಯ ಜನ, ಸಿನ್ಸಿಯರ್ BJP ವರ್ಕರ್ ಎಂದರೆ ಎಲಿಯ. ಹಾಗೆ ತುಂಬ ಜನ ಇದ್ದಾರೆ. ನಮ್ಮ ಪರಮಾತ್ಮೀಯರಾದ ಶ್ರೀಕೃಷ್ಣ ಭಟ್ರು ಅವರಿಗೂ ನಮಸ್ಕಾರ. ಮತ್ತು ಎಲ್ಲ ಇಲ್ಲಿ ನೆರೆದವರಿಗೆಲ್ಲರಿಗೂ ನಮಸ್ಕಾರ. ನನಗೆ ಈ ಪ್ರಶಸ್ತಿ ಹೇಗೆ ಬಂತೇಳಿ ಗೊತ್ತಿಲ್ಲ.
ಇಲ್ಲಿಂದ ಬಂದು ಬುಡುಕಂದ ಬಿತ್ತು ಮೈ ಮೇಲೆ. ನನಗೆ ಆಶ್ಚರ್ಯ, ಇದು ಯಾರು ಏನು ಮಾಡಿದ್ದಾರೆ ಕತೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಸಿಂಹಾವಲೋಕನ ಮಾಡಬೇಕು ಅಂತ ಆಯ್ತು ನನಗೆ. ಸ್ವಲ್ಪ ಹಿಂದಕ್ಕೆ ನೋಡಬೇಕು, ನನ್ನ ಕತೆ ಎಲ್ಲ ನೋಡಬೇಕು ಅಂತ ಹೇಳಿದೆ. ನಾನು ಪಿ ಯು ಸಿ ಪಾಸಾಗಿ ಮೆಡಿಕಲಿಗೆ ಅಪ್ಲೈ ಮಾಡಿದಂಗೆ ನನಗೇನು ಮೆಡಿಕಲಿಗೆ ಹೋಗ್ಬೇಕಂದ್ರೆ ಭಾರಿ ಇಷ್ಟ ಏನಿರಲಿಲ್ಲ. ನಮ್ಮ ಅಪ್ಪ ಹೇಳಿದರು ಈ ಡಾಕ್ಟ್ರ್ ಆಡು ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಹಾಗೆ ನಾನೊಂದು ಡಾಕ್ಟ್ರ್ ಆದೆ. ಕೊನೆಯ ಲಿಸ್ಟಿನಲ್ಲಿ ನನ್ನ ಹೆಸರಿತ್ತು. ಸ್ವಾಮಿಗಳೇ, ನನಗೆ ಎದುರುಗಡೆ ಸಿಕ್ಕಲಿಲ್ಲ. ಕೊನೆಯ ಲಿಸ್ಟಲ್ಲಿ ದೇವರು ನೀನೊಂದು ಜನರಿಗೆ ಕೆಲಸ ಉಪಕಾರ ಮಾಡೋದು ನನ್ನೊಂದು ಕೊನೆಯ ಲಿಸ್ಟ್ನಲ್ಲಿ ಹೆಸರಿತ್ತು. ಆಗ ಪ್ರೈವೇಟ್ ಕಾಲೇಜ್ ಇರಲಿಲ್ಲ, ಗೌರ್ಮೆಂಟ್ ಕಾಲೇಜ್ ಇರಲಿಲ್ಲ, ಅದರಲ್ಲೇ ಸೀಟ್ ಸಿಗಬೇಕು. ಹಾಗೆ ನಾನೊಂದು ಡಾಕ್ಟ್ರ್ ಆದೆ. ನನಗೆ ಒಟ್ಟು ಖರ್ಚಾದ್ದು 14,000 ರೂಪಾಯಿ. ಒಟ್ಟು ಇಡೀ ಕೋರ್ಸ್ ಯಾವುದು ಊಟ ಸೇರಿಸಿ, ಮೆಸ್ ಬಿಲ್ ಎಲ್ಲ ಸೇರಿಸಿ ನನಗೆ ಖರ್ಚಾದ 14,000. ಅದಕ್ಕೋಸ್ಕರ ನಾನು 10 ರೂಪಾಯಿ ತಗೊಂಡು. ಯಾಕಂತ ಹೇಳಿದ್ರೆ ನನಗೆ ಖರ್ಚಾದ 14,000 ರೂಪಾಯಿ ಮಾರ್ರೆ. ನಾನೇನು ಡೊನೇಷನ್ ಕೊಟ್ಟಿಲ್ಲ, ನನಗೇನು ಕೊಟ್ಟಿಲ್ಲ. ನನಗೆ ಒಟ್ಟು ಊಟ, ಹಾಸ್ಟೆಲ್ ಮೆಸ್ ಬಿಲ್ ಸೇರಿಸಿ ಕಾಲೇಜಿನ ಇದು 400 ರೂಪಾಯಿ ಯಾವುದು ಫೀಸು. ಬಾಕಿ ಎಲ್ಲ ಊಟದ್ದು ಮತ್ತು ಖರ್ಚು, ಇದು ಹೇರ್ ಕಟ್ ಮಾಡಿದೆಲ್ಲ ಸೇರಿ ಆದದ್ದು 14,000 ರೂಪಾಯಿ. ಹಾಗಾಗಿ ನಾನು ಎಣಿಸಿದೆ, ನಾನು ಯಾಕೆ ಕೇಳುವುದಿಲ್ಲ, ಸ್ವಲ್ಪ ಮುಂದಕ್ಕೆ ನಂಗೆ ದೂರ ಇದು ಯಾಕೋ ಬರ್ತದೆ. ಹಾಗೆ ನಾನು ಸಮಾಜದಿಂದ ಕಲ್ತವ, ನಾನು ಸಮಾಜದ ದುಡ್ಡಿನಲ್ಲಿ ಕಲ್ತವ. ನಾನು ಸಮಾಜಕ್ಕೆ ಕೊಡಲೇಬೇಕು. ಅದಕ್ಕೋಸ್ಕರ ನಾನು ಮೊದಲು ಇಟ್ಟದ್ದು 10 ರೂಪಾಯಿ. ಐ ಆಮ್ ಎಗೇನ್ಸ್ಟ್ ಇನ್ಫ್ಲೇಷನ್. ನನ್ನ ರೇಟ್ನಲ್ಲಿ ಇನ್ಫ್ಲೇಷನ್ ಇಲ್ಲ. 50 ವರ್ಷ ಆದರೂ 10 ರೂಪಾಯಿ. ಹಾಗಾಗಿ ಅದು 10 ರೂಪಾಯಿ. ಅದು ಇನ್ನು ಮೆಡಿಕಲ್ ಪಾಸಾಗಿ ನನ್ನ ಮೆಡಿಕಲ್ ಆಗುವಾಗ ಆ ದುಡ್ಡು ಕೊಡಲಿಕ್ಕೂ ನಮ್ಮ ಅಪ್ಪ ಭಾರಿ ಕಷ್ಟಪಡ್ತಾ ಇದ್ರು. ನನ್ನ ಅಪ್ಪ SP, ತಮಿಳ್ನಾಡಿನಲ್ಲಿ SP ಆಗಿದ್ದರು. ಅವರಿಗೆ ನನಗೆ ಖರ್ಚಿಗೆ ದುಡ್ಡು ಕೊಡಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಹಾಗಾಗಿ ಪಾಸಾದ ಕೂಡಲೇ ನನಗೆ ಕಂಡಿತ್ತು ಅಮೇರಿಕಕ್ಕೆ ಹೋಗಿ ಸರಿ ದುಡ್ಡು ಮಾಡಿ ನನ್ನ ಅಪ್ಪನಿಗೆ ಕಳಿಸ್ಬೇಕು ಅಂತ ಆಯ್ತು ನನಗೆ. ಹಾಗೆ ನಾನು ಪರೀಕ್ಷೆ ಕೂತ್ಕೊಳ್ಬೇಕು ಅಂತ ಹೇಳುವಾಗ, ನಾಳೆ ಪರೀಕ್ಷೆ ಆದರೆ ನಮ್ಮ ಅಪ್ಪ ಕರೆದ್ರು, ಈ ಪಾರವಲ್ಲಿ ಅಮೇರಿಕಾಗೆ ಈ ಮೂಲೆ ಒಂದು ತೋಡು ಅಂತ ಹೇಳಿದ್ರು. ನಮ್ಮ ಅಪ್ಪ ಹೇಳಿದರೆ ಅದು ಮತ್ತೆ ಇದು ಯಾವುದು ಶ್ರೀರಾಮ ಇದು ಇದ್ದಾಗೆ ಆಯಿತು ಅಂತ ಹೇಳಿದೆ. ಕಣ್ಣಲ್ಲಿ ನೀರು ಬಂತು, ಕೂಗಿದೆ, ಎಲ್ಲ ಮಾಡಿದೆ. ಮಾಡಿ ಹೇಳಿದ್ರೆ ನಿಕ್ಕದಾಲ ಪೋಡಿ ಹೊಡ್ಚಿ ನಿಕ್ಕು ಯಾನೊಂಜಿ ಗೌರ್ಮೆಂಟ್ ಕೆಲಸ 70 ಪೋ ಕೆಲಸ ಅನ್ಕು ಅಂತೇಳಿ. ವಿಠಲ್ ದಾಸ್ ಶೆಟ್ರು ಮಿನಿಸ್ಟರ್ ಆಗ ನಮ್ಮ ಅಪ್ಪ ಒಂದು ಲೆಟ್ರ್ ಬರೆದ್ರು, ನನ್ನ ಮಗ ಪಾಸಾಗಿದ್ದಾನೆ, ಅವನಿಗೊಂದು ಕೆಲಸ ಕೊಡಿಸಿ ಅಂತ ಬರ್ದಾಕಿ ಒಂದು ಪೇಪರಲ್ಲಿ ಬರ್ದಾಕಿದ್ರು. ಬಂತು ಮಾರ್ಯಾರೆ ಕೆಲಸ, ಬರೀ ಬರ್ದಾಕಿದ್ದು ಮಾತ್ರ ಬಂತು. ಕುಂದಾಪುರದ ಸಿದ್ದಾಪುರದಲ್ಲಿ ನಿಮ್ಮ ಮಗನಿಗೆ ಮೆಡಿಕಲ್ ಆಫೀಸರ್ ಆಗಿದೆ ಅಂತ. ಹೋದೆ ಅಲ್ಲಿಗೆ, ಹೋಗಿ ಬ್ಯಾಗ್ ಹಿಡ್ಕೊಂಡು ಹೋದೆ. ಹೋಗಿ ನೋಡಿದೆ ಏನಪ್ಪ ಹೇಗುಂಟು ಅಂತ. ಕುಂದಾಪುರದಿಂದ 25 ಮೈಲ್ ಉಂಟು, ಅದು 25 ಕಿಲೋಮೀಟರ್. ಆಮೇಲೆ ನೋಡಿದೆ, ಅಲ್ಲಿ ಹೋಗುವಾಗ ಇದೆಲ್ಲ ಹೋಗ್ತದೆ, ಹೈ ಟೆನ್ಷನ್ ಲೈನ್ ಎಲ್ಲ ಹೋಗ್ತದೆ, ಪರವಾಗಿಲ್ಲ ಅಂತ ಹೋದೆ. ಹೋಗಾಗ ನನ್ನ ಮಿತ್ರ ಸುಬ್ರಾಯ ಭಟ್ರು ಅಲ್ಲಿ ಡಾಕ್ಟ್ರ್ ಆಗಿದ್ದಾರೆ. ಅವರು ನನಗೆ ಚಾರ್ಜ್ ಕೊಟ್ಟು ಅವರು ಅಲ್ಲಿ ರಟ್ಟು ಅಂದಾಜಿ, ಒಳ್ಳೆ ಜಾಗಕ್ಕೆ ರಟ್ಟು ಅಂದಾಜಿ. ನನಗೆ ಹೇಳಿದರು ಇನ್ನು ತಗೋ ಅಂತ ಹೇಳಿದರು. ಆಯ್ತು ತಗೊಂಡು ನೋಡೋ, ಅಲ್ಲಿ ಲೈಟ್ ಇಲ್ಲ, ದೀಪ ಹೊತ್ತಿಸ್ಬೇಕು, ನೀರಿಲ್ಲ, ಒಂದು ಕ್ವಾರ್ಟರ್ಸ್ ಉಂಟು, ಇಷ್ಟಿತ್ತು. ತೊಂದರೆ ಇಲ್ಲ, ನಾವು ಯಾವುದಕ್ಕೂ ರೆಡಿ ಅಂತೇಳಿ ಅವರಿಗೆ ಹೇಳಿದೆ, ಇವತ್ತು ಒಂದು ದಿವಸ ನಿಲ್ಲಿ, ನನಗೆ ಹೆದರಿಕೆ ಆಗ್ತದೆ, ಪೇಷಂಟ್ ಬಂದರೆ ಏನು ಮಾಡಬೇಕು. ನಾನು MBBS ಪಾಸ್ ಆದಷ್ಟೇ, ನನಗೆ ಎಂತ ಗೊತ್ತುಂಟು, ಮಣ್ಣು ಗೊತ್ತುಂಟು. ಹೋಗಬೇಡಿ ಒಂದು 2 ದಿವಸ ಇರಿ ನನಗೆ ದಯವಿಟ್ಟು ದಮ್ಮಯ್ಯ ಮಾಡಿದೆ. ಆಯ್ತಾಯ್ತು ಅಂತೇಳಿ ಅವರು ನಿಂತರು. 2 ದಿವಸ ಆದಮೇಲೆ ಸ್ವಲ್ಪ ನನಗೂ ಧೈರ್ಯ ಬಂತು. ಮತ್ತು ನಾನು ನನ್ನ ಕೆಲಸವನ್ನು ಶುರು ಮಾಡಿದೆ. ಅಲ್ಲಿ ಎಂತ ಮಾರೇರೆ, ಅಲ್ಲಿ ನಡಿಬೇಕು, ಪೇಷಂಟ್ ಬರ್ತಾರೆ, ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅಂಥೇಳಿ ನಡ್ಕೊಂಡು ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು, ಹೊಳೆ ಉಂಟು, ಹೊಳೆಯನ್ನು ದಾಟಿಕೊಂಡು ಹೋಗ್ಬೇಕು. ಇದೆಲ್ಲ ಕೆಲಸ ನಾನು ನನಗೆ ಮದುವೆ ಆಗಲಿಲ್ಲ. ಮದುವೆ ಆಗಿದ್ರೆ ನನ್ನ ಹೆಂಡತಿ ಬಿಡ್ತಾ ಇರಲಿಲ್ಲ. ಹಾಗೆ ಎಲ್ಲ ಕಡೆ ಹೋದೆ.
ಹೋಗಿ ಎಲ್ಲ ಪೇಷಂಟ್ ಎಲ್ಲ ನೋಡಿ ನಾನು ಮಾಡ್ತಾಯಿದ್ದೆ. ಆಗ ನನಗೊಂದು ಹುಚ್ಚು ಹಿಡೀತು, ಫ್ಯಾಮಿಲಿ ಪ್ಲ್ಯಾನಿಂಗ್. ನನಗೆ ಪ್ಲ್ಯಾನಿಂಗ್ ಅಂದರೆ ಭಯಂಕರ. ನಮ್ಮ ದೇಶದ ಜನಸಂಖ್ಯೆ ಕಡಿಮೆ ಮಾಡಿ ಎಲ್ಲರೂ ಉತ್ತಮ ಜೀವನ ಮಾಡಬೇಕು, ಎಲ್ಲರೂ ಒಳ್ಳೆಯದರಲ್ಲಿ ಇರಬೇಕು ಅಂತೇಳಿ. ನನಗಾಗ ಹಿಂದುತ್ವ ಇರಲಿಲ್ಲ, ಅಷ್ಟೇ ನನ್ನ ತಲೆಯಲ್ಲಿದ್ದು. ಹಾಗಾಗಿ ನಾನು ಭಾರಿ ಶ್ರಮಪಟ್ಟು, ನನಗೆ ಭಾರಿ ದೊಡ್ಡ ಬ್ಲಾಕ್ ಇತ್ತು, ಗಂಗೊಳ್ಳಿಯಿಂದ ಹಿಡಿದು ಬೈಂದೂರುವರೆಗೆ, ಶಿರೂರುವರೆಗೆ ನಮ್ಮದು ಏರಿಯಾ ಅದು. ನಾನು ಅಲ್ಲಿ ಹೋಗಿ ಎಲ್ಲ ಆಪ್ರೇಷನ್ ಮಾಡಿ ಐ ಸ್ಟುಡ್ ಫಸ್ಟ್ ಇನ್ ದ ಡಿಸ್ಟ್ರಿಕ್ಟ್. ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿ ನಾನು ಫಸ್ಟ್ ಬಂದೆ. ನಾನು ದೋಣಿಯಲ್ಲಿ ಕೂಡ ಹೋಗಿದ್ದೇನೆ. ಈ ಗಂಗೊಳ್ಳಿ ಹೊಳೆಯನ್ನು ದೋಣಿಯಲ್ಲಿ ದಾಟಿ ಹೋಗಿ ಆಪ್ರೇಷನ್ ಮಾಡಿ ಬರ್ತಾ ಇದ್ದೆ. ಕೊಡುಗೆಯವರ, ನಮ್ಮ ಈಗ ಎ.ಜೆ. ಕೊಡುಗೆಯವರು ಇದ್ದಾರಲ್ಲ, ಅವರ ಊರಿನಲ್ಲಿ ನಾನು ಸಿದ್ದಾಪುರ, ಅದು ಅವರದ್ದು ಊರು, ಅವರು ನಮಗೆ ಗುರುಗಳು. ಅವರ ನಿದರ್ಶನ ಪ್ರಕಾರ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಅಲ್ಲಿಂದ 3 ವರ್ಷ ಕೆಲಸ ಮಾಡಿದೆ. ಆಗ ನನಗೆ MS ಸೀಟ್ ಬಂತು. ಹಾಗಾಗಿ ನಾನು ಆ ಊರು ಬಿಟ್ಟು MS ಮಾಡಲಿಕ್ಕೆ ಅಂತೇಳಿ, ಆಗ ನನಗೆ ಸಿಕ್ಕಿದ್ದ ಸಂಬಳ 300 ರೂಪಾಯಿ. ಸೊ ಅಲ್ಲಿಂದ MS ಮಾಡಿದ್ದು ನಾನು. MS ಮಾಡಿ ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಿಬಿಟ್ಟೆ. ಅದು ಏನೋ ಗೊತ್ತಿಲ್ಲ, ಇದು ಸಿಕ್ಕಿದಾಗೆ, ಈಗ ಈ ಪ್ರಶಸ್ತಿ ಸಿಕ್ಕಿದಾಗೆ ಫಸ್ಟ್ ಅಟೆಂಪ್ಟೇ ಪಾಸ್ ಆಗೋದು ಕಷ್ಟ. ಆಗ ಪಾಸಾಗಿ ನನ್ನನ್ನು ಕೋಲಾರಕ್ಕೆ ಹಾಕಿದ್ದು, ಕೋಲಾರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಲ್ಲಿಗೆ ಹೋದೆ. ಅಲ್ಲಿ ಯಾರು ಸರ್ಜನೇ ಇಲ್ಲ. ಅಲ್ಲಿ ಆ ಊರಿಗೆಲ್ಲ, ಇಡೀ ಡಿಸ್ಟ್ರಿಕ್ಟಿಗೆ ನಾನು ಒಬ್ಬನೇ ಸರ್ಜನ್. ನನ್ನ ಗತಿಯೇನು ಹೇಳಿ, ನಾನು ಇನ್ನೂ ಸರಿ ಕೊಯ್ಲಿಕ್ಕೆ ಸರಿ ಗೊತ್ತಿಲ್ಲ ನನಗೆ. ಆಗ ನನ್ನನ್ನು ಅಲ್ಲಿ ಹಾಕಿದ್ದಾರೆ ಇವರು. ಹೋದೆ, ತೊಂದರೆ ಇಲ್ಲ ಅಂತೇಳಿ. ಅಲ್ಲಿ ನನಗೆ ಅಲ್ಲಿ ಹೋದಕ್ಕೆ ಮೇಲೆ ನನಗೆ ಈ ಜನರು ಎಷ್ಟು ಬಡವರು, ಎಷ್ಟು ಬಡತನ, ಆಮೇಲೆ ಎಷ್ಟು ಇದು ಏನು ಇವರಿಗೆ ಮೆಡಿಕಲ್ ಏಡೇ ಇಲ್ಲ ಅಂತ ಊರದ್ದು. ಆಮೇಲೆ ಇನ್ನೊಂದು ಅವರ ಜೀವನ ರೀತಿ ನನಗೆ ಅರ್ಥ ಆಯಿತು. ಆಮೇಲೆ ಇನ್ನೊಂದೇನಂತ ಹೇಳಿದರೆ, ನಾನು ಬಂದ ಕೇಸ್ಗಳೆಲ್ಲ ಆಪ್ರೇಷನ್ ಮಾಡಿದೆ. ನಾನು ಪರ್ಫೆಕ್ಟ್ ಆದೆ ಆಪ್ರೇಷನ್ನಲ್ಲಿ. ಮಾಡಿ 7 ವರ್ಷ ಇದ್ದೆ. 7 ವರ್ಷ ನನ್ನನ್ನು ಆ ಊರಿನವ್ರು ಬಿಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಿಡುವುದೇ ಇಲ್ಲ. ಅವರು ಹೋಗಿ ಹೆಲ್ತ್ ಮಿನಿಸ್ಟರ್ ಹತ್ರ ಹೇಳಿದರು, ಅವರನ್ನು ಟ್ರಾನ್ಸ್ಫರ್ ಮಾಡಬಾರ್ದು, ಅವರು ಇಲ್ಲೇ ಇರಲಿ. ನಾನೆಂದರೆ ಒಂದು ನಯಾ ಪೈಸ ತಗೊಳ್ಳಿಲ್ಲ. ಅಲ್ಲಿ ಬರೀ ಆಪ್ರೇಷನ್ ಮಾಡಿದೆ, ಒಂದೇ ಒಂದು ನಯಾ ಪೈಸ ನಾನು ತಗೊಳ್ಳಿಲ್ಲ. ನಾನು ಎಲ್ಲರಿಗೂ ಒಳ್ಳೆ ಸೇವೆಯನ್ನು ಕೊಟ್ಟೆ. ಅಷ್ಟರೊಳಗೆ ನನ್ನ ತಂದೆ ಹೇಳಿದರು, ನನಗೆ ಪ್ರಾಯ ಆಯಿತು, ನೀನು ಪುತ್ತೂರಿಗೆ ಬಾ ಅಂತ. ಸೊ ಅಲ್ಲಿಂದ ಪುತ್ತೂರಿಗೆ ಬಂದೆ. ಪುತ್ತೂರಿಗೆ ಬಂದರೆ ನನ್ನ ಗತಿ ಏನು, ಪುತ್ತೂರು ಅದು ಭಯಂಕರ ಇದದು, ಏನು ಸಿಕ್ಕಾಬಟ್ಟೆ ಪೇಷಂಟ್ ಇರುವ ಆಸ್ಪತ್ರೆ ಅದು. ನಾನು ಮತ್ತು ಪುಟ್ಟಸ್ವಾಮಿ ಆಚಾರ ಅಂತ ಇಬ್ಬರೇ ಇದ್ದದ್ದು. ಹೆರಿಗೆ ನಾನು ಮಾಡಬೇಕು, ಎಲುಬಿನ ಡಾಕ್ಟ್ರ್ ಇಲ್ಲ, ಎಲುಬಿನ ಡಾಕ್ಟ್ರ್ ನಾನೇ, ಮಕ್ಕಳ ಡಾಕ್ಟ್ರ್ ಇಲ್ಲ, ಅದೂ ನಾನೇ. ಕೆಲವರಿಗೆಲ್ಲ ನಾನು ಮದ್ದು ಕೊಟ್ಟಿದ್ದೆ, ನೀವೇನು ನಗಾಡೋದು ಬೇಡ, ನಿಮಗೆಲ್ಲ ಕೊಟ್ಟಿದ್ದೇನೆ ನಾನು. ನಿಮಗೆ ಮುಖ್ಯವಾಗಿ ವಾಂತಿ ಭೇದಿ ಸಿಕ್ಕಾಬಟ್ಟೆ. ಆಗ ಈ ಕ್ಯಾನೋಲ ಹಾಕಿ ಏನೋ ಮಾಡಿ ಎಲ್ಲರನ್ನು ಬದುಕಿಸ್ತಾ ಇದ್ದೆ. ಇನ್ನು ಹೆರಿಗೆಯಲ್ಲಿ ಕಷ್ಟ ಆದಾಗ ನಮ್ಮ ಅಕ್ಕ ಇದ್ದಾರೆ, ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಸೋತಿದ್ದೇನೆ, ಏನು ಮಾಡೋದು ಅಂತೇಳಿ, ಇದು ಹೀಗೆ ಮಾಡು ಹಾಗೆ ಮಾಡು ಅಂತ ಅವರು ನನಗೆ ಹೇಳ್ತಿದ್ರು. ಕೆಲವು ಸರ್ತಿ ಅವರು ಬಂದು ನೋಡಿ ಕೂಡ ನಮಗೆ ಸಹಾಯ ಮಾಡಿದರು. ಅದಕ್ಕೆ ನಿಮಗೆ ವಂದನೆಗಳು. ಹಾಗೆ ಅಲ್ಲಿ ನಂತರ ಹೀಗೆ ಆಯಿತು. ಆಮೇಲೆ ನಮ್ಮ ಸುಬ್ರಾಯ ಭಟ್ರು ಒಂದು ದಿವಸ ಮಾರ್ಗದಲ್ಲಿ ಹೋಗ್ತಾ ಇದ್ರು. ನಾನು ಈ ಜನ MD ಗೈನೆಕ್ ಹಂಪನಾಟೆಯಲ್ಲಿ ಸುತ್ತಾ ಇದ್ದಾರೆ, ನಿಮ್ಮಿಂದ ಕೆಲಸ ಇಲ್ಲ ಬನ್ನಿ ಅಂತೇಳಿ ರಾಮ್ ಭಟ್ರು ಅಂತೇಳಿ ಅವರನ್ನು ಪುತ್ತೂರಿಗೆ ಹಾಸ್ಪಿಟ್ಲಿಗೆ ಪೋಸ್ಟಿಂಗ್ ಮಾಡಿಸಿದೆ. ಆದಮೇಲೆ ಸ್ವಲ್ಪ ಒಂದು ಹೆರಿಗೆದ್ದು ಹೋಯಿತು. ಫ್ರ್ಯಾಕ್ಚರ್ ನಾನೇ ಪ್ಲಾಸ್ಟರ್ ಹಾಕಬೇಕು, ನಾನೇ ಹಾಕ್ತಿದ್ದೆ. ದಿನ 2-3 ಪ್ಲಾಸ್ಟರ್ ಆಗ್ತಾಯಿದೆ ಎಲ್ಲರ ಕೈ. ಎಷ್ಟು ಜನರ ಕೈ ಸರಿಯಾಗಿದೆಯಾ ತಪ್ಪಾಗಿದೆ ನನಗೆ ಗೊತ್ತಿಲ್ಲ, ಅಂತೂ ಎಲ್ಲರಿಗೂ ಪ್ಲಾಸ್ಟರ್ ಹಾಕಿದೆ. ಆಮೇಲೆ ನನಗೆ ಪುತ್ತೂರಿಗೆ ಬಂದದ್ದು ಒಳ್ಳೆ ಆಯಿತು. ಪುತ್ತೂರಲ್ಲಿ ನನಗೆ ಹಿಂದುತ್ವ ಅಂಟಿದ್ದು ಅಲ್ಲಿವರೆಗೆ ನಮ್ಗೆ ಗೊತ್ತಿರಲಿಲ್ಲ, ಎಂತಂದು ಗೊತ್ತಿಲ್ಲ. ಪುತ್ತೂರಿಗೆ ಬಂದಾಗ ರಾಧಾಕೃಷ್ಣ ಭಕ್ತ ನನ್ನ ಗುರು ಅವರು ಹೇಳಿದರು, ನೀವು ಗಣೇಶೋತ್ಸವದ ಅಧ್ಯಕ್ಷ ಆಗಬೇಕು ಅಂತ. ಗಣೇಶೋತ್ಸವ ಖುಷಿ ಆಯಿತು ಅಂತೇಳಿ ಹಾಗೆ ಗಣೇಶೋತ್ಸವಕ್ಕೆ ಸೇರಿದೆ. ಗಣೇಶೋತ್ಸವದಲ್ಲಿ ನನಗೆ ಗೊತ್ತಾಯಿತು ಈ ಹಿಂದುತ್ವ ಅಂದರೆ ಏನು, ಹಾಗೆ ಹೀಗೆ ಅಂತೇಳಿ ಎಲ್ಲ ರಾಧಾಕೃಷ್ಣ ಭಕ್ತ ಆ್ಯಂಡ್ ಅವರಿಂದ ಕಲಿತು ನಾನು ಅವರಿಗಿಂತ ಸ್ಟ್ರಾಂಗ್ ಹಿಂದೂ ಆದೆ.
ಸೊ ಹಾಗೆ ಮುಂದುವರಿತಾ ಹೋದಾಗ ಆಗಿನ MLA ಅವರು ಇವರು ವಿನಯ್ ಕುಮಾರ್ ಸೊರಕೆ ನಾನು ಅಧ್ಯಕ್ಷ ಅಂತ ಹೇಳಿದ್ದಕ್ಕೋಸ್ಕರ ನನಗೆ ಉಪದ್ರ ಕೊಡಿ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿವರೆಗೆ ಕೆಲಸ ಮಾಡ್ತಾಯಿದ್ದೆ. ರಾತ್ರಿ ನಿದ್ರೆ ಮಾಡಲಿಲ್ಲ ಪುರಾಣಿಕರೇ, ನಿದ್ದೆ ಮಾಡಲಿ ನಾನು. ಆಗ ಇದು ಫೈಟಿಂಗ್ ಬೇರೆ ಇವರದ್ದು, ಯಾರದ್ದು ಮುತ್ತಪ್ರೆ ಆ್ಯಂಡ್ ಕೋ ಆ್ಯಂಡ್ ಬೊಳವಾರ್ ಕಂಪನಿ ಆ್ಯಂಡ್ ಕೋ ಅವರ ಜಗಳ ಯಾವಾಗಲೂ. ನಮಗೆ ರಾತ್ರಿ ಎಲ್ಲ ಹೊಲಿಗೆ ಹಾಕುದು ಕೆಲಸ. ಎಷ್ಟು ನಾನು ನಿದ್ದೆ ಮಾಡಲಿ ಅಷ್ಟು ಇದರಲ್ಲಿ ಇದ್ದರು ಕೂಡ ಈ ವಿನಯ್ ಕುಮಾರ್ ಸೊರಕೆ ನನಗೆ ಉಪದ್ರ ಕೊಡೋದು, ನನ್ನ ವಿರುದ್ಧ ಕೇಸ್ ಇದರಲ್ಲಿ ಸೆಷನ್ನಲ್ಲಿ ಕೇಳೋದು, ಅಲ್ಲಿ ಕೇಳೋದು, ಇಲ್ಲಿ ಕೇಳೋದು, ಅನ್ಟಚಬಿಲಿಟಿ, ಅದು ಇದು ಕೆಲಸ ಮಾಡೋದಿಲ್ಲ, ಏನೇನೋ ಮಾಡಿದರು. ಇದು ಯಾವ ಜನ ಮಾರ್ಯಾರೆ ಅಂತೇಳಿ ನನಗೆ ಕಂಡಿತ್ತು. ಸರಿ, ಹಾಗೆ ನಾನು ಒಂದು ದಿವಸ ಡೈರೆಕ್ಟ್ರ್ ಹತ್ರ ಹೋಗಿ, ನಾನು ಎಲ್ಲಿಗಾರು ಹೋಗ್ತೇನೆ ಸರ್, ನಮ್ಮ MLA ನನ್ನನ್ನು ಬಿಡುವುದಿಲ್ಲ, ಈ ಮಾರಿಯಮ್ಮನ ಕಣ್ಣು ಕೋಣನ ಮೇಲೆ ಅಂತ ಹೇಳಿದ ಹಾಗೆ ನನ್ನನ್ನು ನನ್ನ ದೋಸ್ತಿ ಕೃಷ್ಣ ಭಟ್ರ ಅವರ ಬಾಯಿಯಲ್ಲಿ ಒಂದು ಕೆಟ್ಟ ಮಾತು ಬರಲಿಕ್ಕಿಲ್ಲ. ಅವರು ನನ್ನ ದೋಸ್ತಿ ಅಂತ ಹೇಳಿ ಅವರು ಬಾಯಿಗೆ ಬಂದದ್ದು ಬೇಡದ್ದು ವರ್ಡ್ಸ್ ಎಲ್ಲ ಬೈದನ್ನು ಅವರ ಮೇಲೂ ಕೇಸ್ ಹಾಕಿದ್ದಾರೆ. ಅಂಥ ಒಂದು ಜನ ಆ ಜನ ಹಾಗೆಲ್ಲ ಮಾಡಿ ಕೊನೆಗೆ ಹಾಗೆ ಡೈರೆಕ್ಟರ್ ಹೇಳಿದ್ದೀನಿ, ಹೋಗಬೇಡ ನಿಲ್ಲು, ನೋಡ್ತೇನೆ ಅವನನ್ನು, ಯಾವ MLA ನೋಡ್ತೇನೆ ಅಂತೇಳಿ, ನೀನು ಅಲ್ಲೇ ಇರು ಅಂತ ಹೇಳಿದರು. ಅವು ಬಂದಿದ್ರಂತೆ ಬೀದರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ. ನಾನು ಬೀದರಿಗೆಲ್ಲ ಮಾಡೋದಿಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಹೌದಾ ಅಲ್ವಾ? ಹೌದು, ಕೆಲಸ ಮಾಡ್ತಾರೆ. ಮತ್ತು ಸ್ವಲ್ಪ ಹಿಂದೂ ಆದರೆ ಏನಾಯ್ತು, ಅವರು ಹಿಂದುವೆ ಅಂತ ಹೇಳಿದ್ರಂತೀವಿ. ಆಮೇಲೆ ಹಾಗೆ ನಾನು ಅದಿದ್ದೆ. ಬರೋ ವರ್ಷ ನೀನು ಬೇಡ ಅಂತ ಹೇಳಿ ನಾನು ಮಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬಂದು ಸಾಯಂಕಾಲ ಪುತ್ತೂರಿಗೆ ಬರ್ತಾಯಿದ್ದೆ. ಪುತ್ತೂರಿನ ಟಚ್ ಹೋಗೋದು ಬೇಡ ಅಂತೇಳಿ ಇಲ್ಲಿ ಬಂದು ಸಾಯಂಕಾಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಗಲೂ ಈ ಜನದ ಉಪದ್ರ ಮಾಡಿದೆ ನನ್ನ ಮೇಲೆ ಮತ್ತು ಅಕ್ಕನ ಮೇಲೆ. COD ಎನ್ಕ್ವೈರಿ ಮಾಡಿದರು. ಏನಿಲ್ಲ, ಯಾರೂ ಸತ್ತಿಲ್ಲ, ಏನಿಲ್ಲ, COD ಎನ್ಕ್ವೈರಿ. ಆಗ ನಾನು ಕಂಡಿತ್ತು, ನಾನು ಬಂಟ ಅಲ್ವಾ, ನನಗೂ ಸ್ವಲ್ಪ ಏರಿದ್ದು, ಬಿಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಇಳಿದೆ, ರಾಜಕೀಯಕ್ಕೆ ಇಳಿದು ಹಿಂದುತ್ವವನ್ನು ಟೈಟ್ ಮಾಡಿದೆ. ಎಲ್ಲ ಊರೆಲ್ಲ ಸುತ್ತಿ ಆಗ ನನಗೆ ಒಳ್ಳೆ ಒಬ್ಬರು ಲೀಡರ್ ಸಿಕ್ಕಿರು, DV ಸದಾನಂದ ಗೌಡ. ಅವರು DV ಸದಾನಂದ ಗರ್ಜಿಸಿದ್ರೆ ವಿಧಾನಸಭಾ ಗಡಗಡ ನಡುಗುವುದು ಅಂಥ ಟೈಮ್ ಅದು. ಆ ಟೈಮ್ನಲ್ಲಿ ಅವರು ನನಗೆ ಲೀಡರ್ ಸಿಕ್ಕಿದ್ರು. ನಾನು ಅವರು ಸೇರಿ ವಿನಯ್ ಕುಮಾರ್ ಸೊರಕೆಯನ್ನು ಸೋಲಿಸಿದೆವು. ವಿನಯ್ ಕುಮಾರ್ ಸೊರಕೆ ನಿಮಗೆ ಬೇಜಾರಾಗ್ಬೋದು, ಸಾರಿ, ನಿಮ್ಮ ಗುರು ಅಲ್ವ. ವಿನಯ್ ಕುಮಾರ್ ಸರ್ ನನ್ನ ಜೀವನದ, ಮೊನ್ನೆ ಪ್ರೆಸ್ಸಿನವರು ಕೇಳಿದರು, ನಿಮ್ಮ ಜೀವನದಲ್ಲಿ ಅತೀ ಸಂತೋಷದ ದಿವಸ ಯಾವುದು ಅಂತ. ವಿನಯ್ ಕುಮಾರ್ ಸೊರಕೆಯನ್ನು ಸೋಲಿಸಿದ್ದ ದಿವಸ. ನನಗೆ ವಿನಯ್ ಕುಮಾರ್ ನನಗೆಂದ್ರೆ ಅದು 400 ಓಟ್ ಮಾರ್ಯಾರೆ. ಆ ಜನ ಲೀಡ್, ಕೊನೆಯವರೆಗೆ ಲೀಡ್, 3-4 ರೌಂಡ್ ಎಲ್ಲ ಲೀಡ್. ನಾನು ಮತ್ತೆ ಮಾಲಿಂಗೇಶ್ವರ ಹೋಗಿ ಫುಲ್ ಅಡ್ಡ ಬಿದ್ದೆ, ಇಲ್ಲ, ಆವಾಗ ಲೀಡ್ ಮೇಲೆ ಬಂತು. ಹಾಗೆ ನಾನು ಕಂಡಿತ್ತು, ದೇವರು ನನ್ನನ್ನು ಕೈ ಬಿಡಲಿಲ್ಲ. 400 ಓಟಿಗೆ ವಿನ್ ಆದರು. ನನಗೆ ಮರು ದಿವಸ ಏನೋ ಒಂದು ದೊಡ್ಡ ಬಂಡೆಕಲ್ಲು ನನ್ನ ಮೇಲೆ ಬೀಳು ತಪ್ಪಿ ಹೋಗಿದೆ, ದೊಡ್ಡ ಇದು ಪ್ರವಾಹ ಬರುವುದು ನಿಂತೋಯ್ತು ಅಂತೇಳಿ ಒಂದು ಅಷ್ಟು ಸಮಾಧಾನ ಆಗಿ ನನಗೆ ಮನಸ್ಸಂತೋಷ ಆಯಿತು. ಆಮೇಲೆ ಬಿಡ್ಲಿಕ್ಕಾಗ್ತದಾ, ಈಗ ಹುಲಿ ಬಾಲ ಹಿಡಿದಾಗಿದೆ ಪಾರ್ಟಿ. ಹಾಗಾಗಿ ಮುಂದುವರಿದು ನಾನು ನಡೀತಾ ಇದ್ದೆ. ಹೀಗೆ ನನ್ನ ಇದು ಕೆಲಸಗಳನ್ನು ಜನರಿಗೆಲ್ಲ ಮಾಡುವಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ. DV ಮತ್ತು ನಾವು ಸೇರಿ ಇಬ್ಬರು ಸೇರಿ ಮಾಡ್ತಾಯಿದ್ದೆವು. ಹೀಗೆಲ್ಲ ಹಾಗೆ ಆಗುವಾಗ ಇದು ಮುಂದೆ ಹೋಗುವಾಗ ಆಗ ಇವರದ್ದು ಶಕುಂತಲಾ ಶೆಟ್ಟಿದ್ದು ಬಂಡಾಯ ಆಯಿತು. ಬಂಡಾಯ ಆದಾಗ ಏನು ಮಾಡೋದು, ಬಂಡಾಯ ಆದಾಗ ಯಾರು ಮಾಡೋದು, ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಅವರ ಹಿಂದೆ, ನಮ್ಮೊಟ್ಟಿಗೆ ಯಾರಿಲ್ಲ. ನಮಗೆ ಫೀಲ್ಡಿಗೆ ಹೋಗುವಾಗ ನಾವು ಒಬ್ಬನೇ ಓದ್ದು ಉಂಟು. ಇಷ್ಟೆಲ್ಲ ಕಷ್ಟದಲ್ಲಿ ನಾನು ಮಾಲಿಂಗೇಶ್ವರನ ಹತ್ರ ಕೈ ಮುಗಿದೆ. ದೇವರೇ, ಪ್ರಭಾಕರ್ ಭಟ್ರು
ಮತ್ತು ರಂಗಮೂರ್ತಿಯವರು ಭಾರಿ ಒತ್ತಾಯ ಮಾಡಿ ನನ್ನ ಹೆಂಡತಿಯನ್ನು ಕ್ಯಾಂಡಿಡೇಟ್ ನಿಲ್ಲಿಸಿದ್ದು. ಹಾಗಿರುವಾಗ ಗೆಲ್ಲಿಸಿಕೊಡು ದೇವರೇ, ನಮಗೋಸ್ಕರ ಅಲ್ಲ ಪಾರ್ಟಿಗೋಸ್ಕರ ಗೆಲ್ಲಿಸಿಕೊಡು ದೇವರೇ ಅಂತ ಕೈ ಮುಗಿದೆ. ಆಗಾಗ ಕೈ ಮುಗಿತಾ ಇದ್ದೆ. ಆಗ ಇದು ಯಾವುದು ಅವರು ನಮಗೆ ಫೀಲ್ಡಿಗೆ ಹೋಗಲಿ ಜನ ಕೂಡ ಇರಲಿಲ್ಲ. ಸಂಜೀವಣ್ಣ ಅಂದ್ರೆ ಕೇಳಿ ಪಾಪ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ ದೇವರು ನಮಗೆ ಎಲ್ಲಿಂದ ಓಟು ಬಿದ್ದೇಳಿ ನನಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಇವಳು ವಿನ್ನಾದ್ರು ಎಲ್ಲ ಕತೆ. ಇದು ಭಯಂಕರ ಆಶ್ಚರ್ಯ. ನಾನು ಖಂಡಿತ ವಿನ್ನಾಗೋದಿಲ್ಲ ಎಣಿಸಿ ಹಂಗಾರ್ರೆ ಹೋಯ್ತು ಅಂತ ಎಣಿಸಿ. ಆದರೂ ಹೋದ್ರೂ ಹೋಗಲಿ, ನಮ್ಮ ಪಾರ್ಟಿಗೆ ಅಪಮಾನ ಆಗ್ಬೋದು ಹಾಗೆ ಅಂತೇಳಿ ಮಾಡಿ ಭಾರಿ ಕಷ್ಟದಲ್ಲಿ ಭಾರಿ ಕಷ್ಟಪಟ್ಟಿದ್ದರು. ಏನು ಮಾಡಿದ್ರು? ಮಿರಾಕಲ್. ಹೇಗೆ ದೇವರೇನೋ ಒಳಗೆ ಮಾಡಿರಬೇಕು, ಇದು ಹೊಡೆದದ್ದು ತಪ್ಪಿಸಿದ್ರು. ಅಷ್ಟು ಜನ ನಮಗೆ ಎಗೇನ್ಸ್ಟ್ ಇದ್ದರು. ಹಾಗೆ ಇವಳು ಅಡಿಗೆ ಕೋಣೆಯಿಂದ ವಿಧಾನಸಭೆಗೆ ಹೋದ್ಲು. ಸೊ ಹೋದಾಗ ವಿಧಾನಸಭೆಯಲ್ಲಿ ಇನ್ನು ನಡೆಸೋರು ಇವರೊಬ್ಬರು ಸಾರಥಿ ಸಿಕ್ಕಿದ್ರು. ಇವರು ಒಳ್ಳೆ ರೀತಿಯಲ್ಲಿ ಇದು ಮಾಡಿದರು. ಎಲ್ಲ ಮಾಡಿ ನಾನು ದೇವರ ಹತ್ರ ಕೈ ಮುಗಿದೆ, ದೇವರೇ ಯಾವುದೇ ರೀತಿಯಲ್ಲಿ ಮರ್ಯಾದೆ ಹೋಗುವ ಹಾಗೆ ಆಗಬಾರ್ದು, ತಪ್ಪಾಗಿ ನಮಗೇನು ಗೊತ್ತಿಲ್ಲ, ನಮಗಿಬ್ಬರಿಗೂ ಗೊತ್ತಿಲ್ಲ ಅಂತೇಳಿ ನಾನು ಕೈ ಮುಗಿದು ಮುಂದುವರಿದೆ. ಇವರೆಲ್ಲ ನಡೆಸ್ಕೊಟ್ರು. ಗೋಪಾಲಕೃಷ್ಣ ಹೆರಳೆ ಅವರನ್ನು ನಾನು ಮರೀಲಿಕ್ಕಿಲ್ಲ. ಹಾಗೆ ಎಲ್ಲರೂ ಸಹಕರಿಸಿದರು. ಹಾಗೆ ನಾವು ನಡೆಸಿ ಕೊನೆಗೆ ಸಂಜೀವಣ್ಣ ನಮ್ಮ ಕೈಯಿಂದ ಬೇಟನ್ನು ತಗೊಂಡ್ರು. ಸೊ ಹೀಗೆ ನಮ್ಮ ಕತೆ. ಈಗ ನನಗೆ ಕೆಲವೊಂದು ವಿಷಯ ಹೇಳಬೇಕು. ನಾನು ಪುತ್ತೂರು ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟಾಗ ನನ್ನ ಬ್ಯಾಂಕ್ ಅಕೌಂಟ್ ಇದ್ದದ್ದು 1,000 ರೂಪಾಯಿ, 1,000 ರೂಪಾಯಿ. ಏನಪ್ಪ ಮಾಡೋದು? ಮನೆ ಒಬ್ಬರು ಅಶೋಕ್ ಪ್ರಭು ಅಂತಿದ್ದಾರೆ, ಅವರು ನನಗೆ ಬರೀ ಕಮ್ಮಿ ರೇಟಲ್ಲಿ ಒಂದು ಜಾಗ ಕೊಟ್ಟರು, ಅಲ್ಲಿ ಒಂದು ಮನೆ ಕಟ್ಕೊ ಅಂತೇಳಿ. ಅಲ್ಲಿ ಮನೆ ಕಟ್ಟಲಿಕ್ಕೆ ದುಡ್ಡು ಬೇಕಲ್ಲ. ಅಷ್ಟರೊಳಗೆ ಕೇಶವ ನಾಯಕರು ಅಂತಿದ್ದಾರೆ, ಅನಿತಾ ಮಿಲ್ ಕೇಶವ ನಾಯಕರು, ಅವರು ಫ್ರೀಯಾಗಿ ಮನೆ ಕೊಟ್ಟರು. ನೀನು ಒಂದು ಇಟ್ಕೋ, ಎಷ್ಟು ದಿವಸ ಬೇಕಾದ್ರೂ ಇರು ಅಂತೇಳಿ. ಹಾಗೆ ಪುತ್ತೂರಿನ ಕೊಂಕಣಿಯವರೆಲ್ಲ ನನಗೆ ಸಾಲ ಕೊಟ್ಟು ನಾನೊಂದು ಮನೆ ಕಟ್ಟಿದ್ದೆ. ನಿಜವಾಗಿ ಎಲ್ಲ ಕೊಂಕಣಿಯವರಿಗೆ ನನ್ನ ನಮಸ್ಕಾರ. ಮುಖ್ಯವಾಗಿ ಅನಂತ್ ಪೈ ಅವ್ರನ್ನ ನಾನು ಸ್ಮರಿಸ್ಕೊಳ್ತೇನೆ, ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಆಮೇಲೆ ಇವರು ಯಾರು ಇಂಡಾಜಿ ಅವರು, ವಿನಾಯಕ್, ಇವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿ ನಾನೊಂದು ಇದು ಮಾಡಿದೆ. ಹಾಗೆ ನನ್ನ ಇದು ಮುಂದುವರಿದಾಗ ಪುತ್ತೂರಲ್ಲಿ ಶುರುವಾಯಿತು ಎಲ್ಲ ಗಲಾಟೆಗಳು. ಸೌಮ್ಯ ಪ್ರಕರಣ, ಅಕ್ಷತಾ ಪ್ರಕರಣ, ಇದೆಲ್ಲ ನಾನು ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದ್ದೇನೆ. ಎಲ್ಲ ನಾನು ಎದುರು ನಿಂತು ಮಾಡಿದ್ದೇನೆ. ನಾನು DIG ಎಲ್ಲ IG ಎಲ್ಲ ಯಾರು ಬಂದರೂ ಅವರಿಗೆ ಬೈದು ನಾನು ಇದು ಮಾಡ್ತಿದ್ದೆ. ನಾನು ಬಿಡ್ತಾ ಇರಲಿಲ್ಲ ಯಾರಿಗೂ. ನಾನು ಬಿಡೋದಿಲ್ಲ ಅಂತೇಳಿ ಅವ್ರ ಹತ್ರ ಜಗಳ ಮಾಡ್ತಿದ್ದೆ. ನನ್ನ ಜಗಳಕ್ಕೆ ಎದ್ರಿ ಅವರು ಸ್ವಲ್ಪ ಹಿಂದೆ ಜಾರಿದರು. ಆಮೇಲೆ ಇದೇ ಮುಂದುವರಿಯಿತು. ಹೀಗೆ ಮುಂದುವರಿದು ಆಮೇಲೆ ಇದು ಹಿಂದುತ್ವ, ನಮ್ಮ ಗಣೇಶೋತ್ಸವ ಮತ್ತು ಹಿಂದುತ್ವ ಸ್ಟ್ರಾಂಗ್ ಆಗ್ತಾ ಬಂತು. ಆಗ ನನಗೆ ಕಂಡಿತು ಹಿಂದುತ್ವ ಇಸ್ ನೆವರ್ ಕಂಪ್ಲೀಟ್ ವಿದೌಟ್ ದ ಕಂಪ್ಲೀಟ್ ಅಮಾಲ್ಗಮೇಷನ್ ಆಫ್ ದಲಿತರ ಅಮಾಲ್ಗಮೇಷನ್ ಆಗಬೇಕು. ಹಿಂದುತ್ವ ನೀವು ತಿಳ್ಕೊಬೇಡಿ, ನಿಮ್ಮ 16 ಅವ್ರದ್ದು ದಲಿತ್ಸ್ 18% ಇದ್ದಾರೆ. ನಮ್ಮ ಹಿಂದುತ್ವ 18% ಸೇರಬೇಕು. ಆಗ ನಾವು ಸ್ಟ್ರಾಂಗೆಸ್ಟ್ ಪೀಪಲ್. ನಾವು ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅದರ ನಂತರ ನನ್ನ ಡೈರೆಕ್ಷನ್ ಚೇಂಜ್ ಆಯಿತು. ನಾನು ದಲಿತರ ಕಾಲೋನಿಗಳಿಗೆ ಹೋಗೋದನ್ನು ಶುರು ಮಾಡಿದೆ. ದಲಿತರ ಕಾಲೋನಿಗೆ ನಾನು ಉಪ್ಪಿನಂಗಡಿಯಿಂದ ಹಿಡಿದು ಶಿರಾಡಿವರೆಗೆ, ಅದು ಆಗ ನಮ್ಮದಿತ್ತು, ಎಲ್ಲ ಕಾಲೋನಿಗೆ ಹೋಗಿ ಮಕ್ಕಳನ್ನು ಪರೀಕ್ಷೆ ಮಾಡಿ ಅವರಿಗೆ ಮದ್ದು ಕೊಟ್ಟು ಅವರಿಗೆ ಬೇಕಾದೆಲ್ಲ ಕೊಟ್ಟು ನಾನು ಮಾಡಿದ್ದೇನೆ. ನನಗೆ ಅದು ಸಂತೋಷ ಉಂಟು. ಅದು ಹಾಗೆ ನಮ್ಮ ಸುಮಾರು ಕಾಲೋನಿಗಳನ್ನು ನಾನು ವಿಸಿಟ್ ಮಾಡಿದ್ದೇನೆ. ಇಟ್ ಈಸ್ ನೆವರ್ ಕಂಪ್ಲೀಟ್. ಯು ಕ್ಯಾನ್ ನೆವರ್ ಥಿಂಕ್ ದ್ಯಾಟ್ ಹಿಂದೂಯಿಸಮ್ ಇಸ್ ಕಂಪ್ಲೀಟ್ ವಿದೌಟ್ ದಲಿತ್ಸ್. ನಮ್ಮೊಟ್ಟಿಗೆ ಸಕ್ಕರೆ, ನೀರಿನಲ್ಲಿ ಸಕ್ಕರೆ ಬೆರೆದಾಗೆ ಬೆರಿಬೇಕು, ಹಾಲಿನಲ್ಲಿ ಸಕ್ಕರೆ ಬೆರೆದಾಗೆ ಬೆರಿಬೇಕು ಅವರು. ಆಗ ಮಾತ್ರ ನಮ್ಮ ಹಿಂದೂಯಿಸಮ್ ವಿಲ್ ಕಮ್ ಅಪ್. ನಾವು ಅವರನ್ನು ಬೇರೆ ಇಡಬಾರ್ದು. ನಾವೆಲ್ಲ ಅವರನ್ನು ಬೇರೆ ಇಡ್ತೇವೆ. ಒಂದು, ನಾವು ಊಟ ಮಾಡುವಾಗ ನನ್ನ ಗಣೇಶೋತ್ಸವದಲ್ಲಿ ಅವರು ಬಂದು ಕೊಚ್ಚಬೇಕು.
ಪದಾರ್ಥ ಅವರೇ ಕೊಚ್ಚಬೇಕು. ಊಟ ಮಾಡುವಾಗ ಎಲ್ಲ ಜನರೊಟ್ಟಿಗೆ ಕೂತು ಊಟ ಮಾಡಬೇಕು. ಇಂಥ ಒಂದು ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದೆ. ಹಾಗೇನಾದ್ರು ಯಾರು ಕಟ್ಟಿಪಿಡಿ ಅಂದರೆ ಅವನು ಹೊರಗೆ ಆಗ್ತಿದ್ದೆ. ಅಷ್ಟು ನಾನಿದ್ದೆ. ಹಾಗಾಗಿ ಅವರಿದ್ದು. ಈಗ ಮೊನ್ನೆ ಹೇಳಿದ್ದೇನೆ ಅವರಿಗೆ, ನೀವು ನಿಮ್ಮ ಮದುವೆಗೆ ಕರೆಯುವುದಿಲ್ಲ, ಮದುವೆಗೆ ಕರೆಯುವುದೇ ಇಲ್ಲ, ನೀವು ನಮ್ಮ ಮದುವೆಗೆ ನಿಮ್ಮನ್ನು ಕರೆಯುವುದಿಲ್ಲ. ಅದಾಗಲಿ ಕೂಡುದು. ನಿಮ್ಮ ಮದುವೆಗೆ ನಮ್ಮನ್ನು ಕರೀಬೇಕು, ನಮ್ಮ ಮದುವೆ ನಾವೆಲ್ಲ ಒಟ್ಟಾಗಬೇಕು, ಒಟ್ಟಾಗಿ ಸ್ಟ್ರಾಂಗ್ ಆಗಬೇಕು. ಹಿಂದೂಯಿಸಮ್ ಶುಡ್ ಬಿ ಸ್ಟ್ರಾಂಗ್. ಹಿಂದೂಯಿಸಮ್ ಕ್ಯಾನ್ ನೆವರ್ ಸರ್ವೈವ್ ವಿದೌಟ್ ದ್ಯಾಟ್ 18%. ಅದು ಒಂದು ವಿಷಯ. ಇನ್ನೊಂದು ವಿಷಯ ಏನಂದರೆ, ಈಗ ಮೊದಲು 94ನೇ ಇಸವಿಯಲ್ಲಿ ನಮಗೆ ಒಬ್ಬ ಬಿ ಜೆ ಪಿಯವರನ್ನು ಇನ್ನೊಬ್ಬ ಬಿ ಜೆ ಪಿಯನ್ನು ನೋಡಿದರೆ ಭಾರಿ ಖುಷಿ, ತಬ್ಬುವುದು ಭಾರಿ ಖುಷಿ. ಈಗೆಂತ ಮಾಡಿದರೆ ನೋಡಿದರೆ ಒಳ್ಳೆ ಹಾವು ಮುಂಗಸಿ ಮಾಡಿದಾಗ ಮಾಡ್ತಾರೆ. ಅದಾಗಬಾರ್ದು. ಸ್ವಾರ್ಥ ಬಿಡಬೇಕು, ಸ್ವಾರ್ಥ ಬೇಡ, ದುಡ್ಡಿನ ಆಸೆ ಬೇಡ, ಹಿಂದುತ್ವ ಮೇಲೆ ಬರಬೇಕು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಟ್ಟಾಗಬೇಕು. ನನಗೆ ಇವತ್ತು ನೀವು ಮಾಲೆ ಹಾಕೋದು ಬೇಡ, ನನಗೆ ನಿಮ್ಮ ಮಾಲೆ ಬೇಡ, ನೀವು ಎಲ್ಲ ಒಟ್ಟಾಗಿ ಎಲ್ಲರೂ ಒಟ್ಟಾಗಬೇಕು. ಬಜರಂಗ ದಳ ಬೇರೆ, ಇದು ಯಾವುದು ಜಾಗರಣ ವೇದಿಕೆ ಬೇರೆ, ವಿಶ್ವೇಶ್ವರ ಬೇರೆ ಅಲ್ಲ, ಎಲ್ಲ ಒಂದೇ, ಎಲ್ಲರ ಐಡಿಯಾ ಒಂದೇ, ನಾವೆಲ್ಲ ಒಂದೇ ತಿಳ್ಕೊಳ್ಳಿ. ಎಲ್ಲಾದರೂ ಹಿಂದೂಗಳು ನಾವು ಒಟ್ಟಾಗದಿದ್ದರೆ ನಮ್ಮ ತುರ್ಪಿರ್ಲಿಕ್ಕಿಲ್ಲ, ನಾವು ಪಡ್ಚಾದೆವು. ಆದ್ದರಿಂದ ಸ್ವಾರ್ಥ ಬಿಡಿ. ನೋಡಿ, ಒಂದು ವಿಚಿತ್ರ ಅಂತ ಗೊತ್ತುಂಟ ಪುರಾಣಿಕರೇ, ನಾನು ಈಗ ಒಬ್ಬ ಒಳ್ಳೆ ವರ್ಕರ್ ಇದ್ದ ಅಂತ ತಿಳ್ಕೊಳ್ಳಿ, ಒಬ್ಬ ಒಳ್ಳೆ ವರ್ಕರ್ ಇದ್ದ ತಿಳ್ಕೊಳ್ಳಿ. ಈ ಸಾರಿ ಅವನು ಒಳ್ಳೆ ವರ್ಕರ್ ಮಾರಿ, ಇವನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡುವ ಅಂತೇಳಿ ಅಧ್ಯಕ್ಷ ಮಾಡಿದರೆ 1 ವರ್ಷ ಬಿಟ್ಟರೆ ಅವನಷ್ಟು ಹೋಪ್ಲೆಸ್ ಯಾರೂ ಇಲ್ಲ. ದುಡ್ಡು ತಿನ್ನೋದೊಂದು ಎಂಥ ಅವಸ್ಥೆ. ನಮ್ಮ ಒಳ್ಳೆ ವರ್ಕರ್ಸ್ ಎಲ್ಲ ಹಾಗೆ ಮಾಡೋದು. ಅವರಿಗೆ ಈ ಕಾಂಟ್ರಾಕ್ಟರ್ಗಳನ್ನು ದುಡ್ಡು ಕೊಡ್ತಾರೆ, ಕೊಟ್ಟಗೊಳ್ಳೆ ಅವ್ರಿಗೆ ಮತ್ತೆ ಅದೇ ಆಲೋಚನೆ. ಅದಾಗಬಾರ್ದು. ನೋ, ದುಡ್ಡು ತಗೊಳ್ಳಿ, ನಿಮ್ಮ ಖರ್ಚು ಬೇಕಾದ ತಗೊಳ್ಳಿ, ಆದರೆ ಅದನ್ನೇ ಮೇಯ್ನ್ ಆಗಿಡಬೇಡಿ. ಹಿಂದೂಯಿಸಮ್ ಶುಡ್ ಶೈನ್, ಬಿ ಸ್ಟ್ರಾಂಗ್. ನಮ್ಮೊಳಗೆ ಜಗಳ ಮಾಡಬಾರ್ದು. ನಾವೆಲ್ಲ ಒಂದೇ, ನಮ್ಮ ಧ್ಯೇಯ ಒಂದೇ. ನೀವೆಲ್ಲ ಬಂದದ್ದು ಯಾಕೆ? ನಾನೊಬ್ಬ ಹಿಂದೂ ಅಂತ, ನಾನೊಬ್ಬ ಡಾಕ್ಟ್ರು ಅಂತ ನೀವು ಬಂದದಲ್ಲ. ಡಾಕ್ಟ್ರು ಪುತ್ರ ಯಾರಿದ್ದಾರೆ ಅವರಿಗೆ ಹೋಗಿ, ನಾನು ಆಗಲ್ಲ, ಇವತ್ತು ನನಗೆ ಮಾಲೆ ಹಾಕುವುದು ನೀವು, ನಾನೊಬ್ಬ ಹಿಂದೂ ಒಟ್ಟು ಮಾಡುವ ಅಂತೇಳಿ. ಅದಕ್ಕೋಸ್ಕರ ನನಗೇನು ಹೆಚ್ಚು ಲೈಫ್ ಇಲ್ಲ, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ ಎಲ್ಲರ ಹತ್ರ, ದಯವಿಟ್ಟು ಜಗಳ ಮಾಡಬೇಡಿ, ಎಲ್ಲರೂ ಒಂದಾಗಿ ಹಿಂದುತ್ವ ಒಟ್ಟಾಗಬೇಕು. ಒಟ್ಟಾಗಿ ನಾವು ಸಪೋಸ್ ನಾಳೆ ಹಿಂದುತ್ವ ಇಲ್ಲ ಅಂತ ತಿಳ್ಕೊಳ್ಳಿ, ಹಿಂದೂಗಳು ಡೌನ್ ಆದರೆ, ಇವತ್ತು ಮುಸ್ಲಿಮರು ಮೇಲೆ ಬಂದರೆ ನಮ್ದಿದು ಅಫ್ಘಾನಿಸ್ತಾನ ಆಗ್ತದೆ. ಅಫ್ಘಾನಿಸ್ತಾನ ಹೆಂಗಸರು ಇದಕ್ಕೆ ಹೋಗಬಾರ್ದು, ಕಲೀಲಿಕ್ಕೆ ಹೋಗಬಾರ್ದು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು, ಎಲ್ಲ ಬುರ್ಕ ಹಾಕಬೇಕು ಬರ್ತದೆ. ಬೇಕಾದು ನಿಮಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಈ ಪ್ರೀತಿಯ ಭಾರತವನ್ನು ನಾವು ಕೈ ಕೊಡಬೇಕಾ ಹೇಳಿ? ಮತ್ತೆ ಇವೆಲ್ಲ ಒಂದಾಗಬೇಕು. ನಿಮ್ಗೆ ಏನೇ ಜಗಳ ಇದ್ದರೂ ಆಮೇಲೆ ಜಗಳ ಮಾಡ್ಕೊಳ್ಳಿ, ಪಾರ್ಟಿಯಲ್ಲಿ ಜಗಳ ಮಾಡಬೇಡಿ, ಎಲ್ಲ ಒಂದಾಗಬೇಕು. ನೋಡಿ, ಇಂಥ ನಮ್ಮ ರಾಜೇಶ್ ನಾಯ್ಕರಿದ್ದಾರೆ, ಎಂಥ ವ್ಯಕ್ತಿತ್ವ, ಕೈಯಿಂದ ದುಡ್ಡು ಎಷ್ಟು ಹಾಕಿ ಖರ್ಚು ಮಾಡಿ ಕೆಲಸ ಮಾಡ್ತಾರೆ. ಅಂಥವರೆಲ್ಲ ಗೆಲ್ಲಬೇಕು. ಗೆದ್ದು ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬೇಕು. ಈ ಮೋದಿ ಇರುವಾಗಲೇ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬೇಕು. ನಾವೆಲ್ಲ ಹಿಂದೂಗಳು ಒಳ್ಳೆ ರೀತಿಯಲ್ಲಿ ಬಾಳಬೇಕು, ನಮ್ಮ ರಾಮನ ಕೃಷ್ಣನ ಎಲ್ಲ ಇರಬೇಕು ಅಂತ ಹೇಳಿ, ನೀವೆಲ್ಲರೂ ಖಂಡಿತವಾಗಿಯೂ ನನ್ನ ಮಾತಿಗೆ ಬೆಲೆ ಕೊಡ್ತೀರಿ ಅಂತೇಳಿ ನಾನು ನಂಬ್ತೇನೆ. ಮತ್ತು ಇನ್ನೊಂದು ವಿಷಯ, ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿರುವಾಗ ನನಗೆ ಮನೆ ಕಡೆ ಯೋಚನೆ ಇರಲಿಲ್ಲ, ನೋಡ್ತಾನೇ ಇರಲಿಲ್ಲ. ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಮತ್ತು ನನ್ನ ತಂದೆ ತಾಯಿಯನ್ನು ಮತ್ತು ಎಲ್ಲ ನೋಡಿಕೊಂಡಿದ್ದಾಳೆ. ಅವಳಿಗೆ ನಿಮ್ಮೆಲ್ಲರ ಮುಂದೆ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ನಂಗೆ ಗೊತ್ತೇ ಇಲ್ಲ, ಈ ಮಕ್ಕಳೆಲ್ಲ ಹೇಗೆ ಬೆಳೆದು ದೊಡ್ಡದಾಗಿದ್ದಾರೆ ನಂಗೆ ಗೊತ್ತೇ ಇಲ್ಲ, ನಾನು ನೋಡಲೇ ಇಲ್ಲ. ಅವರಷ್ಟಕ್ಕೆ ಬೆಳೆದು ದೊಡ್ಡದಾದ ಹಾಗೆ ನನಗೆ ಕೆಲಸ ಇತ್ತು, ನನಗೆ ಭಾರಿ ಕೆಲಸ ಇತ್ತು. ಹಾಗೆ ಮಾಡಿದರು. ಹಾಗೆ ನನಗೆ ಇವತ್ತು ಒಂದು ಆಸ್ಪತ್ರೆ ಕಟ್ಟಿ
ಅದು ನನ್ನ ದುಡ್ಡೇನಲ್ಲ, ಅದು ಬೇರೆಯವರ ದುಡ್ಡು. ನನ್ನ ಒಬ್ಬ ಲಾಟ್ ಬೋರ್ಡ್ ಮೆಂಬರ್ ನನಗೊಂದು ರೂಮ್ ಕೊಟ್ಟು ಮುದುಕನನ್ನು ಕೂತ್ಕೊಳಿಸಿ ಪೇಷಂಟ್ ನೋಡುವ ಮಾಡಿದ್ದಾರೆ. ಹಾಗೆ ಮಾಡಿದ MN ಭಟ್ರಿಗೂ, ಡಾಕ್ಟರ್ ಶ್ಯಾಮ್ ಭಾರಿ ಒಳ್ಳೆಯ ಜನ, ಅವರು ಭಾರಿ ಇಂಟೆಲಿಜೆಂಟ್ ಜನ ಅವರು, ಮತ್ತು ಸುಬ್ರಾಯ ಭಟ್ ಸಿಜೇರಿಯನ್ ಇಲ್ಲದೆ ಹೆರಿಗೆ ಮಾಡುವಂಥ ಡಾಕ್ಟರ್ ಅಂದರೆ ಸುಬ್ರಾಯ ಭಟ್, ಅವರಿಗೂ ನನ್ನ ವಂದನೆಗಳು. ನನ್ನನ್ನು ಅಲ್ಲಿ ಕೂರಿಸಿ ಇವತ್ತು ನನ್ನ ವಾನಪ್ರಸ್ಥವನ್ನು ಅಲ್ಲಿ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಪುನಃ ಬೇಡಿಕೊಳ್ತೇನೆ, ದಯವಿಟ್ಟು ನಿಮ್ಮೊಳಗೆ ಜಗಳ ಮಾಡಬೇಡಿ, ಎಲ್ಲ ಒಂದಾಗಿ, ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂಗಳು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಂದಿರತಕ್ಕಂಥ ಎಲ್ಲ ಸಭಿಕರು ಒಂದು ನಿಮಿಷ ಎದ್ದು ನಿಂತು ಚಪ್ಪಾಳೆಯ ಮೂಲಕ ಡಾಕ್ಟರನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕೇ. ಸಮಾಜ ಸೇವಾ ಪ್ರಕಲ್ಪಗಳ ಮೂಲಕ, ಅದರಲ್ಲೂ ಗ್ರಾಮ ಭಾಗಗಳಲ್ಲಿ ಆರೋಗ್ಯ ಸೇವೆಯನ್ನು ವಿಸ್ತರಿಸಿಕೊಂಡು ಸಾಮಾಜಿಕ ಕಾಳಜಿ, ಆರೋಗ್ಯ ಕಾಳಜಿ ಮುಖೇನ ಸದ್ದು ಗದ್ದಲಗಳಲ್ಲಿ ತನ್ನ ಕಾರ್ಯದಲ್ಲಿ ಸದಾ ಮಗ್ನರಾಗಿ ಜನಪ್ರಿಯತೆ ಗಳಿಸಿರುವ ಜನಪ್ರಿಯ ವೈದ್ಯರಾದಂಥ ಡಾಕ್ಟರ್ ಪುತ್ತರಾಯ ಇವರಿಂದ ಅಧ್ಯಕ್ಷೀಯ ಮಾತು. ಅಧ್ಯಕ್ಷರ ಮಾತಿನ ನಂತರ ಸನ್ಮಾನ ಸಮಾರಂಭ ನೆರವೇರಲಿಕ್ಕಿದೆ. ಸಾರ್ವಜನಿಕರಿಗೆ ಎಲ್ಲರೂ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಮತ್ತು ಭೋಜನದ ವ್ಯವಸ್ಥೆ ಇದೆ. ಹರಿ ಓಂ. ವೇದಿಕೆಯಲ್ಲಿರುವ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳೇ, ಪುತ್ತೂರಿನ ಸಮಸ್ತ ನಾಗರಿಕರಿಂದ ಇಂದು ಸನ್ಮಾನಿಸಲ್ಪಡುತ್ತಿರುವ ನಮ್ಮೆಲ್ಲರ ನಾಯಕ ಗುರುಗಳು Dr.M.K.Prasad ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಡಾಕ್ಟರ್ ಪ್ರಸಾದ್ ಅವರ ಸಮಸ್ತ ಅಭಿಮಾನಿ ಬಂಧುಗಳೇ, ಹಿತೈಷಿಗಳೇ, ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದು. ಒಬ್ಬ ಸಮಾಜಕ್ಕೆ ತನ್ನನ್ನು ಅರ್ಪಿಸಿಕೊಂಡ ವೈದ್ಯರನ್ನು ಗೌರವಿಸುವಂಥ ಈ ಕಾರ್ಯಕ್ರಮ. ನನಗೆ ಡಾಕ್ಟರ್ ಪ್ರಸಾದ್ ಅವರ ವ್ಯಕ್ತಿತ್ವ ಇಷ್ಟವಾದ ಎರಡು ಕಾರಣಗಳಿಗಾಗಿ. ಒಂದು, ವೈದ್ಯನಾಗಿ ನಾನು ಅವರ ಬಗ್ಗೆ ಬಹಳ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಾನು ಹುಟ್ಟುವ ಮೊದಲೇ ಅವರು ವೈದ್ಯರಾಗಿದ್ದರು ಅಂತ, ಅಷ್ಟು ಹಿರಿಯರು ಅವರು. ಎಲ್ಲರನ್ನು ಒಂದೇ ರೀತಿ ಸಮಾನವಾಗಿ ಕಾಣುವಂಥ ಒಂದು ವಿಶೇಷ ವ್ಯಕ್ತಿತ್ವ ಅವರದ್ದು. ಒಬ್ಬ ವೈದ್ಯನಾಗಿ ಕಿರಿಯ ವೈದ್ಯರುಗಳನ್ನು ಸಹ ಕರೆದು ಮಾತನಾಡಿಸುವುದು, ಅವರನ್ನು ಹುರಿದುಂಬಿಸುವುದು, ಅವರ ಕೆಲಸಗಳಿಗೆ ಹುರಿದುಂಬಿಸುವಂಥ ಕೆಲಸಗಳನ್ನು ಮಾಡುವಂಥ ಮಹಾನ್ ವ್ಯಕ್ತಿತ್ವ ಅವರದು. ಹಾಗೂ ಅವರ ಧಾರ್ಮಿಕ, ರಾಜಕೀಯ ಕ್ಷೇತ್ರಗಳ ಕಾರ್ಯಗಳನ್ನು ನೋಡುವುದಾದರೆ, ಧಾರ್ಮಿಕವಾಗಿ ಕಾವಿ ಧರಿಸಿದ ಸ್ವಾಮಿಗಳು ಮಾಡುವಂಥ ಕೆಲಸವನ್ನು ಕಾವಿ ಧರಿಸಿದಂತೆ ಮಾಡಿದಂತಹ ಮಹಾನ್ ವ್ಯಕ್ತಿತ್ವ ಡಾಕ್ಟರ್ ಪ್ರಸಾದ್ ಅವರದ್ದು. ಪುತ್ತೂರಿನಲ್ಲಿ ಪ್ರತಿಯೊಬ್ಬ ಹಿಂದೂ ಎದೆ ತಟ್ಟಿ ತಾನೊಬ್ಬ ಹಿಂದೂ ಅಂತ ಹೇಳುವಂಥ ಧೈರ್ಯವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿತ್ವ ಡಾಕ್ಟರ್ ಪ್ರಸಾದ್ ಅವರದ್ದು ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಈಗಾಗಲೇ ಅವರು ಹೇಳಿದಂತೆ ಜಾತ್ಯತೀತ ಎಂಬ ಪದಕ್ಕೆ ಒಂದು ವಿಶೇಷ ಅರ್ಥವನ್ನು ಕೊಟ್ಟವರು. ಜಾತ್ಯತೀತತೆ ಮತ್ತು ಪರಧರ್ಮ ಸಹಿಷ್ಣುತೆ ಬೇರೆ ಬೇರೆ. ಜಾತ್ಯತೀತ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಅನೇಕ ಪಂಗಡಗಳು ತಮ್ಮ ವಿಭಿನ್ನತೆಯನ್ನು ಮರೆತು ಒಂದಾಗಬೇಕು ಅಂತ ಅವರ ಮಹದಾಸೆ. ಇಂತಹ ಒಂದು ಮಹಾನ್ ಚೇತನಕ್ಕೆ ನಾವು ಕೊಡುವ ಗೌರವ ಅಂದರೆ ಇಲ್ಲಿ ಶಾಲು ಹೊದಿಸಿ ಹಾರ ಹಾಕೋದು ಮಾತ್ರವಲ್ಲ, ಅವರು ಈಗ ಹೇಳಿದಂತೆ ಹಿಂದೂ ಸಮಾಜ ತನ್ನೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಬೇಕು ಅಂತ ನನ್ನ ಅನಿಸಿಕೆ ಕೂಡ. ಅದೇ ರೀತಿ ಅವರು ಈಗಾಗಲೇ ಇಲ್ಲಿ ಸೇರಿದಂಥ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಿಗೂ ಯುವಕರಿಗೂ ಕರೆ ಕೊಟ್ಟಿದ್ದಾರೆ. ನಾವೆಲ್ಲ ಒಂದಾಗೋಣ, ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆಯೋಣ ಎಂದು. ಇದನ್ನು ಮರೆತು ನಾವೆಲ್ಲ ಒಂದಾದರೆ ಮಾತ್ರ ಹಿಂದೂ ಸಮಾಜ ಸದೃಢವಾಗ್ತದೆ. ಅದು ಡಾಕ್ಟರ್ ಪ್ರಸಾದ್ ಅವರಿಗೆ ಸಲ್ಲಿಸುವಂಥ ನಿಜವಾದ ಗೌರವ ಅಂತ ಹೇಳುತ್ತಾ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಅವರು ದೊಡ್ಡ ಮಾತು ಹೇಳಿದರು. ಅವರು ಬಹಳ ಪ್ರೀತಿಯಿಂದ ಹೇಳಿದಂಥ ಮಾತು. ಆದರೆ ಡಾಕ್ಟರ್ ಪ್ರಸಾದ್ ಅವರ ಸ್ಥಾನವನ್ನು ತುಂಬಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಡಾಕ್ಟರ್ ಪ್ರಸಾದ್ ಅವರಿಗೆ ಡಾಕ್ಟರ್ ಪ್ರಸಾದ್ ಅವರೇ ಸಾಟಿ.
ಎಂತ ಮಾತನ್ನು ಹೇಳುತ್ತಾ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಅವರು ನಂಬಿದ ಎಲ್ಲ ದೇವರುಗಳು ಅವರಿಗೆ ಇನ್ನಷ್ಟು ಆಯುರಾರೋಗ್ಯವನ್ನು ನೀಡಲಿ, ನಮಗೆಲ್ಲ ಮಾರ್ಗದರ್ಶಕರಾಗಲಿ, ಇನ್ನಷ್ಟು ವರ್ಷ ಮುಂದುವರಲಿ ಅಂತ ಆಶಿಸುತ್ತಾ ಇಲ್ಲಿ ಸೇರಿದ ನಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಆತ್ಮೀಯರೇ, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಅಭಿನಂದನಾ ನಾಗರಿಕ ಸನ್ಮಾನ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಾರಂಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಸನ್ಮಾನ್ಯ ಪ್ರಸಾದ್ರವರಿಗೆ ಸನ್ಮಾನ ಕಾರ್ಯಕ್ರಮ, ಶೇಖರ್ ನಾರಾಯಣರು ಮತ್ತು ರಾಮಚಂದ್ರ ಕಾಮತರು ತಕ್ಷಣ ವೇದಿಕೆಗೆ ಬರಬೇಕು. ವೇದಿಕೆಯ ಬಲಭಾಗದಿಂದ ಮೇಲೆ ಬಂದು ವೇದಿಕೆಯ ಎಡಭಾಗದಿಂದ ನಿರ್ಗಮಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಿಂದೂ ಜಾಗರಣ ವೇದಿಕೆ ಈಶ್ವರ ಮಂಗಿಲ, ಶ್ರೀರಾಮ್ ಫ್ರೆಂಡ್ಸ್ ಪಂಚೋಡಿ, ಹರಿಯಡಕ ಗ್ರಾಮದ ಅಭಿಮಾನಿಗಳು, ಬಿಜೆಪಿ ಹರಿಯಡಕ ಶಕ್ತಿ ಕೇಂದ್ರ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು, ಮಹಾಮಯಿ ದೇವಸ್ಥಾನ ಕರ್ಮಲ, ಶ್ರೀದೇವಿ ಭಜನಾ ಮಂಡಳಿ ಮುಂಡವಮೂಲೆ, ಶಕ್ತಿ ಜಟಧಾರಿ ಭಜನಾ ಮಂಡಳಿ ಅಜ್ಜಿಕಲ್ಲು, ಸರ್ವಶಕ್ತಿ ಯುವಕ ಮಂಡಲ ಕೈಕಾರ, ಪಂಚಮುಖ ಫ್ರೆಂಡ್ಸ್ ಕೋರ್ಟ್ ರಸ್ತೆ, ಓಂ ಫ್ರೆಂಡ್ಸ್ ಕಲ್ಲಿಮಾರು ಪುತ್ತೂರು, LD ಬ್ಯಾಂಕ್ ಅಧ್ಯಕ್ಷರಾದಂಥ ಭಾಸ್ಕರ ಚಿನ್ನಪಾಡಿ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ BMS ಯೂನಿಯನ್ ಪುತ್ತೂರು ವಿಭಾಗ, ಪ್ರವೀಣ್ ಕುಮಾರ್ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ಜಿಲ್ಲಾ ಕಚೇರಿ ವತಿಯಿಂದ, ಸಂತ ಫಿಲೋಮಿನಾ ಕಾಲೇಜು ಗಣೇಶೋತ್ಸವದ ಟ್ರಸ್ಟ್ ಡಾಕ್ಟರ್ ಅಶೋಕ್ ಕುಮಾರ್ ರೈ, ಪಟ್ಟಿ ವಿನಾಯಕ ಭಜನಾ ಮಂದಿರ ಬಲ್ನಾಡು, ಹಿಂದೂ ಜಾಗರಣ ವೇದಿಕೆ ಉಪ್ಪಿನಂಗಡಿ, ಅಯ್ಯಪ್ಪ ಭಜನಾ ಮಂದಿರ ಪೆರಿಗೇರಿ, ಹಿಂದೂ ಜಾಗರಣ ವೇದಿಕೆ ಸವಣೂರು, ಅನ್ನಪೂರ್ಣೇಶ್ವರ ಭಜನಾ ಮಂಡಳಿ ಪಡ್ಡಾಯೂರು, ಸುಳ್ಯ ಬಿಜೆಪಿ ಮಂಡಲ ಸಮಿತಿಯಿಂದ, ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯ ವತಿಯಿಂದ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಲಿದ್ದಾರೆ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ, ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದ ಕೊನೆಯ ಕಾರ್ಯಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ದಿನೇಶ್ ಪಂಜಿಗ, ಸಂಯೋಜಕರು ಪುತ್ತೂರು ತಾಲೂಕು ಹಿಂದೂ ಜಾಗರಣ ವೇದಿಕೆ. ಕಾರ್ಯಕ್ರಮದಲ್ಲಿ ಧನ್ಯವಾದ ದಿನೇಶ್ ಪಂಜಿಗ. ಬಂದಿರತಕ್ಕಂಥ ಎಲ್ಲರಿಗೂ ಸವಿಯಾದ ಭೋಜನದ ವ್ಯವಸ್ಥೆ ಕೆಳಗಡೆ ಇದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಿನೇಶ್ ಪಂಜಿಗ ಧನ್ಯವಾದ ಸಮರ್ಪಣೆ. Dr.M.K.Prasad ಅಭಿನಂದನಾ ವೇದಿಕೆ ಪುತ್ತೂರು ದಕ ಪ್ರತಿಷ್ಠಿತ IMA KSB ಡಾಕ್ಟರ್ಸ್ ಡೇ ಪ್ರಶಸ್ತಿಗೆ ಪುರಸ್ಕೃತರಾಗಿರುವ ಮುತ್ತಿನನಗರಿಯ ಹಿಂದೂ ಸಾಮ್ರಾಟ್ Dr.M.K.Prasad ಸರ್ಜನ್ ಆಸ್ಪತ್ರೆ ಪುತ್ತೂರು ಇವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದಂತಹ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇವಿ ಮಠ ಗುರುಪುರ ಇವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅಭಿನಂದನಾ ಭಾಷಣ ಮಾಡಿದಂತಹ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವಿಶತಂತ್ರಿಗಳು ಇವರಿಗೂ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಹಾಗೆ ಈ ಕಾರ್ಯಕ್ರಮಕ್ಕೆ ಶ್ರೀ ಎಸ್ ಅಂಗಾರ ಮಾನ್ಯ ಸಚಿವರು ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಕರ್ನಾಟಕ ಸರ್ಕಾರ ಇವರಿಗೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಗೌರವ ಉಪಸ್ಥಿತಿಯಾಗಿ ಶ್ರೀ ರಾಧಾಕೃಷ್ಣ ಅಡ್ಯಂತಾಯ ಪ್ರಾಂತ ಪ್ರಶಿಕ್ಷಣ ಪ್ರಮುಖ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಇವರಿಗೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಅತಿಥಿ ಪ್ರೊಫೆಸರ್ ಎಂ.ಬಿ. ಪುರಾಣಿಕ್ ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಇವರಿಗೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಡಾಕ್ಟರ್ ಗೌರಿ ಪೈ ಹಿರಿಯ ವೈದ್ಯರು ಮತ್ತು ಸ್ಥಾಪಕಾಧ್ಯಕ್ಷರು ಆನಂದಾಶ್ರಮ ಸೇವಾ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಇವರಿಗೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀ ಪ್ರವೀಣ್ ಕುಮಾರ್ ಯೋಜನಾ ನಿರ್ದೇಶಕರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಪುತ್ತೂರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀ ಶಶಾಂಕ ಜೆ ಕೋಟೆಚ್ಚ ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಗೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಸುರೇಶ್ ಪುತ್ತೂರಾಯ ಹೃದ್ರೋಗ ತಜ್ಞರು ಮಹಾವೀರ ಆಸ್ಪತ್ರೆ ಪುತ್ತೂರು ಅಧ್ಯಕ್ಷರು ಡಾಕ್ಟರ್ ಎಂ.ಕೆ. ಪ್ರಸಾದ್ ಅಭಿನಂದನಾ ವೇದಿಕೆ ಪುತ್ತೂರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೋದ್ಯಮ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ವಿವಿಧ ಸಂಘಟನೆಯ ಕಾರ್ಯಕರ್ತರಿಗೂ ಹಾಗೂ ಪ್ರಮುಖರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆತ್ಮೀಯರೇ, ಸನ್ಮಾನ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಈಗಾಗಲೇ ಡಾಕ್ಟರ್ ಪ್ರಸಾದ್ ರವರ ಅಭಿಮಾನಿ ಬಳಗದವರಿಂದ ಹಾರಾರ್ಪಣೆ ಗೌರವಾರ್ಪಣೆ ನೆರವೇರುತ್ತಾ ಇದೆ. ಬಂದಿರತಕ್ಕಂಥ ಎಲ್ಲರಿಗೂ ಗೌರವ ಅರ್ಪಣೆಗೆ ಅವಕಾಶ ಇದೆ. ಈಗಾಗಲೇ ಭೋಜನದ ವ್ಯವಸ್ಥೆ ಪ್ರಾರಂಭಗೊಂಡಿದೆ. ಈ ವೇದಿಕೆಯ ಕೆಳಭಾಗದಲ್ಲಿ ದಯವಿಟ್ಟು ಬಂದಿರತಕ್ಕಂಥ ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪಂಚಮುಖಿ ಫ್ರೆಂಡ್ಸ್ ಕೋರ್ಟ್ ರಸ್ತೆ, ಹಾಗೆ ಬುಡಿಯಾರು ರಾಧಾಕೃಷ್ಣ ರೈಗಳು, ಡಾಕ್ಟರ್ ದೀಪಕ್ ರೈ, ಬಜರಂಗ ದಳದ ಪ್ರಾಂತ್ಯ ಸಂಚಾಲಕರಾದಂಥ ಮುರಳೀಕೃಷ್ಣ ಸಂತಡ್ಕ, ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಳ, ಮಹಾವೀರ ಆಸ್ಪತ್ರೆಯಿಂದ ಡಾಕ್ಟರ್ ಪಡಿವಾಳರಿಂದ ಗೌರವಾರ್ಪಣೆ, ವಿಶ್ವ ಹಿಂದೂ ಪರಿಷತ್ನ ಡಾಕ್ಟರ್ ಪ್ರಸನ್ನ ಮತ್ತು ಬಳಗದವರಿಂದ ಗೌರವಾರ್ಪಣೆ, ವಿಶ್ವ ಹಿಂದೂ ಪರಿಷತ್ನ ರವಿಕುಮಾರ್ ಕೆಯೂರು, ಹಾಗೆ ಜನಾರ್ದನ ಬೆಟ್ಟ, ಹೊಸದಿಗಂತ ಪತ್ರಿಕೆಯ ವತಿಯಿಂದ ಗೌರವಾರ್ಪಣೆ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಘಟಕದಿಂದ ಗೌರವಾರ್ಪಣೆ, ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಭಾಸ್ಕರ ಚಿಲಂಪಾಡಿ, ಮಂಗಳೂರಿನ ಇಂಡಿಯನ್ ಹಾಸ್ಪಿಟಲ್ನ ದೇವಾನಂದರವರಿಂದ ಗೌರವಾರ್ಪಣೆ,
ಸುಳ್ಯ ಮಂಡಲ ಬಿಜೆಪಿ ಅಧ್ಯಕ್ಷರಾದಂಥ ಹರೀಶ್ ಕಂಜಿಪಿಳ ಮತ್ತು ಅವರ ಬಳಗದವರಿಂದ ಗೌರವಾರ್ಪಣೆ ನಡೀತಾ ಇದೆ. ಡಾಕ್ಟರ್ ದೀಪಕ್ ರೈ ಅವರು ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿಗಳು, ರಾಕೇಶ್ ರೈ ಕಿಡಿಂಜೆ, ಹಿರಿಯ ಕಾರ್ಯಕರ್ತರಾದಂಥ ಮೋಹನ್ ರೈ ನಂದಾದೀಪ ಮುಂಡೂರು, ದಿನೇಶ್ ಹಮ್ಟೂರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುವವರು, ಕರ್ನಾಟಕ ರಾಜ್ಯ ಪ್ರಶಸ್ತಿ ಸ್ಯಾಕ್ಸೋಫೋನ್ ವಾದಕರಾದಂಥ ಪಿ.ಕೆ. ಗಣೇಶ್ ಮತ್ತು ಬಳಗದವರಿಂದ ಡಾಕ್ಟರಿಗೆ ಗೌರವಾರ್ಪಣೆ. ಅಂಬಿಕಾ ವಿದ್ಯಾಸಂಸ್ಥೆಯ ವತಿಯಿಂದ ಡಾಕ್ಟರಿಗೆ ಗೌರವಾರ್ಪಣೆ. ರಿಟೈರ್ಡ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ ರೈ ಅವರಿಂದ ಡಾಕ್ಟರಿಗೆ ಗೌರವಾರ್ಪಣೆ. ಬೆಳ್ಳಿಪಾಡಿಗುತ್ತು ಮೋಹನ ಪಕ್ಕಳ ಮತ್ತು ಬಳಗದವರಿಂದ ಗೌರವಾರ್ಪಣೆ. ಅದೇ ರೀತಿ ನೇರಳಕಟ್ಟೆ ಪ್ರಭು ಮತ್ತು ಬಳಗದವರಿಂದ ಗೌರವಾರ್ಪಣೆ. ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿನಿಂದ ಹರೀಶ್, ಕೋರ್ಟ್ ರೋಡ್ನ ನರೇಂದ್ರ ನಾಯಕ್ ಮತ್ತು ಅವರ ಮನೆಯವರಿಂದ ಡಾಕ್ಟರಿಗೆ ಗೌರವಾರ್ಪಣೆ. ಹರೀಶ ರಾಜ್ಯದ ಕುಮೇರಿ KMF ಅವರಿಂದ ಗೌರವಾರ್ಪಣೆ. ಸತೀಶ್ ಪಾಂಬಾರು ಅವರಿಂದ ಡಾಕ್ಟರಿಗೆ ಗೌರವಾರ್ಪಣೆ. ಡಾಕ್ಟರ್ ರಾಮಕೃಷ್ಣ ಅವರಿಂದ ಡಾಕ್ಟರ್ ಅವರಿಗೆ ಗೌರವಾರ್ಪಣೆ. ರಿಟೈರ್ಡ್ DHO ಅವರು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್.
ಫಿಲೋಮಿನಾ ಕಾಲೇಜಿನ ಗಣೇಶೋತ್ಸವ ಟ್ರಸ್ಟ್ನ ವತಿಯಿಂದ ಪ್ರಕಾಶ್ ಮತ್ತು ಬಳಗದವರಿಂದ ಗೌರವಾರ್ಪಣೆ. ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ವತಿಯಿಂದ ಗೌರವಾರ್ಪಣೆ. ಉದಯರು ಮತ್ತು ರುಕ್ಮೆಯರು ಹಾಗೆ ಪವನ್ ನಾಯ್ಕ್. ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಳ್ತಿ ದೇವಸ್ಥಾನದ ವತಿಯಿಂದ ಗೌರವಾರ್ಪಣೆ. ತಿಮ್ಮಪ್ಪ ಗೌಡ ಮತ್ತು ಅವರ ಬಳಗದವರಿಂದ. ಟೌನ್ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಕಿರಣ್ ರೈ ಹಾಗೂ ಉಳ್ಳಾಳ್ತಿ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರಾದಂತಹ ಭೋಜರಾಜ ಗೌಡ ನಡುಮನೆ, ಅದೇ ರೀತಿ ಅಶೋಕ್ ನಾಯ್ಕೆ, ಹಾಗೆ ಸುಬ್ರಹ್ಮಣ್ಯ ಬಂಗೇರ ಬಲ್ನಾಡು, ಹರೀಶ ಭಂಡಾರಿ ಆರ್ಯಾಪು, ಎಲ್ಲರಿಗೂ ಒಳ್ಳೆ ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆ ಈ ಹಾಲಿನ ಕೆಳಗಡೆ ನಡೀತಾ ಇದೆ. ಎಲ್ಲರೂ ಭೋಜನವನ್ನ ಸ್ವೀಕರಿಸಿ ತೆರಳಬೇಕು ಎಂಬ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆಶೀರ್ವಾದ ಫರ್ನಿಚರ್ ವೆಂಕಟೇಶ್ವರ ಬಹುಶಃ ಅವರ ವತಿಯಿಂದ ಗೌರವಾರ್ಪಣೆ. ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆನಂದ ಪೂಜಾರಿ ಮತ್ತವರ ವತಿಯಿಂದ ಗೌರವಾರ್ಪಣೆ. ಬಿಜೆಪಿ ಪೆರ್ನೆ ಮಂಡಲದ ವತಿಯಿಂದ ನವೀನ್ ಮತ್ತು ಬಳಗದವರಿಂದ ಗೌರವಾರ್ಪಣೆ. ಅನಂತಾಡಿಯ ಜಯರಾಮಾಚಾರ್ಯ, ಅದೇ ರೀತಿ ರೈತ ಮೋರ್ಚಾದ ತನ್ಯಪ್ಪ ಗೌಡ ಮತ್ತು ಅವರ ಒಟ್ಟು ಬಳಗದವರಿಂದ ಡಾಕ್ಟರ್ ಜಿಗೆ ಗೌರವಾರ್ಪಣೆ. ರೆಡ್ ಕ್ರಾಸ್ ಸಂಸ್ಥೆಯ ಸಂತೋಷ್ ಕುಮಾರ್ ರೈಗಳು ಮತ್ತು ಆಸ್ಕರಾನಂದರವರಿಂದ ಗೌರವಾರ್ಪಣೆ ನೆರವೇರಲಿಕ್ಕಿದೆ. ಸನತ್ ಕುಮಾರ್ ರೈಗಳು ವಿಟ್ಲ ಪಂಚಾಯತಿನ ವಿಟ್ಲಪಟ್ನೂರು ಪಂಚಾಯತಿನ ಮಾಜಿ ಅಧ್ಯಕ್ಷರು.
ಅಣ್ಣಪ್ಪ ಕಾರೆಕ್ಕಾಡು, ಅದೇ ರೀತಿ ಮಹೇಶ್ ಚಂದ್ರ ಆಚಾರ್ಯ. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಪುತ್ತೂರು ಘಟಕದ ವತಿಯಿಂದ ಸಂತೋಷ್ ಶೆಟ್ಟಿ ಮತ್ತು ಆಸ್ಕರ್ ಆನಂದರವರಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಪಡ್ನಾಯವರು ಇವರಿಂದ ಗೌರವಾರ್ಪಣೆ. ಪರ್ಲಡ್ಕ ಓಂ ಶಕ್ತಿ ಯುವಕ ಮಂಡಲದ ವತಿಯಿಂದ ನಾಗೇಶ್ ಪ್ರಭು, ಶಿವಕುಮಾರ್, ಪುರುಷೋತ್ತಮ ನಾಯಕರು ಹಾಗೆ ಅಲ್ಲಿಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕರ್ತರ ವತಿಯಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ಕಡಬದ ಸತೀಶ್ ನಾಯ್ಕ್ ಮತ್ತು ಅವರ ಸ್ನೇಹಿತರೊಂದಿಗೆ ಅವರಿಗೆ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ಪುತ್ತೂರು ತಾಲೂಕಿನ ಉಪ ತಹಸೀಲ್ದಾರಾಗಿ ನಿವೃತ್ತಿಗೊಂಡಂತ ಆನಂದ ಪುರುಷರು, ಅದೇ ರೀತಿ ಸುಂದರ ಪುರುಷ ಇವರ ವತಿಯಿಂದ ಗೌರವಾರ್ಪಣೆ. ಕೈಕಾರ ಪ್ರಕಾಶ್ ಚಂದ್ರ ಅವರು ಕುಂಬ್ರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಅವರ ಬಳಗದವರಿಂದ ಗೌರವಾರ್ಪಣೆ. ಜಟಾಜಾರಿ ಭಜನಾ ಮಂದಿರ ಅಜ್ಜಿಕಲ್ಲು, ಸವಣೂರು ಯುವಕ ಮಂಡಲ ಮತ್ತು ಹಿಂದೂ ಜಾಗರಣ ವೇದಿಕೆ ಸವಣೂರು ವತಿಯಿಂದ ಗೌರವಾರ್ಪಣೆ. ಕೈಕಾರ ಯುವಕ ಮಂಡಲದ ವತಿಯಿಂದ ಗೌರವಾರ್ಪಣೆ. ಕೆಳಗಡೆ ಈ ವೇದಿಕೆಯ ಕೆಳಗಡೆ ಭೋಜನದ ವ್ಯವಸ್ಥೆ ನೆರವೇರುತ್ತಾ ಇದೆ. ಬಂದಿರತಕ್ಕಂಥ ಎಲ್ಲರೂ ಭೋಜನವನ್ನ ಸ್ವೀಕರಿಸಿ ತೆರಳಬೇಕೆಂಬುದಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಜಟಾಧಾರಿ ಭಜನಾ ಮಂದಿರ, ಅಜ್ಜಿಕಲ್ಲು. ಹರೀಶಾಚಾರ್ಯ, ಸುರೇಶ್ ರೈ ಸೋಡಿಮಳ್ಳು, ಸತೀಶ್ ಕಡಿಂಜ, ಸವಣೂರು ಯುವಕ ಮಂಡಲದ ವತಿಯಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ಹಿಂದೂ ಜಾಗರಣ ವೇದಿಕೆ ಸವಣೂರು ಘಟಕದ ವತಿಯಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ಉಪ್ಪಿನಂಗಡಿಯ ಉಮೇಶ್ ಶಣಯ್ಯವರು, ಅದೇ ರೀತಿ ರಾಮಚಂದ್ರ ಮಣಿಯಣಿಯವರು, ಹಾಗೆ ಖಾನಾವು ಕ್ಲಿನಿಕ್ನ ಸ್ಕಿನ್ ಸ್ಪೆಷಲಿಸ್ಟ್ ನರಸಿಂಹ ಖಾನಾವು ಡಾಕ್ಟರ್ ಅವರಿಂದ ಡಾಕ್ಟರ್ಗೆ ಗೌರವಾರ್ಪಣೆ. ವಿಶ್ವನಾಥ್ ಶೆಟ್ಟಿ ಕಂಗ್ವೆ ಉಪ್ಪಿನಂಗಡಿ, ಇವರೆಲ್ಲರ ಜೊತೆಗೂಡಿ ಡಾಕ್ಟರ್ ಅವರಿಗೆ ಸನ್ಮಾನ. ನಗರಸಭಾ ಸದಸ್ಯರಾದಂತಹ ಸಂತೋಷ್ ಕುಮಾರ್ ಬಳ್ವಾರ್, ಹಿಂದೂ ಜಾಗರಣ ವೇದಿಕೆ ಉಪ್ಪಿನಂಗಡಿ ವತಿಯಿಂದ ಗೌರವಾರ್ಪಣೆ. ಉಪ್ಪಿನಂಗಡಿಯ ಪ್ರಸಿದ್ಧ ಅಡಿಕೆ ವ್ಯಾಪಾರಸ್ಥರಾದಂಥ ಶ್ರೀ ರಾಮ ಅವರಿಂದ ಡಾಕ್ಟರಿಗೆ ಗೌರವಾರ್ಪಣೆ. ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯ ವತಿಯಿಂದ ಡಾಕ್ಟರಿಗೆ ಗೌರವಾರ್ಪಣೆ.
ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ತ್ರಿವೇಣಿ ಪೆರೋಡಿ, ಪ್ರೇಮಲತಾ ಮತ್ತು ವನಿತಾ KT ಮತ್ತು ಅವರೆಲ್ಲರ ಜೊತೆಗೂಡಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮತ್ತು ಶ್ರೀಮತಿ ಆರತಿ ಅವರ ಜೊತೆಗೂಡಿ ಅಶ್ವಿನಿ. ನಿವೃತ್ತ ಶಿಕ್ಷಕರಾದಂಥ ಜಗನ್ನಾಥ ರೈಗಳು, ಅದೇ ರೀತಿ ಆನಂದ ಕುಳಾಳ್ರು, ಹಾಗೆ ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿ ವರ್ಗದವರು, ಹಿಂದೂ ಜಾಗರಣ ವೇದಿಕೆ ಸರ್ವೆ ಘಟಕದ ವತಿಯಿಂದ ಡಾಕ್ಟರ್ಗೆ ಗೌರವಾರ್ಪಣೆ. ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ. ಹಲೋ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುವಂತ ಗಣೇಶೋತ್ಸವ ಸಮಿತಿಯ ವತಿಯಿಂದ ಡಾಕ್ಟರ್ ಜಿ ಅವರಿಗೆ ಗೌರವಾರ್ಪಣೆ ಶಶಾಂಕ ಕೊಟ್ಟೇಚಿ ಅವರ ನೇತೃತ್ವದಲ್ಲಿ.
ಧನಿ ತೊಂತನನ ತನದರನ